ನೀವು ಸತ್ಯದಾರಿಯಲ್ಲಿದ್ದೀರಾ? ವಾರ್ಡರ್ ಆಗಿರೋದು ರೇಣುಕಾ ಅವರಿಗೆ. ನೀವು ಮನೆನೇ ಗೊತ್ತಿಲ್ಲ ಅಂದ್ಮೇಲೆ ಹೆಂಗೆ ಡಿಸ್ಕನೆಕ್ಟ್ ಮಾಡಿದ್ರಿ ನೀವು? ಯಾರ್ಯಾರ್ದೋ ಮನೆಯಿಂದ ಯಾರ್ಯಾರ್ದೋ ಡಿಸ್ಕನೆಕ್ಟ್ ಮಾಡ್ತೀರಾ ನೀವು? ಆದ್ರೆ ಯಾವುದೇ ಒಂದು ಆದೇಶದ ಪ್ರತಿ ಇನ್ನೂ ಇವರಿಗೆ ತಲುಪಿಲ್ಲ. ಬಡವರು ಅರ್ಥ ಮಾಡಿ ಹೊಡಿಬಾರ್ದು. ಯಾವ ಕಾರಣಕ್ಕೆ ತರಿಸ್ತಾರೆ? ನೋಟಿಸ್ ಕೊಟ್ಟಿಲ್ಲ ಅದಕ್ಕೆ. ನಿಮಗೆ ಕಾನೂನು ಒಂದು, ಇವರಿಗೆ ಒಂದು ಕಾನೂನು ಒಂದಿದೆಯಾ? ಶಿವಾಜಿಯಲ್ಲಿ ಕೆಲಸ ಮಾಡ್ತಿದ್ದೆ. ನಮ್ಮ ದನಿಯ ಸಿಕ್ಕರಿಯನ್ ಅಂತ. 5 ವರ್ಷ ನಮಗೊಂದು ಸೆಂಟ್ರಲ್ ಜೈಲು, ಬಳ್ಳಾರಿ ಜೈಲು ಇದೆಯಲ್ಲ, ಆ ತರ ನಾವಿದ್ವಿ. ಚಹಾ ಕೊಡ್ಬೇಕಾದ್ರು ಹೆಣ್ಮಕ್ಳು ಬರ್ಬೇಕು, ಗಂಡ್ ಮಕ್ಳು ಬರ್ಬಾರ್ದು. ಮತ್ತೆ ನಾವು ಚಹಾ ತಗೊಂಡೋದ್ರೆ ಹಿಂದೆ ಮುಟ್ಟೋದು ಮುಂದೆ ಮುಟ್ಟೋದು, ನಮ್ಗೊಂದು ಕಿರಿಕಿರಿ. ಅವ್ರು ಮೊದ್ಲೇ ನೋಡಿ, ಈಗಾಗಲೇ ಒಂದು ಕೊಲೆ ಆಗಿದೆ ಆ ಜಾಗದಲ್ಲಿ. ಹಾಗೆ ನಮ್ಮನ್ನು ಕೊಂದ್ರೆ ಅವರೇ ನನಗೆ ಇಷ್ಟೆಲ್ಲ ಪಿತೂರಿ ಮಾಡ್ತಿದ್ರು. ಇದು 100ಕ್ಕೆ 100 ಸತ್ಯ. ನಾವು ಹೋಗಿ ಒಂದ್ ದಿವಸ ಗಂಜಿ ಕುಡಿದ್ರು ನೆಮ್ಮದಿ ಆಗಿರುವಂತ ನಾವು ಆ ಜಾಗ ಬಿಟ್ಟು ಬಂದ್ವಿ. ನಾನು ಜಾಗದಿಂದ ಹೊರಗೆ ಬರುವಾಗ ನನ್ನ ಜಾಗದಲ್ಲಿ ಇದು ಹೋಯ್ತು, ಅದು ನನ್ನ ಮೇಲೆ ಕಂಪ್ಲೇಂಟ್ ಕೊಡೋದ್ರಲ್ಲಿ ಯಾವ ಗ್ಯಾರಂಟಿ ಸರ್? ಆ ಒಂದೇ ಕಾರಣದಲ್ಲಿ ಅವಳು ನಮ್ಗೆ ಹೀಗೆ ಆಗಿದೆ, ಅವಳು ನಮ್ಗೆ ಸಿಗ್ಲಿಲ್ಲ ಅಂತ ಒಂದೇ ಉದ್ದೇಶಕ್ಕೆ ಇವತ್ತು ಇಷ್ಟು ತನಕ ನಮ್ಮನ್ನು ವಿಷ ಒಂದು ಕೊಡ್ಲಿಲ್ಲ. ಅಷ್ಟು ಮಾಡಿದ್ದಾನೆ. ಇದಕ್ಕೆ ನಂಗೆ ನ್ಯಾಯ ಬೇಕು. ಇವತ್ತು ನನಗೆ ಆಗಿದ್ದಾನೆ, ಇಡೀ ನಾಳೆ ನಿಮ್ಮ ಮನೆಗೂ ಬರ್ಬೋದು. ನಿಜವಾಗ್ಲೂ ಹೇಳ್ತೀನಿ ಸರ್, ನೋಡಿ ಸರ್, ಮಣ್ಣು ಮುಟ್ಟಿ ಹೇಳ್ತೀನಿ, ಅವ್ರು ಸರ್ವನಾಶ ಆಗಿ ಹಾಳಾಗಿ ಹೋಗ್ತಾನೆ. ಇದು ರೇಣುಕಾ, ಇವರ ಹೆಸರಲ್ಲಿ ಕೋರ್ಟಲ್ಲಿ ಈ ಅಶೋಕಾಚಾರ್ಯ ಅವರು ಹುಡ್ರುದು. ಕರೆಂಟ್ ಬಿಲ್ಲು ರಾಧಮ್ಮ ಹೆಸರಲ್ಲಿದೆ, ರೇಷನ್ ಕಾರ್ಡ್ ಕೊಟ್ಟಿದ್ದಾರೆ. ನೋಡಿದಿರಾ? ರಾಧಮ್ಮ ಹೆಸರಲ್ಲಿ, ನನ್ನ ಹೆಸರಲ್ಲಿ ಅಶೋಕಾಚಾರ್ಯ 56 ಹೈಕೋರ್ಟಿಗೆ ಕೇಸ್ ಕೊಟ್ಟಿದ್ದಾನೆ. ನಾನಂತದ್ದು ಏನ್ ಮಾಡಿದ್ದೀನಿ? ನೀವು ಏಕಾಕಿ ಬಂದು ಕಮ್ಮಕ್ಕೆ ಹತ್ತಿ ವೈರ್ ಕಟ್ ಮಾಡಿ ಎತ್ಕೊಂಡು ಹೋಗಿದಾರಲ್ಲ, ಆ ವೈರ್ ನಾವು ಕೇಳುವಾಗ ಅದು ಕೊಡ್ತೀವಿ ಅಂತ ಎತ್ಕೊಂಡು ಕಳ್ಳರ್ತಾನೆ ಏನಕ್ಕೆ ಮಾಡ್ಬೇಕಿತ್ತು? ಆ ಬಿಂದಿಯನ್ನು ತೋರಿಸಿ ಅವ್ರಿಗೆ, ಅದು ಎತ್ತಿ ಇಡ್ಲಿಕ್ಕೆ ಆಗಲ್ವಾ? JCB ಹೊಡೆದಾಕಿದಾರಲ್ಲ ನೋಡಿ. 13 ವರ್ಷದಿಂದ ಇಲ್ಲಿ ಒಂದು ಸಣ್ಣ ಗುಡಿಸ್ತಾಕೊಂಡು ಜೀವನ ಮಾಡ್ತಾ ಇದ್ರು ಅವರು. ಕೋಟಿಗಟ್ಲೆ ಜಾಗನ, ಎಕರೆಗಟ್ಲೆ ಜಾಗನ ಒತ್ತುವರಿ ಮಾಡ್ಕೊಂಡು ಜನ ವಾಸವಾಗಿ ಆರಾಮಾಗಿದ್ದಾರೆ. ಕಾನೂನು ಎಲ್ರಿಗೂ ಒಂದೇ ಹಣ ಹಾಕಿದ್ರೆ ಈ ಸುತ್ತಮುತ್ತ ಮನೆಯೆಲ್ಲ ಹೋಗ್ಬೇಕಿತ್ತು ಅಲ್ವಾ? ಒಬ್ಬರದ್ದು ಮನೆ ಮಾತ್ರ ಯಾಕೆ ಹೋಗಿದೆ? ಅವರೇ ಬಂದಿದ್ದನ್ನ ಬಗೆಹರಿಸ್ಕೊಡ್ಬೇಕು. ಅಲ್ಲಿ ತನಕ ಹೋರಾಟ ಮಾಡ್ತೀವಿ, ಉಗ್ರ ಹೋರಾಟನೇ ಮಾಡ್ತೀವಿ. ನಾನು ಲಕ್ಷಾಂತರ ರೂಪಾಯಿ ಜಾಗ ಲೂಟಿ ಮಾಡಿದ್ದೀನಂತೆ, ಮತ್ತೆ ಲಕ್ಷಾಂತರ ರೂಪಾಯಿ ಮರ ನಾನು ಕಡ್ದಿದ್ದೀನಂತೆ. ಮನೆ ಕೆಡವೆ ಹಾಕಿದ ನಂತರ ಇವಾಗ ಕೂರ್ಲಿಕ್ಕೆ ಮನೆ ಇಲ್ಲ. ಒಂದು ಕಡೆಯಿಂದ ಮಳೆ ಬರ್ತಾ ಇದೆ. ಇವೆಲ್ಲ ಕಚೇರಿ ಬರ್ಬೇಕು 10 ಗಂಟೆ 11 ಗಂಟೆ ಆಗುತ್ತೆ. ಇವತ್ತು ಹೇಳಿದ್ರೆ ಅಷ್ಟೊಂದು ಇಂಟ್ರೆಸ್ಟ್ ಆಗಿ ಬಂದಿರೋದು 7 ಗಂಟೆ 6:15 7 ಗಂಟೆ ಬಂದಿರೋದು. ಕೋರ್ಟಿನ ಆದೇಶ ಇರೋದು ರೇಣುಕಾ ಎಂಬ ಮಹಿಳೆಗಿರೋದು. ಈ ಕೆಡವಿದಂತ ಮನೆ ಈ ರೇಣುಕಾ ಎಂಬವರ ತಾಯಿಯ ಮನೆಯನ್ನು ಕೆಡವಿದ್ದಾರೆ. ಕಡಬ ತನಕ ನಾವು ತಹಸೀಲ್ದಾರ್ ಅವರ ಕಚೇರಿ ತನಕ ನಾವು ಪಾದಯಾತ್ರೆ ನಾವು ಮಾಡುತ್ತೇವೆ. ಶ್ರೀಮಂತರ ಆದೇಶ ಬಂದಿದೆ, ಅದಕ್ಕೋಸ್ಕರ ಇವರು ಬೆಳಿಗ್ಗೆ 6 ಗಂಟೆ ಇವರು ಇವತ್ತು ಡ್ಯೂಟಿಗೆ ಬಂದಿದ್ದು. ಅಂತ ಸರ್ಕಾರ ಜಾಗದಲ್ಲಿ ಅವ್ರ ಮನೆ ಕಟ್ಟಿದಾರ. ಯಾರದು ಪಟ್ಟೆಲ್ಯಾಂಡ್ ಅಲ್ಲಿ ಕಟ್ಟಿದಾರ? ಯಾರ್ದು ತಲೆ ಹೊಡೆದು ದುಡ್ಡು ಅಲ್ಲ, ಲಕ್ಷಾಂತರ ಜನರ ಎಣಜು ತೊಳೆದು ದುಡ್ಡಲ್ಲಿ ನನ್ನ ಅಪ್ಪ ಮಾಡಿದ ಜಾಗ. 3 ಮನೆ ಒಟ್ಟಿಗೆ ಆದದ್ದು. ಹಾಗೆ ಈ 3 ಮನೆ ಹೊಡಿಬೇಕಿತ್ತಲ್ಲ. ಹಾಗಾದ್ರೆ ಇವರಿಗೆ ಗುಲಾಮರ ಆಗಿದ್ರೆ ಮಾತ್ರ ಒಳ್ಳೇದಾ? ರೇಣುಕನ ಮನೆ ಮಾಡ್ಬೇಕಲ್ಲ. ಹೌದು. ಈಗ ರಾಧಮ್ಮನ ಮನೆ ಹೇಗೆ ಮಾಡಿದ್ರಿ? ಯಾರೋ ಒಬ್ಬ ನೋಡಿ, ಅದು AC ಕುರಿಯನು, AC ಇನ್ನೊಬ್ಬ ಇದ್ದಾನೆ, AC ಏಲಿಯಸ್ ಇವರೆಲ್ಲ ಹಣಬರಾಗಿ ಯಾರು ಪಾಪದವರು ಇರಬಾರ್ದು ಇಲ್ಲಿ ಕೂಡ. ಇಲ್ಲಿ ಇದು 436 ಆಯ್ತಲ್ಲ ಓಲ್ಡ್ IPC. ಈಗ ತಹಸೀಲ್ದಾರ್ ಫೋನ್ ತೆಗಿತಾ ಇಲ್ಲ. ಹೋಗಿ ರೇಣುಕನ ಮನೆ ಹುಡ್ಕೊಂಡು ಹೋಗ್ಲಿ ಅವರು. ಅದು ಬೇಕಾದ್ರೆ ಎಂತ ಬೇಕಾದ್ರೆ ಮಾಡ್ಲಿ, ನಾವು ಕೇಳುದಿಲ್ಲ. ಹೈಕೋರ್ಟ್ ಆದೇಶಕ್ಕೆ ನಾವು ಗೌರವ ಕೊಡುವ. ಎಲ್ಲ ಅವರೇ ಹಾಕಿ ನಮ್ಮನ್ನೆಲ್ಲ ಕಟ್ಟಾಕಿರ್ತಿದ್ರಲ್ಲ. 4 ಜನ ಒಬ್ರು ಇರ್ತಾರೆ. ಸೀದಾ ಹೈಕೋರ್ಟ್ ಏನು ಆದೇಶ ಮಾಡ್ತದೆ ಎವಿಕ್ಸ್ ಮಾಡಿದ್ರೆ ಹೇಳು. ಅದರಲ್ಲಿ ನೋಟಿಸ್ ಆಗತ್ತೆ ಬರುದಿಲ್ಲ ಅಲ್ಲಿ. ಇದು ಮಾತ್ರ ರೇಣುಕನಲ್ಲ ಈಗ. ಆದ್ರಿಂದ ಈಗ ಇದರಲ್ಲಿ ಇರುವಂತದ್ದು ಏನಂದ್ರೆ ಇದು ಅಕ್ರಮ ಅವರು. ಇದು ಕ್ರಿಮಿನಲ್ ಕೇಸ್ ಆಯ್ತು. ಅದೇ ಓಲ್ಡ್ IPC ಅಲ್ಲಿ 436 ಆಯ್ತು. ಜಾಮೀನು ಬೇಲಿಲ್ಲ. ಸಮಾಧಾನ ಆಯ್ತಾ ನಿಮಗೆ? ಆಯ್ತಾ?
ಮುಖ್ಯಮಂತ್ರಿ ಬರ್ತಾರೆ ನೀವು ಸತ್ಯವನ್ನು ದಾಖಲೆ ಮಾಡಿ ಅಂತ ಹೇಳ್ತಾ ಇದ್ದೀರಲ್ಲ, ನೀವು ಸತ್ಯ ದಾರಿಯಲ್ಲಿದ್ದೀರಾ? ನೋಡಿ ನೋಡಿ, ನಿಮ್ಗೆ ವಾರ್ಡರ್ ಆಗಿರೋದು ರೇಣುಕಾ ಅವರಿಗೆ. ನೀವು ಇಲ್ಲಿ ಕನೆಕ್ಷನ್ ಡಿಸ್ಕನೆಕ್ಟ್ ಮಾಡಿರೋದು ರೇಣುಕಾ ಅವರಿಗೆ ಯಾವುದೇ ಕನೆಕ್ಷನ್ ಕೊಟ್ಟಿಲ್ಲ. ಮತ್ತೆ ಹೇಗೆ ಡಿಸ್ಕನೆಕ್ಟ್ ಮಾಡ್ತೀರಿ ನೀವು? ಇದುವರೆಗೆ ನನ್ನ ಮಾತು ಕೇಳಿ, ಒಂದ್ ನಿಮಿಷ ನನ್ನ ಮಾತು ಕೇಳಿ. ರೇಣುಕಾ ಅವರಿಗೆ ನೀವು ಯಾವುದೇ ವಿದ್ಯುತ್ ಅನ್ನು ಕನೆಕ್ಷನ್ ಕೊಟ್ಟಿಲ್ಲ ನೀವು. ಮತ್ತೆ ಹೇಗೆ ಡಿಸ್ಕನೆಕ್ಟ್ ಮಾಡಿದ್ರಿ ನೀವು? ನಿಮ್ಗೆ ನೀವು ಮತ್ತೆ ಎಲ್ಲಿದೆ ಗೊತ್ತಿಲ್ಲ ಅಂದ್ಮೇಲೆ ನೀವು ಹೆಂಗೆ ಕನೆಕ್ಷನ್ ಡಿಸ್ಕನೆಕ್ಟ್ ಮಾಡಿದ್ರಿ? ನೀವು ಮನೆನೇ ಗೊತ್ತಿಲ್ಲ ಅಂದ್ಮೇಲೆ ಹೆಂಗೆ ಡಿಸ್ಕನೆಕ್ಟ್ ಮಾಡಿದ್ರಿ ನೀವು ಡಿಸ್ಕನೆಕ್ಟ್ ಮಾಡಿರೋದು ರಾಧಮ್ಮ ಅವ್ರ ಮನೆಯನ್ನು. ನೀವು ಮತ್ತೆ ಗೊತ್ತಿಲ್ಲ ಅಂತ ಹೇಗೆ ಡಿಸ್ಕನೆಕ್ಟ್ ಮಾಡಿದ್ರಿ? ನೀವು ಗೊತ್ತಿಲ್ಲ ಅಂದ್ಮೇಲೆ ಹೆಂಗೆ ಡಿಸ್ಕನೆಕ್ಟ್ ಮಾಡಿದ್ರಿ? ಯಾರ್ಯಾರ್ದೋ ಮನೆಯಿಂದ ಯಾರ್ಯಾರ್ದೋ ಡಿಸ್ಕನೆಕ್ಟ್ ಮಾಡ್ತೀರಾ ನೀವು? ನಿಮ್ಮ ಹತ್ರ ನಾವು ಮಾತಾಡೋದು ವಿದ್ಯುತ್ ಅನ್ನು ಡಿಸ್ಕನೆಕ್ಟ್ ಮಾಡಿದ ಹಾಗೆ ಮಾತ್ರ, ಮನೆ ಹೊಡೆದಕ್ಕೆ ಮಾತಾಡ್ತಾ ಇಲ್ಲ. ವಿದ್ಯುತ್ ಅನ್ನು ಯಾಕೆ ನೀವು ಡಿಸ್ಕನೆಕ್ಟ್ ಮಾಡಿದೀರಿ ಅಂತ ಅದ್ರ ಬಗ್ಗೆ ಮಾತ್ರ ಮಾತಾಡೋದು. ನಿಮ್ಮ ಹತ್ರ ಮಾತಾಡದೆ ಮತ್ತೆ ಯಾರ ಹತ್ರ ಮಾತಾಡ್ಬೇಕು ನಾವು? ಯಾಕೆ ಕಟ್ ಮಾಡಿದ್ರಿ? ಯಾಕೆ ಕಟ್ ಮಾಡಿದ್ರಿ? ರಾಧಮ್ಮ ಅವರ ಮನೆಯಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು. ಈ ಒಂದು ಮನೆ ಹೊಡೆದಾಕಿರೋದು ಕಡಿಮೆ ಅಂದ್ರೆ ಒಂದು 7-8 ಲಕ್ಷ 10 ಲಕ್ಷ ಆದ್ರೂ ವ್ಯಾಲಿ ಬಂದೇ ಬರುತ್ತೆ ಈ ಮನೆಗೆ. ಇವರು ರಾಧಮ್ಮ ಅವರು, ಮುತ್ತುಸ್ವಾಮಿ ಅವರು, ಇವರ ಮಗಳು ರೇಣುಕಾ ಅವರ ನಾನೊಂದು ಆಧಾರ್ ಕಾರ್ಡ್ ತೋರಿಸ್ತೀನಿ. ಇವಾಗ ಇದನ್ನ ನಾವು ಮಾತಾಡ್ತಾ ಇರುವಾಗ ಕೋರ್ಟ್ ನಿಯಮ ಉಲ್ಲಂಘನೆ ಆಗಿದೆ ಅಂತ ಇನ್ನು ಯಾರು ಮಾತಾಡಬಾರ್ದು. ಅದಕ್ಕೋಸ್ಕರ ಇವಾಗ ಮಾಧ್ಯಮರು ಹೇಳ್ತಾ ಇಲ್ಲ, ಕೋರ್ಟ್ ನಿಯಮ ಉಲ್ಲಂಘನೆ ಆಗ್ತಾ ಇದೆ, ಸುದ್ದಿ ಮಾಡ್ಲಿಕ್ಕೆ ಆಗಲ್ಲ ಅಂತ ಒಂದು ಮಾಹಿತಿ ಕೊಡ್ತಾ ಇದ್ದಾರೆ. ಆದರೆ ನಾವು ರೇಣುಕಾ ಎಂಬವರ ವಿಷಯನ ಮಾತಾಡ್ತಾ ಇಲ್ಲ. ರೇಣುಕಾ ಎಂಬವರ ವಿಷಯದಲ್ಲಿ ನೋಟಿಸ್ ಆಗಿರೋದು. ರೇಣುಕಾ ಎಂಬವರು ಇರೋದು ಬೆಳ್ತಂಗಡಿ ತಾಲೂಕು ಶಿವಾಜಿಯಲ್ಲಿರೋರು. ಅವರಿಗೆ ಈ ಒಂದು ಸರ್ವೆ ನಂಬರ್ ಅಲ್ಲಿ ಈ ಭೂಮಿಯಲ್ಲಿ ಯಾವುದೇ ಹಕ್ಕು ಇರುವುದಿಲ್ಲ. ಇವರ ಮೇಲೆ ಇವಾಗ ಅಶೋಕಾಚಾರ್ಯ ಅಂತ ಬೆಳ್ತಂಗಡಿಯವರು ಒಬ್ಬ RTO ಕಾರ್ಯಕರ್ತರು ಅಂತೇಳಿ ಅವರೊಂದು 2 ವರ್ಷದಿಂದ ಇದರ ಹಿಂದೆ ಬಿದ್ದು ಈ ಒಂದು ಸರ್ಕಾರಿ ಭೂಮಿಯಲ್ಲಿ ಇವರಿಗೆ ರಾಧಮ್ಮ ಇರುವ ಮನೆಗೆ ಇದರ ಅಡ್ಡ ಬಿದ್ದು ಕೋರ್ಟಿಂದ ಏನೋ ಆದೇಶ ತಂದಿದ್ದಾರಂತ. ಆದ್ರೆ ಯಾವುದೇ ಒಂದು ಆದೇಶ ಪ್ರತಿ ಇನ್ನೂ ಇವರಿಗೆ ತಲುಪಿಲ್ಲ. ಅಂದ್ರೆ ರಾಧಮ್ಮ ಅವರಿಗೆ ಇನ್ನೂ ಅವ್ರ ಮನೆ ತಲುಪಿಸಿಕೊಟ್ಟಿಲ್ಲ, ಕಂದಾಯ ಇಲಾಖೆಯವರು ಕೊಟ್ಟಿಲ್ಲ. ಈ ಕೌಕ್ರಾಡಿ ಗ್ರಾಮ ಪಂಚಾಯತ್ VA ಮತ್ತು ಕಡಬ ತಾಲೂಕಿನ ಸರ್ವೇರ್ ಬಂದು ಇಲ್ಲಿ ಸರ್ವೆ ಮಾಡಿ ಯಾವುದೇ ನೋಟಿಸ್ ಕೊಡೋದು, ಎಲ್ಲಿಂದ ಬಂದು ಏನೋ ಒಂದು ಅಳತೆ ಕೇಳದೆ ಅವರು ಹೋಗಿದ್ದಾರೆ. ನಾವಿವಾಗ ಕೇಳ್ತಾ ಇರೋದು ನೋಡಿ, ನೀವು ಕೋರ್ಟಿಗೆ ಕೊಟ್ಟಿರೋದು ರೇಣುಕಾ ಎಂಬವ್ರದ್ದು. ರಾಧಮ್ಮ ಅವರು ಈ ತಾತ ಮತ್ತು ಇವರು ಇರುವಂತ ಈ ಮನೆ ಯಾವ ಕಾರಣಕ್ಕೆ ಹೊಡೆದಾಕಿರೋದು? ಆಧಾರ್ ಕಾರ್ಡ್ ಇದೆ ನೋಡಿ, ರಾಧಮ್ಮ ಅವರು ತೋರಿಸ್ತೀನಿ. ರಾಧಮ್ಮ ಅವರು ಕೌಕ್ರಾಡಿ ಈ ಅಡ್ರೆಸ್ ಇದೆ, ಇದು ತೋರಿಸ್ಕೊಡ್ತೀವಿ. ನೀವು ಇದರಲ್ಲಿ ಇರೋದು ಇದು ಯಾವ ಕಾರಣಕ್ಕೋಸ್ಕರ ಹೊಡೆದಾಕಿರೋದು? ಯಾವ ರಾಜ್ಯಕ್ಕೆ ಪಿತೂರಿ? ನಾನು ಅಧಿಕಾರಿಯವರು ಕೇಳ್ತೇನೆ, ನೀವು ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಿ. ಈ ಹಿಂದೆ ಒಂದು 2-3 ದಿನ ಹಿಂದೆ ಮನೆದಾರರು ನನಗೆ ಕರೆ ಮಾಡಿದ್ರು, ನೀವು ಸ್ಟೇ ತನ್ನಿ ಅಂತ. ಸ್ಟೇ ತರಬೇಕಾದ್ರೆ ನಾನು ಹೇಳಿದೆ, ನಾವೇನಕ್ಕೆ ಇದಕ್ಕೆ ಸ್ಟೇ ತರಬೇಕು? ರಾಧಮ್ಮ ಅವ್ರ ವಿಷಯದಲ್ಲಿ ಕೋರ್ಟಲ್ಲಿ ಯಾವ್ದು ಮ್ಯಾಟ್ರ್ ಇಲ್ಲ, ಮತ್ತೆ ಯಾವುದಕ್ಕೆ ಸ್ಟೇ ತರಬೇಕು? ಏನು ರೇಣುಕಾ ಅವ್ರ ಮನೆ ಎಲ್ಲ ಪಕ್ಕ ಎಲ್ಲ ತೋರಿಸಿ ಅದಕ್ಕೆ ಬೇಕಾದ್ರೆ ನಾವು ಹೇಳ್ತೀವಿ ಅಂತ ಹೇಳಿದ್ವಿ. ಇವತ್ತು ಏಕಾಏಕಿ ಇದು 13/11/2024 ಏಕಾಏಕಿ ಬೆಳಿಗ್ಗೆ ಜಾವ ಎಷ್ಟು ಗಂಟೆ ಬಂದಿದೆ? 7 ಗಂಟೆಗೆ ಬಂದು ಇವತ್ತು ಈ ಮನೆಯನ್ನು ಹೊಡೆದಾಕಿ ಹೋಗಿದ್ದಾರೆ. ಇದಕ್ಕೆ ಯಾರು ಹೊಣೆಗಾರರು?
ಈ ಹಿಂದೆ ಈ ಒಂದು ಜನವರಿ ಫೆಬ್ರವರಿ ತಿಂಗಳಲ್ಲಿ ಇವರು ದಯಾಮರಣಕ್ಕೆ ಕೇಳಿದ್ದಾರೆ. ಪಂಚಾಯತ್ ಯಾವುದೇ ಒಂದು ಫೆಸಿಲಿಟಿ ಕೊಡ್ತಾ ಇಲ್ಲ, ಒಂದು ನೀರಿನ ವ್ಯವಸ್ಥೆ ಇಲ್ಲ, ದನಗಳು ನೀರೆಲ್ಲ ಸಾಯ್ತಾ ಇದೆ, ನಮಗೆ ದಯಾಮರಣ ಕೊಡಿ ಅಂತ ಇಬ್ಬರು ಹೋಗಿ ತಹಸೀಲ್ದಾರಿಗೆ ಮನವಿ ಮಾಡಿದ್ದಾರೆ. ಇವರು ಇಷ್ಟು ಟೈಮ್ ಇಂದ ನೋಡಿ ದಯಾಮರಣ ಪತ್ರ ನೋಡಿ ಇಲ್ಲಿದೆ. ಇವರು ಇಷ್ಟು ದಿನದಿಂದಾಗಿ ದಯಾಮರಣಕ್ಕೆ ಏನಾಗಿದೆ ಏನಕ್ಕೆ ಕೇಳಿದ್ರು ಇವರ ಇನ್ಕ್ವೈರಿ ಮಾಡ್ತಾ ಇಲ್ಲ. ಇವತ್ತು ದಯಾಮರಣ ಮಾಡಿದಾರೆ ಕಾಣಿಸುತ್ತೆ. ಮನೆ ಒಳಗಿಂದ ಪೊಲೀಸರ ಬಂದು ಎಲ್ಲರೂ ಅಧಿಕಾರಿಯವರೇ ಎಳೆದಾಕಿರುವುದು. ಅಧಿಕಾರಿಯವರೇ ಕಡಬ ತಹಸೀಲ್ದಾರರಾಗಲಿ ಮನೆದಾರರು ಎಲ್ಲರೂ ಸೇರಿ ಎಳೆದಾಕಿಬಿಟ್ಟು ಈ ಒಂದು ಕೆಲಸ ಮಾಡಿದ್ದಾರೆ. ಇದೆಷ್ಟು ಸರಿ? ರೇಣುಕಾಚಾರಿ ಇವನಿಗೆ ಕೇಳ್ತಾ ಇದ್ದಾರೆ, ಅಶೋಕಾಚಾರಿ ಅಂತ ಹೇಳ್ತಾ ಇದ್ದಾರೆ ಬೆಳ್ತಂಗಡಿ. ನಿಮಗೆ ಕೇಳ್ತಾ ಇದ್ದೀವಿ, ನಿಮ್ಮ ತಾಲೂಕಲ್ಲಿ ಇದೆ ಸ್ವಾಮಿ, ಸಾವಿರಾರು ಎಕರೆ ಜಾಗವನ್ನು ನುಂಗಿರೋರು ಇದ್ದಾರೆ, ನಿಮಗೆ ತಾಕತ್ರ ಅದು ಮುಟ್ಟಿ ನೀವು ಏನಕ್ಕೆ ನಮ್ಮ ಗ್ರಾಮಕ್ಕೆ ಬರಬೇಕು, ನಮ್ಮ ತಾಲೂಕಿಗೆ ಬರಬೇಕು. ನೀವು ನಿಯತ್ತಾಗಿ ಮಾಡಿ. ನೀವು ಯಾವ್ದು ರಾಜ್ಯಕ್ಕೆ ಒತ್ತಡದಿಂದ ಈ ತರ ಕೆಲಸ ಮಾಡಬಾರ್ದು. ಬಡವರು ಹೊಟ್ಟೆ ಮಾಡಿ ಹೊಡಿಬಾರ್ದು. ಯಾವ ಕಾರಣಕ್ಕೆ ತಹಸೀಲ್ದಾರ್ ನೋಟಿಸ್ ಕೊಟ್ಟಿಲ್ಲ ಅದಕ್ಕೆ? ನಿಮಗೆ ಕಾನೂನು ಒಂದು, ಇವರಿಗೊಂದು ಕಾನೂನು ಒಂದಿದೆಯಾ? ನೀವೇ ಕೋರ್ಟಲ್ಲಿ ಇರುವಾಗ ಮಾಹಿತಿ ಕೊಡ್ಬೋದಿತ್ತಲ್ಲ ಕೋರ್ಟಿಗೆ. ನೋಡಿ ಅಂಥವ್ರ ಮನೆ ಇಲ್ಲಿ ಇಲ್ಲ, ಇಂಥವ್ರ ಮನೆ ಇರೋದು, ಇದು ಸುಳ್ಳಂತ ಕೊಡ್ಬೋದಿತ್ತಲ್ಲ, ಏಕೆ ಕೊಡ್ತಾ ಇಲ್ಲ ನೀವು? ದೊಡ್ಡವರಾದ್ರೆ ನೋಟಿಸ್ ಏನೋ ಕಚೇರಿ ಇಟ್ಬಿಟ್ಟು ನೀವೇನೋ ನಿಮ್ಮ ಸ್ಟೇ ತನ್ನಿ ಕೋರ್ಟಾದೇಶ ತನ್ನಿ ಅಂತ ಹೋಗ್ತಾ ಇರ್ತೀರಾ. ಇವರಿಗೇನು ಕೇಳಿಲ್ಲ, ಅದು ಇವರೇನಕ್ಕೆ ನೋಟಿಸ್ ಕಳಿಸಿಲ್ಲ. ಇವರೆಲ್ಲ ಹೋಗ್ಬೇಕು ಸ್ಟೇ ತರಲಿಕ್ಕೆ. ಇದರ ವಿರುದ್ಧ ಹೋರಾಟ ಮಾಡ್ತೀವಿ ನಾವು. ಕಡಬ ತಾಲೂಕಾಚಾರಿಗೆ ನಾವು ಬರ್ತೀವಿ, ಇವ್ರನ್ನ ಕರ್ಕೊಂಡು ತಾಲೂಕಾಚಾರಿ ಮುಂದೆ ಇವರ ಒಂದು 2 ದನ ಇದೆ, ಇವರನ್ನೆಲ್ಲ ಕೂಡ ಅಲ್ಲೇ ಬೀಡಾರ್ ಹೊಡೆದು ಅಲ್ಲೇ ಇರ್ತೀವಿ. ನೀವು ಇವರಿಗೊಂದು ಜಾಗ ಕೊಡಿ, ಇದು ಸರ್ಕಾರಿ ಭೂಮಿ. ಅದು ಅಲ್ಲದೆ ಅಕ್ರಮ ಸಕ್ರಮದಲ್ಲಿ ನೀವು ಸಾವಿರಾರು ಎಕರೆಯನ್ನು ಜನರಿಗೆ ಹಂಚ್ತಾ ಇದ್ದೀರಾ, ದುಡ್ಡು ತೆಗೆದು ಲಂಚದಿಂದ ಎಂಜಲು ಕಾಸ್ತಿಂದ ದುಡ್ಡು ಮಾಡ್ತಾ ಇದ್ದೀರಾ ನೀವೆಲ್ಲ. ಈ ಬಡಪಾಯಿ ಹೊಟ್ಟೆ ಹೊಡಿಬೇಕಿತ್ತ? ಬಡಪಾಯಿನ ಬೀಜ ತಂದು ಹಾಕ್ಬೇಕಿತ್ತ? ನಾನು ಕೌಕರಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆದಷ್ಟು ಬೇಗ ಬಂದು ಇದಕ್ಕೇನೋ ಒಂದು ತೀರ್ಮಾನ ಮಾಡಲೇಬೇಕು. ಏನಂತೆ ಕೌಕರಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಗ್ರಾಮದ ಏನು ಪ್ರತಿನಿಧಿಗಳು ಅವರ ಒಂದು ಇದಕ್ಕೆ ಒಂದು ಅವರಿಗೆ ಒಂದು ಕೆಲವೊಂದು ದಾರಿ ಮಾಡಿಕೊಡ್ಬೇಕು. ಆದಷ್ಟು ಅಂತ ಕೆಲಸ ಮಾಡ್ಬೇಕಂದ್ರೆ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ. ನಮಸ್ತೆ ಸರ್, ನನ್ನ ಹೆಸರು ರೇಣುಕಾ ಅಂತ. ಈಗ ಈ ಮನೆ ಡಮಾಶ್ ಆಗಿದೆಯಲ್ಲ, ರಾಧಮ್ಮ ಮುತ್ತುಸ್ವಾಮಿ ಅವರ ಏಕೈಕ ಪುತ್ರಿ ನಾನು. ಈ ಕಾರಣ ಇಷ್ಟೇ, ಈ ಜಾಗದಲ್ಲಿ ನಂದೇನೋ ಸಹಾಯ ಇಲ್ಲ. ನಾನು ಅವ್ರ ಮಗಳಿಗೆ ತಕ್ಕಾಗಿ ತಂದೆ ತಾಯಿಗೆ ಬರೋ ಹೋಗೋ ಅವಕಾಶ ಇದೆ. ಅದರಲ್ಲಿ ಏನಂದರೆ ನಾನು ಮುಂದೆ 5 ವರ್ಷ ಹಿಂದೆ ಶಿವಾಜಿಯಲ್ಲಿ ಕೆಲಸ ಮಾಡ್ತಿದ್ದೆ. ನಮ್ಮ ದನಿ ಹೆಸರು AC ಕೊರಿಯನ್ ಅಂತ. ಅವರ ಜಾಗದಲ್ಲಿ ಕೆಲಸ ಮಾಡ್ಕೊಂಡಿದ್ದಾಗ ಏನು ತೊಂದರೆ ಇಲ್ಲ, ಆರಾಮಾಗಿ ಇದ್ವಿ, ಬರ್ತಿದ್ವಿ ಹೋಗ್ತಿದ್ವಿ, ಎಲ್ಲ ಚೆನ್ನಾಗೇ ಇದ್ವಿ. ಅಪ್ಪಮ್ಮ ಬರಬಾರ್ದು, ಅಣ್ಣ ಬರಬಾರ್ದು, ನೆಂಟರು ಬರಬಾರ್ದು ಅಂತ ಹೀಗೆ ನಮ್ಗೆ 5 ವರ್ಷ ಆ ಜಾಗದಿಂದ ಎಲ್ಲೂ ಹೋಗ್ಲಿಕ್ಕಿಲ್ಲ. 5 ವರ್ಷ ನಮಗೊಂದು ಸೆಂಟ್ರಲ್ ಜೈಲು, ಬಳ್ಳಾರಿ ಜೈಲು ಇದೆಯಲ್ಲ, ಆ ಥರ ನಾವಿದ್ವಿ. ಅದು ಸಹಿಸ್ಕೊಂಡಿದ್ವಿ. ನೆಂಟರು ಬಂದ್ರೂ ಬರ್ಲಿಕ್ಕಿಲ್ಲ ಅನ್ನೋರು. ಹೀಗೆ ನೋಡಿ ಲಾಸ್ಟಿಗೆ ಒಂದು ದಿವಸ ಮನೆಯೆಲ್ಲ ಕೆಲಸ ಮಾಡುವಾಗ ಹೆಣ್ಮಕ್ಳೇ ಬರಬೇಕು, ಗಂಡು ಮಕ್ಳು ಬರಬಾರ್ದು. ಚಹಾ ಕೊಡ್ಬೇಕಾದ್ರು ಹೆಣ್ಮಕ್ಳೇ ಬರಬೇಕು, ಗಂಡು ಮಕ್ಳು ಬರಬಾರ್ದು. ಮತ್ತೆ ನಾವು ಚಹಾ ತಗೊಂಡೋದ್ರೆ ಹಿಂದೆ ಮುಟ್ಟೋದು ಮುಂದೆ ಮುಟ್ಟೋದು, ನಮ್ಗೊಂಥರ ಕಿರಿಕಿರಿ ಮಾನಸಿಕ, ನಮ್ಗೊಂಥರ ಹೇಳಲಿಕ್ಕೆ ಗೊತ್ತಿಲ್ಲ. ಆ ಥರ ಒಂದು ಹಿಂಸೆ ಅವರಿಂದ. ಯಾರಲ್ಲಿ ಹೇಳ್ಬೇಕು ಸರ್? ಬಡ ಹೆಣ್ಮಕ್ಳು ನಮಗೆ ಜೀವದ ಮೇಲೆ ಆಸೆ ಇರುತ್ತಲ್ಲ. ಅವ್ರ ಮೊದಲೇ ನೋಡಿ ಈಗಾಗಲೇ ಒಂದು ಕೊಲೆ ಆಗಿದೆ ಆ ಜಾಗದಲ್ಲಿ. ಹಾಗೆ ನಮ್ಮನ್ನು ಕೊಂದ್ರೆ ನಾವು ಯಾರಿಗೂ ಸಹ ಹೇಳಲಿಲ್ಲ. ಹೇಗಾದ್ರೂ ಮಾಡಿ ಇಲ್ಲಿಂದ ಒಂದು ಜೀವದಿಂದ ಹೊರಗೆ ಬಂದ್ರೆ ಎಲ್ಲಾನ ಬದುಕ್ಬೋದು. ಜೀವದಿಂದ ಹೊರಗೆ ಬಂದ್ರೆ ಎಲ್ಲಾನ ಬದುಕ್ಬೋದು. ಅದೇ ಒಂದು ಧೈರ್ಯದಲ್ಲಿ ಸರ್ ನಾವಿರೋದಿಲ್ಲ. ನಮ್ಮ ಒಂದು ಜೀವನಕ್ಕೆ ಎಲ್ಲಾನ ಒಂದು ಆಗ ಹೋಗುವಾಗ ಹೇಳಿದ್ರು, ನನ್ನ ಜಾಗ ಬಿಟ್ಟು ನೀವೆಲ್ಲೂ ಅನ್ನ ತಿನ್ನೋದಿಲ್ಲ, ನನ್ನ ಜಾಗದಲ್ಲಿ ತಿಂದ್ರೆ ಅನ್ನ. ಹಾಗಾದ್ರೆ ಮತ್ತೆಲ್ಲೂ ಅನ್ನ ಸಿಗ ಸರ್? ನಿಮ್ಮಂತ ಮನೆಗೆ ಅನ್ನ ಸಿಗಲ್ವಾ ಸರ್? ಏನ್ ಸರ್ ನಿಮ್ಮಂತ ಮನೆಗೆ ಅನ್ನ ಸಿಗಲ್ವಾ? ಹಾಗೆ ಹೇಳಿದವರು ಇವತ್ತು ಅವರೇ ನನಗೆ ಇಷ್ಟೆಲ್ಲ ಪಿತೂರಿ ಮಾಡ್ತಿದ್ದಾರೆ. ಇದು 100ಕ್ಕೆ 100 ಸತ್ಯ ಸರ್. ನಿಮಗೆ ದೈಹಿಕವಾಗಿ ಹಿಂಸೆ ಕೊಟ್ಟಿದ್ದು ಯಾರು? AC ಕೊರಿಯನ್ ಸರ್. ನಮಗೆ ಚಹಾ ಕೊಡುವಾಗ ಹಿಂದೆಯಿಂದ ಬಂದು ಹಗ್ಗು ಮಾಡೋದು, ನಮ್ಗೆ ಅದು ಹೇಳಲಿಕ್ಕಿಲ್ಲ. ನನ್ನ ಗಂಡ ಬಿಟ್ಟು ಹೋಗೋ ಪರಿಸ್ಥಿತಿ ಆಗಿತ್ತು ನಮ್ಗೆ ಅವರಿಂದ. ಅಷ್ಟು ಜೀವ ಹಿಂಸೆ ನಮಗೆ. ಗಂಡನಲ್ಲಿ ಹೇಳಿದ್ರೆ ನಿಂದೆ ಏನಾದ್ರು ಚಿಮ್ಕಾರೆ. ಗಂಡಸ್ರ ಕೆಲವರು ಹಾಗೆ, ಎಲ್ಲರಿಗೂ ಹೇಳಲಿಕ್ಕಿಲ್ಲ, ಕೆಲವ್ರದ್ದು ಹಾಗೆ ಅಲ್ಲ ಸರ್. ಆಮೇಲೆ ನಮ್ಮ ಮನೆಯವರಿಗೆ ಸ್ವಲ್ಪ ವಿಷಯ ಮಾನವಕ್ಕೆ ಅರ್ಥ ಆಯ್ತು. ಆ ನಂತರ ಸರಿ ನಾವಿರೋದೇ ಬೇಡ, ನಾವೆಲ್ಲ ಹೋಗಿ ಒಂದು ದಿವಸ ಗಂಜಿ ಕುಡಿದು ನೆಮ್ಮದಿ ಆಗಿರುವಂತ ನಾವು ಆ ಜಾಗ ಬಿಟ್ಟು ಬಂದ್ವಿ. ಆ ಜಾಗ ಬಿಟ್ಟು ಬಂದ ನಂತರ ಮತ್ತೆ ಕರೆದಿದ್ದ ನಮ್ಮನ್ನು, ನಾವು ಹೋಗ್ಲಿಲ್ಲ. ನಮಗೆ ಅಂತ ಕೆಲಸ ಬೇಡ ಸರ್. ನಾವು ಮರ್ಯಾದೆಗೆ ಬದುಕೋರು ಸರ್. ಮರ್ಯಾದೆನು ಮಾರಿಕೊಂಡು ಬದುಕ ಹೆಣ್ಮಕ್ಳಲ್ಲ. ಯಾರು ಹೇಗೆ ನನ್ನ ಯೋಗ್ಯತೆಗೆ ಹೇಳೋದು, ನಮ್ಮ ಮರ್ಯಾದೆಯನ್ನು ಬದುಕಿ ಮಾರಿಕೊಂಡು ಬದುಕೋ ಜೀವನ ನಮಗಲ್ಲ. ಈ ಕಾರಣಕ್ಕೆ ಇವತ್ತು ಈ ಜಾಗದ ಮನೆ ನೋಡಲಿಕ್ಕೆ ಆ ವ್ಯಕ್ತಿಯ ಕಾರಣ. ನೀವು ಇದರ ಬಗ್ಗೆ ಠಾಣೆಯಲ್ಲಿ ಕಂಪ್ಲೇಂಟ್ ಮಾಡಿದ್ದೀರಾ? ಠಾಣೆಯಲ್ಲಿ ಅವರ ವ್ಯಕ್ತಿತ್ವವಾಗಿ ನಾವು ಹೇಳಿಲ್ಲ ಸರ್. ಅವ್ರು ಹಣಕಾಸು ಇದ್ದವರು, ನಾವು ಕೂಲಿನಲ್ಲಿ ಮಾಡೋರು. ನಾಳೆ ನಾನು ಜಾಗದಿಂದ ಹೊರಗೆ ಬರುವಾಗ ನನ್ನ ಜಾಗದಲ್ಲಿ ಇದು ಹೋಯ್ತು, ಅದು ನನ್ನ ಮೇಲೆ ಕಂಪ್ಲೇಂಟ್ ಕೊಡೋದ್ರಲ್ಲಿ ಯಾವ ಗ್ಯಾರಂಟಿ ಸರ್? ಯಾರಿದ್ದಾರೆ ಅದಕ್ಕೆ ನನ್ನ ಪರವಾಗಿ? ಯಾರು ಇಲ್ಲ.
ಇವತ್ತು ಇಂಥ ಮನೆಯನ್ನು ಹೊಡಿವಾಗ್ಲೇ ಯಾರು ಇಲ್ಲ. ಮತ್ತೆ ನಂಗೆ ನಾಳೆ ಅವರ ಮೇಲೆ ಧಮಕಿ ಹಾಕಿ ನನಗೆ ಯಾರು ಸರ್ ಹೆಲ್ಪ್ ಇದ್ದಾರೆ? ಇದುವರೆಗೆ ಯಾರು ಹೇಳಿಲ್ಲ. ನನಗೆ ಇವತ್ತು ನೆನಪಾಗ್ತುಂಟು, ಇವತ್ತು ಅವ್ರು ಹೇಳಿದ್ದು ನಿಜ ಅಲ್ಲ, ನೀನು ಎಲ್ಲಿ ಹೋದ್ರು ಬದುಕಲಿಕ್ಕಿಲ್ಲ, ಅನ್ನ ತಿನ್ಲಿಕ್ಕೆ ಬಿಡೋದಿಲ್ಲ ಅಂತದ್ದು ಇವತ್ತು ಹಾಗೆ ಅಲ್ಲ ಸರ್ ಮಾಡ್ತಿರೋದು. ಉಲ್ಲೇಖನ ಮಾಡಿ ನೋಡುವಾಗ ಅದು ಅನ್ಸುತ್ತೆ. ಅವರಲ್ಲೂ ಹೆಣ್ಮಕ್ಳಿದ್ದಾರೆ, ಅವರ ಹೆಣ್ಮಕ್ಳಿಗೆ ಬಂದ್ರೆ ಹಾಗೆ ಅಲ್ಲ ಸರ್ ಕಷ್ಟ. ಹಾಗೆ ನಮ್ಗೆ ನ್ಯಾಯ ಕೊಡೋರು ದೇವ್ರು ಇದ್ದಾರೆ, ನಿಮ್ಮಂತವ್ರು ಇದ್ದಾರೆ ಸರ್. ನಂಗೆ ನ್ಯಾಯ ಬೇಕು. ನನ್ನ ತಂದೆ ತಾಯಿ ಮನೆ ಹೋಗಿದ್ದೆ, ಮನೆ ಬೇಕು. ನನಗೆ ಅನ್ಯಾಯ ಆಗಿದೆ. ನನ್ನ ಅನ್ಯಾಯಕ್ಕೆ ಒಂದೇ ಕಾರಣಕ್ಕೆ ಇಷ್ಟೆಲ್ಲ ಆಗ್ತಿರೋದಂತ ನನ್ನ ಒಂದು ಅನಿಸಿಕೆ, ನನ್ನ ದೈಹಿಕವಾದ ಮಾನಸಿಕ ಹಿಂಸೆ ಇದು. ಯಾರಿಗಿಂತ ಹಿಂಸೆ ಆಗ್ಬಾರ್ದು ಸರ್. ಒಂದು ತೋಟದಲ್ಲಿ ಕೆಲಸ ಅಂದ್ರೆ ಒಂದು ಪವಿತ್ರವಾದ ದೇವಸ್ಥಾನದಲ್ಲಿ ಕೆಲಸ, ಹೌದಲ್ಲ ಸರ್? ಆ ದೇವಸ್ಥಾನಕ್ಕೆ ಯಾವ್ದಾನ ಒಂದು ಮೈಲಿಗೆ ಆಗ್ತದ? ಆಗ್ಲಿಕ್ಕಿಲ್ಲ. ನಾವು ದನಿ ಬರಲಿ ಬರದೇ ಇರಲಿ, ನಮ್ಮ ಮನೆ ದಿನನಿತ್ಯ ದೇವಸ್ಥಾನ ಎಷ್ಟು ತೊಳೆದು ಬಳೆದು ಕ್ಲೀನ್ ಆಗಿರ್ತೀವಿ, ಹಾಗೆ ಅಲ್ಲಿ ಕೆಲಸ ಕಾರ್ಯಗಳು ಚಟುವಟಿಕೆ ಚೆನ್ನಾಗಿತ್ತು. ಲಾಸ್ಟಿಗೆ ಇವನ ಬುದ್ಧಿಯನ್ನು ತೋರಿಸಿ ಬಿಟ್ಟ. ಆಯಾ ಒಂದೇ ಕಾರಣಕ್ಕೆ ನಾವು ಹೊರಗೆ ಬಂದ್ವಿ. ಆ ಒಂದೇ ಕಾರಣದಲ್ಲಿ ಅವಳು ನಮ್ಗೆ ಹೀಗೆ ಆಗಿದೆ, ಅವಳು ನಮ್ಗೆ ಸಿಗ್ಲಿಲ್ಲ ಅಂತ ಒಂದೇ ಉದ್ದೇಶಕ್ಕೆ ಇವತ್ತು ಇಷ್ಟು ತನಕ ನಮ್ಮನ್ನು ವಿಷ ಒಂದು ಕೊಡ್ಲಿಲ್ಲ. ಅಷ್ಟು ಮಾಡಿದ್ದಾನೆ. ಅರ್ಧ ಜೀವ ತೆಗ್ದಿನಿ, ಒಂದು ಚೂರು ಉಂಟು ಅವನಿಗೆ ತೆಗಿಲಿಕ್ಕೆ. ವಿಷ ಕೊಡ್ಬೋದು ಸರ್, ಯಾವ್ದಾನ ಯಾರೊಟ್ಟಿಗೆ. ಈಗ ಹೆಂಗೋ ಮನೆ ಇಲ್ಲ, ಊಟದ ವ್ಯವಸ್ಥೆಯಲ್ಲಿ ಒಂದ್ ಸ್ವಲ್ಪ ವಿಷ ಹಾಕಿದ್ರೆ ಗೊತ್ತಾಗ್ಲಿಕ್ಕಿಲ್ಲ ಯಾರು ಕೊಟ್ರು ಅಂತ ತಿಂದು ಬಿಡ್ತೀವಿ ಸರ್ ನಾವು ಬೇಕಾದ್ರೆ. ನೀವು ಇವತ್ತು ಎಲ್ಲಿ ಉಳ್ಕೊಳ್ಳುವ? ಇಲ್ಲ ಸರ್, ಎಲ್ಲೂ ಜಾಗ ಇಲ್ಲ. ಹೀಗೆ ಮಲಗ್ಬೇಕು ಸರ್. ಹೊಯ್ಗೆ ಉಂಟು, ಇಲ್ಲೆಲ್ಲ ಒಂದು ಚೀಲಗಿಲ್ಲ ಹಾಕೊಂಡು ಮಲಗಬೇಕು. ಎಲ್ಲ ಹೋಗಿದೆ. ಊಟದ ವ್ಯವಸ್ಥೆಗೂ ಸಮಯ ಏನು ಇಲ್ಲ ಮಾಡ್ಲಿಕ್ಕೆ. ಈಗ ಬೆಳಿಗ್ಗೆ ಮಾಡಿ ತಿಂಡಿ ಪಾತ್ರೆ ಎಲ್ಲಿ ಬಿಸಾಡಿದಾರೆ ಅಂತಾನೆ ಗೊತ್ತಿಲ್ಲ. ಇಲ್ಲಿ ಒಂದು ಅಡ್ರೆಸ್ ಹೇಳ್ತೀರಾ? ಇಲ್ಲಿಂದ ಸರ್ ಸರ್ ಕೌಕ್ರಾಡಿ ಗ್ರಾಮ, ಬಾಗಿಲು, ಕಡಬ ತಾಲೂಕು ಸರ್. ನನ್ನ ಮೂಲ ಅಡ್ರೆಸ್ ಶಿಬಾಜೆ, ಬೆಳ್ತಂಗಡಿ ತಾಲೂಕು. ಅಪ್ಪ ಅಮ್ಮದ ಅಡ್ರೆಸ್? ಕೌಕ್ರಾಡಿ ಗ್ರಾಮ, ಕಡಬ ತಾಲೂಕು. ಕೋರ್ಟ್ ನೋಟಿಸ್ ಅನ್ನ ಕಳಿಸಿದಾರೆ ಒಂದು 2 ವರ್ಷದಿಂದ. ಅದು ಯಾರಿಗೆ? ಅದು ನನಗೆ, ರೇಣುಕಾ. ಅದರಲ್ಲಿ ನೋಡಿ ಸರ್ ಎಷ್ಟು ದೊಡ್ಡ ಸಂಚಿಕೆ ಮಾಡಿದ್ದಾರೆ ಅಂತೇಳಿ. ರೇಣುಕಾ ಹೌದು, ವಿಶ್ವನಾಥ ಹೌದು. ಅಡ್ರೆಸ್ ಕಾಪಿನ ಬಾಗಿಲು, ಕೌಕ್ರಾಡಿ ಗ್ರಾಮ, ಕಡಬ ತಾಲೂಕು. ಸರ್ ನನ್ನ ಆಧಾರ್ ಕಾರ್ಡ್ ಕೊಡ್ತೀನಿ, ID ಕಾರ್ಡ್ ಕೊಡ್ತೀನಿ, ರೇಷನ್ ಕಾರ್ಡ್ ಕೊಡ್ತೀನಿ. ಅದ್ರಾಗೆಲ್ಲದೆಲ್ಲ ಶಿಬಾಜಿ ಅಡ್ರೆಸ್ ಸರ್. ಇದಕ್ಕೆ ನಂಗೆ ನ್ಯಾಯ ಬೇಕು. ಇವತ್ತು ನನಗೆ ಆಗಿದ್ದಾನೆ, ಇಡೀ ನಾಳೆ ನಿಮ್ಮ ಮನೆಗೂ ಬರ್ಬೋದು, ನಿಮ್ಮ ಹೆಣ್ಮಕ್ಳಿಗೂ ಬರ್ಬೋದು. ಇದಕ್ಕೆ ನಾನು ತಹಸೀಲ್ದಾರ್ಗೆ ಧಿಕ್ಕಾರ ಹಾಕದೆ ನಾಳೆ ಅವರ ಹೆಣ್ಮಕ್ಳಿಗೆ ಈ ಪರಿಸ್ಥಿತಿ ನನ್ನ ನಿಜವಾಗ್ಲೂ ಹೇಳ್ತೀನಿ ಸರ್. ನೋಡಿ ಸರ್, ಮಣ್ಣು ಮುಟ್ಟಿ ಹೇಳ್ತೀನಿ, ಅವ್ರು ಸರ್ವನಾಶಾಗಿ ಹಾಳಾಗಿ ಹೋಗ್ತಾನೆ ಸರ್. ನಮ್ಮ ಅಷ್ಟು ಕಣ್ಣೀರ್ ಹಾಕಿದ್ದಾನೆ ಆ ತಹಸೀಲ್ದಾರ್. ಕಾಲನ್ನು ಹಿಡಿದು ಬೇಡಿಕೊಂಡೆ ಸರ್, ನಾನು ಬಿಡ್ಲಿಲ್ಲ. ಬಿಡದೆ ನಮ್ಮನ್ನು ಯಾವ ಊರಿಂದ ಬಂದು ಮನೆ ಕಟ್ಟಿದ್ರೆ, ನಿಮ್ಗೆ ಯಾವ ಊರಲ್ಲಿ ಜಾಗ ಇಲ್ಲ ಅಂತ ಕೇಳಿದ್ದಾನೆ ಸರ್. ಅವರಿಗೆ ಟ್ರಾನ್ಸ್ಫರ್ ಆದ್ರೆ ಊರ್ ಬಿಟ್ಟು ಊರ್ ಹೋಗೋದಿಲ್ವಾ ಸರ್? ಅವ್ರಿಗೊಂದ್ ನ್ಯಾಯ, ಪ್ರಜೆಗಳಿಗೊಂದ್ ನ್ಯಾಯ. ನಾವಿದ್ರೆ ಸರ್ ಅವರಿಗೆ ಕಾನೂನು ಮಂಡಳಿ ಆಡಳಿತ, ನಾವಿಲ್ಲ ಅಂದ್ರೆ ಅವ್ರಿಗೆ ಆಡಳಿತ ಇಲ್ಲ, ತಹಸೀಲ್ದಾರ್ ಪಟ್ಟನೂ ಇಲ್ಲ. ಪ್ರಜೆಯಿಂದ ಪ್ರಜಾಪ್ರಭುತ್ವ ಆಗೋದ್ ಬಿಟ್ರೆ ಪ್ರಜೆ ಇಲ್ದಿದ್ರೆ ಪ್ರಜಾಪ್ರಭುತ್ವ ಆಗ್ಲಿಕ್ಕೆ ಇಲ್ಲ ಸರ್. ಇವಾಗ ರಸ್ತೆ ಬದಿಯಲ್ಲಿ ಟೆಂಟ್ ಹಾಕಿ ಹೋರಾಟ ಮಾಡ್ತೀವಿ ಸರ್. ಪ್ರತಿಭಟನೆ ಮಾಡ್ತಾ ಇದ್ರಲ್ಲ, ನ್ಯಾಯ ಸಿಗೋವರೆಗೂ ಆ ಜಾಗದಿಂದ ನಾವು ಹೇಳಲಿಕ್ಕಿಲ್ಲ. ಸರಿ, ಓಕೆ, ಧನ್ಯವಾದ ಸರ್. ಇದು ಕಡಬ ತಹಸೀಲ್ದಾರ್ ಅವರು ರಾಧಮ್ಮ ಅವರ ಮನೆಯನ್ನು ಹೊಡೆದಾಕಿರೋದು. ಎಲ್ಲರೂ ನಮಸ್ತೆ. ನನ್ನ ಹೆಸರು ಜಯಂತ್ ಟಿ. ಅದೇ ರೀತಿಯಲ್ಲಿ KRS ಪಕ್ಷದ ವೇಣುಗೋಪಾಲ್ ಅವರು ಟಿ ಇದ್ದಾರೆ, ಇಲ್ಲಿಯ ಸ್ಥಳೀಯ ಅಧ್ಯಕ್ಷರು. ಇವರು ಮುತ್ತುಸ್ವಾಮಿ, ಇವರು ರಾಧಮ್ಮ, ಇವರ ಮಗಳು ರೇಣುಕಾ. ಇದು ಆಧಾರ್ ಕಾರ್ಡಲ್ಲಿ ಇರುವ ವಿಳಾಸ. ಇನ್ನು ಹೇಳ್ತೀವಿ, ರೇಣುಕಾ ಅವರು ಇರೋದು ಶಿಬಾಜೆ, ಎಲ್ಲಮ್ಮ ಇರೋದು ನೋಡಿ ಲೈವ್ ಆಗಿದೆ, ಜನರು ನೋಡ್ತಾ ಇದ್ದಾರೆ. ಏನು ಎಲ್ಲಿ ಇರೋದು ಅಂತ ಹೇಳಿ ಅವರಿಗೆ. ವಾಸವಾಗಿ ಶಿಬಾಜೆಯಲ್ಲಿ ಇರೋದು. ನೀವು ಕಾಪಿನ ಬಾಗಿಲು. ಇಲ್ಲಿ ಕಾಪಿನ ಬಾಗಿಲು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ, ಕಡಬ ತಾಲೂಕು, ಕೌಕ್ರಾಡಿ ಗ್ರಾಮ ಪಂಚಾಯತ್, ಕೊಕ್ಕಳ ಹತ್ತಿರ ಕಾಪಿನ ಬಾಗಿಲು. ರಾಜ್ಯ ಹೆದ್ದಾರಿ 37, ಧರ್ಮಸ್ಥಳ, ಸುಬ್ರಹ್ಮಣ್ಯ, ಇದರ ಮಧ್ಯಭಾಗದಲ್ಲಿ ಇದೆ ಅಂತ ಹೇಳ್ಬೋದು. ಇವರು ಇಲ್ಲಿ ಬಂದು ಮುತ್ತುಸ್ವಾಮಿ ಸ್ವಂತವರು ಚಿತ್ರದುರ್ಗ. ಇದು ಸರ್ಕಾರಿ ಭೂಮಿ. ಇಲ್ಲ ಸರ್ವೆ ನಂಬರ್ ಎಷ್ಟು ಹೇಳಿ? 123. 123.
123 ಸರ್ವೆ ನಂಬರ್. ಈ ಸರ್ವೆ ನಂಬರಲ್ಲಿ ಕಡಿಮೆ ಅಂದರೆ 3000 ಎಕರೆ ಜಾಗ ಇದೆ ಅಂತ ಕಡಬ ಮನೆದಾರರು ನಮಗೆ ತಿಳಿಸಿದ್ದಾರೆ. ಅದರಲ್ಲಿ ಇವಾಗ ಒಂದು 15 ಸೆಂಟ್ಸ್ ಜಾಗ ಇದೆ ಅಲ್ಲ, ಅದು ಒಂದು 15 ಸೆಂಟ್ಸ್ ಜಾಗದಲ್ಲಿ 2019ರಿಂದ ಇವರಲ್ಲಿ ವಾಸವಾಗಿದ್ದಾರೆ. ಅದೇ ರೀತಿ ಇವರಿಗೆ ಇದೇ ಅಡ್ರೆಸ್ಸಲ್ಲೂ ಆಧಾರ್ ಕಾರ್ಡ್ ರೆಡಿ ಇದೆ. ಅವರ ಅಮ್ಮನ ಹೆಸರಲ್ಲಿ ಇದೆ ಆಧಾರ್ ಕಾರ್ಡು. ಕಡಿಮೆ ಅಂದರೆ 15 ಲಕ್ಷ, ಮೋಲ್ಡ್ ಬಿಲ್ಡಿಂಗ್ ಅಲ್ಲ, ಕಡಿಮೆ ಒಂದು 15 ಲಕ್ಷ ರೂಪಾಯಿ ಈ ಒಂದು ಮನೆಗೆ ಖರ್ಚಾಗಿರ್ಬೋದು. ಕಡಿಮೆ ಅಂದರು ಕೆಂಪು ಕಲ್ಲಲ್ಲಿ ಕಟ್ಟಿರೋದು. ಎಲ್ಲ ವಿಷಯನ ಹೇಳ್ತೀವಿ ನಾವು ನಮ್ಮ ಜನರಿಗೆ. ಈ ಒಂದು 5 ಸೆಂಟ್ ಜಾಗಕ್ಕೋಸ್ಕರ ಬೆಳ್ತಂಗಡಿ ತಾಲೂಕಿನ ಯಾರೊಬ್ಬ RTI ಕಾರ್ಯಕರ್ತರಂತೆ ಅಶೋಕ್ ಆಚಾರ್ಯ ಎಂಬುವರು ಒಂದು ಸರ್ಕಾರಕ್ಕೆ ದೂರು ಕೊಟ್ಟು, ಇದು ಸರ್ಕಾರಿ ಭೂಮಿ, ಈ ಸರ್ಕಾರಿ ಭೂಮಿಯನ್ನು ಅಕ್ರಮವಾಗಿ ಪ್ರವೇಶ ಮಾಡಿ ಇಲ್ಲಿ ಮನೆ ಕಟ್ಟಿ ಕೂತಿದ್ದಾರೆ, ಇವರಿಗೆ ಯಾವುದೇ ಸವಲತ್ತನ್ನು ಸರ್ಕಾರದ ಕೊಡಬಾರ್ದು, 94CL ಮನೆ ಮಾಡಿಸಬಾರ್ದು ಎಂಕ ಒಂದು ಅರ್ಜಿ ಹಾಕಿ ಮುಂದುವರಿಸ್ತಾ ಇದ್ರು. ಆದರೆ ಇವರ ಹೆಸರಲ್ಲಿ ಅಲ್ಲ ನಾನು ಹೇಳ್ತಾ ಇರೋದು ಅರ್ಜಿ ಹಾಕಿರೋದು. ಇವರ ಹೆಸರಲ್ಲಿ ಯಾವುದೇ ಅರ್ಜಿ ಇಲ್ಲ, ಸರ್ಕಾರಕ್ಕೆ ಯಾವುದೇ ಮನವಿ ಮಾಡಿಲ್ಲ. ಆಗಿರೋದೆಲ್ಲ ರೇಣುಕಾ ಇವರ ಮಗಳ ಹೆಸರಲ್ಲಿ. ಮಗಳಲ್ಲಿ ಇಲ್ಲ, ಮಗಳು ಇರೋ ಸಿಬಾಜೆ, ಇಲ್ಲಿಂದ ಒಂದು 8 ಕಿಲೋಮೀಟ್ರ್, ಒಂದು 8 ಕಿಲೋಮೀಟ್ರ್ ದೂರ, ಅದು ಬೆಳ್ತಂಗಡಿ ತಾಲೂಕಿಗೆ ಸೇರುತ್ತೆ, ಅಲ್ಲಿರುವವರು. ಆದರೆ ಇವತ್ತು 13/11/2024 ಬೆಳಿಗ್ಗೆ ಜಾವ 6 ಗಂಟೆಗೆ ಪ್ರಾರಂಭ ಮಾಡಿದ್ದಾರೆ. 7 ಗಂಟೆ ಹೊತ್ತಿಗೆ ಇಲ್ಲಿ ಬಂದಿದ್ದಾರೆ ತಹಸೀಲ್ದಾರ್ ಅವರ ತಂಡ. ಅವರೊಂದು ತಂಡ ಬಂದು ಏಕಾಏಕಿ ಮನೆಯಲ್ಲಿದ್ದ ಐಟಮ್ ಎಲ್ಲ ಎಳೆದು ಹೊರಗೆ ಹಾಕಿ, ಪೊಲೀಸ್ ಅಧಿಕಾರಿಗಳನ್ನೆಲ್ಲ ಕಳಿಸಿ ಹೆಣ್ಮಕ್ಳನ್ನೆಲ್ಲ ಇದ್ದವ್ರನ್ನೆಲ್ಲ ಎಳೆದು ಹೊರಗೆ ಹಾಕಿ ಇದನ್ನು ಡೆಮೊಲಿಷ್ ಮಾಡಿ ಹೋಗಿದ್ದಾರೆ. ನೋಡಿ, ಬಡವರ ಮನೆ ಆದಕ್ಕೆ ಈ ರೀತಿಯಲ್ಲಿ JCP ಅಂತಂದು ಹೊಡೆದಾಕಿದ್ದಾರೆ. ದೊಡ್ಡವರ ಮನೆ ಆದರೆ ನಾವು ಕೋರ್ಟ್ ಆದೇಶವನ್ನು ಪಾಲನೆ ಮಾಡ್ತಾ ಇದ್ದೀವಿ ಅಂತ ಒಂದು ಬದಿ ಮಾತ್ರ ಹೊಡೆದಾಕ್ತಾ ಇದ್ರು. ಇವಾಗ ಒಂದು ಕಡೆಯಿಂದ ಹೇಳ್ತಾ ಇರೋದು ಕೋರ್ಟ್ನನ್ನು ನಿಯಮವನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ, ಆದೇಶವನ್ನು ಉಲ್ಲಂಘನೆ ಮಾಡ್ತಾರೆ ಅಂತ ಬೇಕಾದ್ರೆ ಹೇಳ್ಬೋದು. ಅದ ಮೇಲೆ ಪ್ರಕರಣವೂ ದಾಖಲು ಮಾಡ್ಬೋದು. ಆದರೆ ಒಂದು ಮಾತ್ರ ಹೇಳ್ತಾ ಇದ್ದೀವಿ ನೋಡಿ, ರೇಣುಕಾ ಅವರ ವಿಷಯದಲ್ಲಿ ಕೋರ್ಟಲ್ಲಿ ದಾಖಲೆ ಉಡಿರೋದು. ಇದು ರೇಣುಕಾ ಇವರ ಹೆಸರಲ್ಲಿ ಕೋರ್ಟಲ್ಲಿ ಈ ಅಶೋಕಾಚಾರ್ಯವರು ಉಡಿರೋದು. ಆದರೆ ನಾವು ಮಾತಾಡ್ತಾ ಇರೋದು ನೋಡಿ, ಅವರ ತಾಯಿ ರಾಧಮ್ಮ ಹೆಸರು ಇವರಲ್ಲಿ ಇರ್ತಾ ಇರೋದು. ರಾಧಮ್ಮ ಮತ್ತು ಅವರ ಗಂಡ ಈ ಮನೆಯಲ್ಲಿ ಕೂತಿರೋದು. ಅವರ ಹೆಸರು ನೋಡಿ, ಕರೆಂಟ್ ಬಿಲ್ ನೋಡಿ, ಕರೆಂಟ್ ಬಿಲ್ಲು ರಾಧಮ್ಮ ಹೆಸರಲ್ಲಿದೆ. ಇನ್ನು ರೇಷನ್ ಕಾರ್ಡ್ ತೋರಿಸಿ, ರೇಷನ್ ಕಾರ್ಡು ಕೊಟ್ಟಿದ್ದಾರೆ ನೋಡಿದಿರಾ, ರಾಧಮ್ಮ ಹೆಸರಲ್ಲಿ ರೇಷನ್ ಕಾರ್ಡನ್ನು ಕೊಟ್ಟಿದ್ದಾರೆ. ಇದು ಯಾವುದು? ಗ್ಯಾಸ್ ಬಿಲ್ಲು, ಗ್ಯಾಸ್ ವ್ಯವಸ್ಥೆನೂ ಇವರಿಗೆ ಕೊಟ್ಟಿದ್ದಾರೆ. ವೋಟರ್ ಐ ಡಿ ಬಿಡಿ, ವೋಟರ್ ಐ ಡಿ ಇದೆ, ಪವರ್ ಕಲೆಕ್ಷನು ಕೊಟ್ಟಿದ್ದಾರೆ. ನೀವು ಹೇಳ್ಬೋದು ನೋಡಿ, ಬೆಳಿಗ್ಗೆ ಬಂದು ಯಾವುದೇ ನೋಟಿಸ್ ಕೊಡದೆ ಒಂದು ತಿಂಗಳು 1.5 ತಿಂಗಳ ಹಿಂದೆ ಕೌಕ್ರಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ VA ಹಾಗೂ ಅದಕ್ಕೆ ಮೇಲ್ಪಟ್ಟ ಸರ್ವೆ ಅಧಿಕಾರಿಯವರು ಬಂದಿದ್ದು ಸರ್ವೆ ಮಾಡಿ ಹೋಗಿದ್ದಾರೆ. ಸರ್ವೆ ಮಾಡುವಾಗಲೂ ಅವರೊಂದು ಏನಂತಾರೆ, ಒಂದು ಇದು ವರದಿ ತಯಾರು ಮಾಡಿಲ್ಲ. ಇದು ಇವರ ಮನೆ ಅಲ್ಲ, ಏನು ದೂರು ಬಂದಿದೆ ಅವರ ಮನೆ ಅಲ್ಲ, ಇದು ಅವರ ಅಪ್ಪ ಅಮ್ಮವರು ಇವರ ಮನೆ. ಆ ರೀತಿಯಲ್ಲೂ ಇವರು ಏನೋ ಒಂದು ಮೆನ್ಷನ್ ಮಾಡಿಲ್ಲ. ಸರ್ವೆ ಮಾಡುವಾಗ ಒಂದು ನೋಟಿಸು ಕೊಟ್ಟಿಲ್ಲ. ಆನಂತರ ಇವತ್ತು ಒಡ್ಲಿಕ್ಕೆ ಬರುವಾಗ ಕೋರ್ಟ್ ಆದೇಶ ಇದೆ ಅಂತ ಇದಕ್ಕೆ ಹಿಂದೆನೂ ಒಂದು ನೋಟಿಸ್ ಕಳಿಸಿಲ್ಲ. ಅವರು ಹೇಳೋ ಪ್ರಕಾರ ಬೇಕಾದ್ರೆ ಹೇಳ್ಬೋದು, ನಾವು ನೋಟಿಸ್ ಕಳಿಸ್ತೀವಿ ಸ್ವೀಕರಿಸಿಲ್ಲ ಅಂತ ಹೇಳ್ಬೋದು. ಆದರೆ ಯಾವುದೇ ಪತ್ರ ಬಂದರೂ ನನಗೆ ತಿಳಿಸೋದು ಯಾವುದೇ ವಿಷಯ ಇರಲ್ಲ. ಇವರು ಯಾವುದೇ ಪತ್ರ ಬಂದರು, ಯಾರೇ ಅಧಿಕಾರಿ ಬಂದರು ಅಷ್ಟೊತ್ತು ನನಗೆ ಕರೆ ಮಾಡ್ತಾಯಿದ್ರು, ಮಾತಾಡ್ತಾ ಇದ್ದೆ. ಆದರೆ ಇವರಿಗೆ ಸರಿ ನೋಟಿಸ್ ಸ್ವೀಕರಿಸಿಲ್ಲ ಅಂತ ಹೇಳ್ಬೋದು, ಪೋಸ್ಟಲ್ಲಿ ತಗೊಂಡಿಲ್ಲ, ಅಡ್ರೆಸ್ ಇಲ್ಲ ಅಂತ ಹೇಳ್ಬೋದು. ಅವ್ರ ಸರಿಯಾದ ಅಡ್ರೆಸ್ಸು ಕೋರ್ಟಿಗೆ ಕೊಟ್ಟಿರುವಂಥ ಅಡ್ರೆಸ್ ಇದ್ದಿದ್ದರೆ ಆ ಲೆಟ್ರ್ ಇಲ್ಲಿ ಬರಬೇಕಿತ್ತು, ಬಂದರೂ ತಗೊಳ್ಳಿಕ್ಕೆ ಅವ್ರು ಇರಬೇಕಿತ್ತು, ಅವರು ಇಲ್ಲ. ಇವತ್ತು ಅವ್ರು ನೋಟಿಸ್ ಇಲ್ಲ ಅಂತ ತಿಳಿಸ್ಕೊಳ್ಳಿ, ಅವ್ರು ನೋಟಿಸ್ ಬಂದು ಅಂಟಿಸಬೇಕಿತ್ತಲ್ಲ, ಅದು ಅಂಟಿಸಿಲ್ಲ. ಯಾವುದೋ ಇಲ್ಲದೆ ಕಾನೂನನ್ನು ಎಲ್ಲವನ್ನೂ ಗಾಳಿಗೆ ತೂರಿ ದೊಡ್ಡವರಿಗೆ ಮಾತ್ರ ಕಾನೂನು ಇಡ್ತಾ ಬಡವರಿಗೆ ಯಾವುದೇ ಕಾನೂನಿಲ್ಲ, ಇಂಡಿಯಾದಲ್ಲಿ ಬದುಕಲಿಕ್ಕೆ ನಿಮಗೆ ಸಾಧ್ಯತೆ ಇಲ್ಲ. ಅದು ಅಲ್ಲ, ತಹಸೀಲ್ದಾರ್ ಇನ್ನೊಂದು ಕೇಳ್ತಾ ಇದೆ, ನೀವೇನಕ್ಕೆ ಚಿತ್ರದುರ್ಗದಿಂದ ಇಲ್ಲಿ ಬಂದಿದ್ದೀರಾ ಅಂತ. ತಹಸೀಲ್ದಾರ್ ಅವರೇ ನಿಮಗೆ ನೇರವಾಗಿ ಕೇಳ್ತಾ ಇದ್ದೀವಿ, ತಾವು ಯಾವ ಊರಿಂದ ಬಂದು ಈ ಕಡಬದಲ್ಲಿ ತಹಸೀಲ್ದಾರ್ ಆಗಿದ್ದೀರಾ? ಹಾಗೆ ಅದನ್ನು ನಮಗೂ ನಿಮಗೆ ಕೇಳ್ಬೋದಲ್ಲ. ಆಗ ಇಂಡಿಯಾ ಅಲ್ಲವ ಇದು, ಏನು ಪಾಕಿಸ್ತಾನ ಇದು?
ಇದ ಬೇರೆ ಯಾವ್ದೋ ಕಂಟ್ರಿಯಲ್ಲಿದ್ದೀವ? ಸಂವಿಧಾನದಲ್ಲಿ ಏನು ಅಕ್ಕಿ ಇದೆ ಯಾವ್ದು ಗೊತ್ತಿಲ್ಲ ನಿಮಗೆ? ಒಂದು ಪ್ರಜೆಗೆ ಏನೆಲ್ಲ ಕೊಟ್ಟಿದ್ದೀವಿ, ಏನೆಲ್ಲ ಅಕ್ಕಿದೆ ಅಂತ ಗೊತ್ತಿಲ್ವಾ? ನಿಮ್ಮ ಪ್ರಕಾರವಾಗಿ ಸಂವಿಧಾನ ಪ್ರಕಾರ ಇದು ಬದುಕಬಾರ್ದು, ಅದರ ಹಕ್ಕನ್ನು ನೀವು ಮುಟ್ಟಬಾರ್ದು, ಅದು ನಿಮ್ಮಂಥವ್ರಿಗಿರೋ ಅಂತ ಹೇಳ್ತಾ ಇದ್ದೀರಾ? ಅದೇ ಉದ್ದೇಶನೇ ನಿಮ್ಮದು. ಇವತ್ತು ಬಂದು ನೋಡಿ ಮನೆ ಒಡ ಹಾಕಿದ್ದಾರೆ ಬೆಳಿಗ್ಗೆನೆ ಬಂದು. ಯಾಕಂದರೆ ಇವತ್ತು ಮಾಧ್ಯಮದಲ್ಲಿ ಯಾವ ಸುದ್ದಿ ಆಗಲ್ಲ ಅಂತ ಗೊತ್ತು. ಯಾಕಂತ ಹೇಳಿದ್ರೆ ಒಂದನೇದಾಗಿ ಚುನಾವಣೆ ಆಗ್ತಾ ಇದೆ, ಅಲ್ಲಿ ಆ ಚುನಾವಣೆಯಲ್ಲಿರೋದಕ್ಕೆ ಯಾವುದೂ ಸುದ್ದಿ ಮಾಡಲ್ಲ, ಬಡವರು ತಾನೇ. ಯಾವುದೇ ಸುದ್ದಿ ಇಲ್ಲಾಂದ್ರೆ ಮಾತ್ರ ಮಾಧ್ಯಮಗಳು ಸುದ್ದಿ ಮಾಡೋದು. ನಂಗೆ ಹೆಂಗೆ ಹೊಡೆದು ಹಾಕ್ಬೋದು ಬೆಳಿಗ್ಗೆ ಜಾವ, ಯಾರು ಹೇಳಿದ್ರೆ ಬರಲ್ಲ, ಈ ಉದ್ದೇಶ ಬಂದಿದ್ದೀರಲ್ಲ. ನೀವು ಸ್ವಲ್ಪ ಅದು ಕರ್ಣ ತೋರಿಸ್ಬೋದಿತ್ತಲ್ಲ. ಅದು ಅಲ್ಲದ ಇವರು ದಯಾಮರಣಕ್ಕೆ ಈ ಪಂಚಾಯತ್ ಅವರು 94 ಸಿಯಲ್ಲಿ ಕೊಡ್ತಾ ಇಲ್ಲ, ಒಂದು ನೀರಿನ ವ್ಯವಸ್ಥೆ ಕೊಡ್ತಾ ಇಲ್ಲ. ಮನೆಯಲ್ಲಿ ಹಸುವನ್ನು ಸಾಕಿ ನಾನು ಬದುಕ್ತಾ ಇದ್ದೆ, ಹಸು ಒಂದು 2-3 ಸತ್ತೋಗಿದೆ, ಇನ್ನು ನಾವು ಮಾತ್ರ ಸಾಯ್ಲಿಕ್ಕಿರೋದು. ನಮಗೊಂದು ದಯಾಮರಣ ಕೊಡಿ, ರಾಷ್ಟ್ರಪತಿ ಮುಖಾಂತರ ನನಗೆ ದಯಾಮರಣ ಕೊಡಿ, ನಾನು ಬೇಡ ನಮಗೆ ಬದುಕು ಎಂದಂತೆ 15/2/2024 ನೋಡಿ ಇಲ್ಲೇ ತೋರಿಸ್ತೀನಿ. ಕಡಬ ತಹಸೀಲ್ದಾರರ ಮುಖಾಂತರವಾಗಿ ನೋಡಿ, ಕಡಬ ತಹಸೀಲ್ದಾರ್ ಮುಖಾಂತರವಾಗಿ ರಾಷ್ಟ್ರಪತಿ ಮನವಿ ಕೊಟ್ಟಿದ್ದಾರೆ. ಇದು ಈ ಮನವಿಗೆ ಒಂದು ಸ್ಪಂದನೆ ಕೊಡ್ತಾ ಇಲ್ಲ. ಇವಾಗ ಹೇಳ್ತಾ ಇರೋದೇನಂತ ಹೇಳಿದ್ರೆ DC ಆದೇಶ ಇದೆ, ಕೋರ್ಟ್ ಆದೇಶ ಇದೆ ಅಂತ. ಒಂದಾದ್ರೂ ತೋರಿಸ್ಬೋದಿತ್ತಲ್ಲ ನಿಮಗೆ. ನೋಡಿ ಈ ತರ ಇದೆ ನಿಮ್ಮ ಅಡ್ರೆಸ್, ಹೌದಾ ಅಲ್ವಾ? ಯಾರದೇ ಆದೇಶ ಆದ್ರೂ ಯಾರ ಹೆಸರಲ್ಲಿ ಇದೆ ಅಂತ ಬೇಕಲ್ಲ, ಅದನ್ನೇ ಹೇಳಿರೋದು. ರೇಣುಕಾ ಯಾರು, ರೇಣುಕಾ ಯಾರು, ರಾಧಮ್ಮ ಯಾರು, ಯಾರು ಮನೆ ಕಟ್ಟಿದ್ದಾರೆ, ಯಾರು ಅರ್ಜಿ ಕೊಟ್ಟಿದ್ದಾರೆ, ಅದರ ಯೋಚನೆ ಮಾಡಿದ್ದು ಕೇಳ್ಬೇಕಲ್ಲ ಅವರು. ತಹಸೀಲ್ದಾರ್ ದಂಡಾಧಿಕಾರನ ಸುಳ್ಳ? ಆಗ ದಂಡಾಧಿಕಾರಿ ಅಲ್ಲ, ಅವರಿಗೆ ಏನು ಕೆಲವು ಅಧಿಕಾರಿಗೆ ಅವ್ರಿಗೆ 2 ಪೋಸ್ಟ್ ಅಲ್ಲ, 2 ಪೋಸ್ಟ್ ಇದೆ, ಆ ಪೋಸ್ಟ್ ಗೊತ್ತಿಲ್ಲ ಅಂತ ಕಾಣುತ್ತೆ. ಕೇಳ್ಬೋದಲ್ಲ, ಅವ್ನ ಅರೆಸ್ಟ್ ಮಾಡಿಸಿಬೋದಲ್ಲ. ಅಶೋಕಾಚಾರ್ಯ ಕರ್ಕೊಂಡ್ ಬಂದು ಯಾರು ಏನು ನಿಮಗೆ ಏನು ಸಂಬಂಧ ಇದೆ ಅದನ್ನಾದ್ರೂ ಮಾಡ್ಬೋದಲ್ಲ. ಅಶೋಕಾಚಾರ್ಯ ಯಾರು ದೂರದಾರರು ಅವಳು ಕರೆಸಬಹುದಿತ್ತಲ್ಲ. ಇವ್ರು ಹಾಗಾದ್ರೆ ಆ ಪವರ್ ಇಲ್ವಾ? ಇವರು ಆ ಪವರ್ ಇವರು ಎಲ್ಲೋ ನಕಲಿ ಪೇಜ್ ನಕಲಿ ನಂಬರ್ ಅಲ್ಲಿ ಕೊಟ್ಟು ಅಡ್ರೆಸ್ ಎಲ್ಲ ಮಾಡ್ಬೋದಾ? ಒಳಗೆ ಏನು ಒಂದು ಸಾಮಾನ್ಯ ಇನ್ನು ಕೇಳಿ, ಇನ್ನು ಅವ್ರದ್ದು ಕೇಳಿ, ನಮ್ಮ ಜನರ ಸ್ವಲ್ಪ ಕೇಳ್ಕೊಳ್ಳಿ, ಒಂದು ಕೇಳಿ ಇವಸ್ಕೊಳ್ಳಿ, ಆಮೇಲೆ ಇನ್ನು ಉಳಿಯುತ್ತೆ. ನೋಡಿ ರೇಣುಕಾ ನಾನೇ, ನನ್ನ ಹೆಸರಲ್ಲಿ ಅಶೋಕಾಚಾರಿ 56 ಹೈಕೋರ್ಟ್ ಕೇಸ್ ಕೊಟ್ಟಿದ್ದಾನೆ. ನಾನಂತದ್ದು ಏನ್ ಮಾಡಿದ್ದೀನಿ? ದರೋಡೆ ಮಾಡಿದ್ದೀನ? ಇಲ್ಲಿ ನನ್ನ ಮನೆ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ವೋಟರ್ ಐಡಿ ಇಲ್ಲ, ಮನೆ ಮಾಡಿ ಕೂತದ್ದು ನನ್ನ ತಂದೆ ತಾಯಿ ರಾಧಮ್ಮ ಮತ್ತೆ ಮುತ್ತುಸ್ವಾಮಿ. ಅಪ್ಪ ಅಮ್ಮ ನೋಡ್ಲಿಕ್ಕೂ ನಂಗೆ ಅವಕಾಶ ಇಲ್ಲದಾಗೆ ಮಾಡ್ತಿದ್ದಾನೆ. ಈಗ ಮನೆ ಇಲ್ಲ, ಯಾರ ಮನೇಲಿ ಕೂರ್ಬೇಕು? ಇದು ಮುತ್ತುಸ್ವಾಮಿ ರಾಧಮ್ಮನ್ ಜಾಗ. ಕೋರ್ಟ್ ಆದೇಶ ಆಗಿದ್ದು ರೇಣುಕನಿಗೆ, ನಾನೇ ರೇಣುಕ, ನನ್ನ ಜಾಗ ಎಲ್ಲಿದೆ? ಏಕಾಏಕಿಯಾಗಿ ಬೆಳಿಗ್ಗೆ ಇದುವರೆಗೆ ಒಂದು ಹನಿ ನೀರಿಲ್ಲ ಹೊಟ್ಟೆಗೆ. 6 ಗಂಟೆಗೆ ಬಂದ್ಬಿಟ್ಟು 6 ಗಂಟೆಗೆಲ್ಲ ನುಗ್ಗಿ ನಮ್ಮನ್ನೆಲ್ಲ ದರ ನಾಯಿ ತರ ಎಳ್ಕೊಂಡ್ಬಂದು ಹೊರಗೆ ಬಿಸಾಡಿದ್ದಾರೆ. ಸರ್ ಸೀಟ್ ಎಲ್ಲ ಹೊಡೆದು ಬೇಡ, ಏನು ಮುಟ್ಟಂಗಿಲ್ಲ. ದಂಡಾಧಿಕಾರಿಗೆ ಒಂದು ಮಾನ್ಯತೆ ಅನ್ನೋದು ಇಲ್ವಾ? ಒಂದು ಪ್ರಜೆಗೆ ಬೆಲೆ ಇಲ್ವಾ? ಟೈಮ್ ಕೊಡ್ತೀನಿ ಅದು ಸ್ವಲ್ಪ ಎಲ್ಲ ತೆಗೆದಿಟ್ಕೊಳ್ಳಿ ಅಂತ ಹೇಳ್ಬೋದಿತ್ತಲ್ಲ. ಎಂತ ಸೀಮೆ ದಂಡಾಧಿಕಾರಿ ಇವನು, ಅವ್ನು ತಹಸೀಲ್ದಾರ್ ಹೌದಾ ಅವನು? ನೀವು ಊರ್ ಬಿಟ್ಟು ಯಾಕೆ ಬಂದಿದ್ದು? ನಿಮ್ ಊರಲ್ಲಿ ಜಾಗ ಇಲ್ವಾ ಅಂತ ಕೇಳಿದ್ದಾರೆ. ಕೆಲಸ ಮಾಡ್ಬೋದಲ್ಲ. ನಿಮ್ ಊರ್ ಬಿಟ್ಟು ಇಲ್ಲಿ ಯಾಕೆ ಬಂದಿದ್ದೀರಾ? 9 ವರ್ಷ ಆಯ್ತು ಇಲ್ಲಿ ಬಂದು, 13 ವರ್ಷದಿಂದ ವಾಸ, 9 ವರ್ಷ ಆಯ್ತು ಮನೆ ಕಟ್ಟಿ. ಇದುವರೆಗೂ ಯಾವ್ದು ತೊಂದ್ರೆ ಇದ್ದಿಲ್ಲ. ಇಲ್ಲೇ ಮಾಡಿ ಕೊಟ್ಟಿದ್ದಾರೆ, ಯಾರು ಏನು ಹೇಳಿಲ್ಲ. ನಾವು 94 ಅಕ್ರಮ ಸಕ್ರಮಕ್ಕೆ ಎಲ್ಲದಕ್ಕೆ ಅರ್ಜಿ ಕೊಟ್ಟರು ಅವ್ರು ಮೂವ್ ಮಾಡಲ್ಲ. ಕೇಳಿದ್ರೆ ನಿಮಗೆಲ್ಲ ಒಬ್ರಿಗೆ ಮಾಡ್ಲಿಕ್ಕೆ ಆಗಲ್ಲ, ಅಷ್ಟು ಜನಕ್ಕೆ ಬರುವಾಗ ನಿಮಗೂ ಬರ್ತಿದೆ, ಹೋಗಿ ತಾತ ಅಂತ ಕಳಿಸ್ತಾರೆ. ಮತ್ತೆ ನಾನೇನು ಬಂದ್ರೆ ಇವರಲ್ಲಿ ಕೇಳೋದು ಹೋಗೋದು. ನಾವು ಕೂಲಿ ಕೆಲ್ಸಕ್ಕೆ ಹೋಗೋದು ಸರ್. ನಾನು ಒಂದ್ ದಿವಸ ಕೂತ್ರೆ ನನಗೆ 300 ರೂಪಾಯಿ ಸಂಬಳ ಹೋಯ್ತು. ನಾನು ದುಡಿಬೇಕು, ಕಟ್ಟಬೇಕು. ಈಗ ನನ್ನ ಮನೆ ಡಮಾಶ್ ಆರ್ಡರ್ ಬಂದಿದೆ, ನನ್ನ ಮನೆ ಎಲ್ಲಿದೆ? ಈಗ ನನ್ನ ಮನೆ ಹೊಡಿದ್ದಾರಲ್ಲ, ಈಗ ನನ್ನ ತಂದೆ ತಾಯಿ ಮನೆ ಯಾಕೆ ಕೊಡ್ದಿದ್ದಾರೆ? ನಾನು ಕೇಳಿ ನನ್ಗೆ ನ್ಯಾಯ ಬೇಕು. ಇಲ್ಲ ತಾಲೂಕ್ ಆಫೀಸಿಗೆ ಎದುರುಗಡೆ ಬಂದು ಅಲ್ಲೇ ವಾಸವಾಗಿ ಕುತ್ಕೊಳ್ಳೋದಂತೂ ಗ್ಯಾರಂಟಿ. ಅದೇ ಮಾಡೋಣ ಕಚೇರಿ ಮುಂದೆ. ಇನ್ನೊಂದು ವಿಷಯ, ಇವಾಗ ಕರೆಂಟ್ ಕೊಟ್ಟಿದ್ದಾರೆ ಸ್ವಾಮಿ, ಏನ ಮೆಸ್ಕಾಂ ಅಧಿಕಾರಿಯವರೇ ಕೇಳ್ತಾ ಇದ್ದೀವಿ. ಮೆಸ್ಕಾಂ ಅಧಿಕಾರಿಯವರು ಇಲ್ಲಿ ಬಂದಿದ್ದಾರಂತಲ್ಲ ಡಿಸ್ಕನೆಕ್ಟ್ ಮಾಡ್ಲಿಕ್ಕೋಸ್ಕರ. ತಮಗೇನ ಪತ್ರ ಬಂದಿತ್ತಾ? ಕೋರ್ಟ್ ಆದೇಶ ಇದೆ ನಿಮಗೆ, ತಹಸೀಲ್ದಾರರೇನ ಕೊಟ್ಟಿದ್ದಾರೆ ಕೋರ್ಟ್ ನೋಟಿಸು. ಅದರ ಪ್ರಕಾರ ನೀವು ಎಂಕ್ವೈರಿ ಮಾಡಿದ್ದೀರಾ? ಯಾರ ಮನೆ ಕರೆಂಟ್ ಕೊಟ್ಟಿರೋದು, ಯಾರ ಮನೆ ಹೊಡೆದಾಕ್ಲಿಕ್ಕೆ ಬಂದಿರೋದು, ಮನೆಯಲ್ಲಿ ಯಾರು ಇರೋದು ಏನೋ ವಿಚಾರಣೆ ಮಾಡಿದ್ದೀರಾ? ನೀವು ಏಕಾಕಿ ಬಂದು ಕಮ್ಮಕ್ಕೆ ಹತ್ತಿ ವೈರ್ ಕಟ್ ಮಾಡಿ ಎತ್ಕೊಂಡು ಹೋಗಿದಾರಲ್ಲ, ಆ ವೈರ್ ನಾವು ಕೇಳುವಾಗ ಅದು ಕೊಡ್ತೀವಿ ಅಂತ ಎತ್ಕೊಂಡು ಕಳ್ಳರ್ತಾನ ಏನಕ್ಕೆ ಮಾಡ್ಬೇಕಿತ್ತು? ನೀವು ಅದರಲ್ಲಿ ಬದುಕಬೇಕು. ಅದರಲ್ಲಿ ನಾನು ಕೇಳಿದೆ, ನಾನು ಹಾಕಿ ಸರ್ ಅದು ಆರ್ಡರ್ ಆದ್ಮೇಲೆ ನಾನು ಕೊಡ್ತೀನಿ. ಏನ್ ಆರ್ಡರ್ ಆಗಿ ಕೊಡ್ಲಿಕ್ಕೆ ಹೋಗ್ರಿ, ಬಂದಾಗ ಇಟ್ಟಿಗೆಲ್ಲ ಎತ್ಕೊಂಡು ಹೋಗಿರಿ ಸ್ವಾಮಿ. ಅದು ಇದ್ದೆ
ಆ ಇಟ್ಟಿಗೆನೇ ಇದೆ, ಸೀಟ್ ಎಲ್ಲ ತಗೊಂಡೋಗಿ ಏನಕ್ಕೆ ಅದು ಬಿಟ್ಟಿರೋದು? ಅದೇ ಹಾಗೆ ಬಿಟ್ಟು ಹೋದ್ರಿ, ಎಲ್ಲ ತಗೊಂಡು ಹೋಗ್ಬಿಟ್ಟು. ನೀವು ಅಕ್ರಮ ಸಕ್ರಮ 94 ಸಿಐಡಿ ಕೊಡ್ತಾ ಇದೀರಲ್ಲ, ಕಾನೂನು ಪ್ರಕಾರ ಕೊಡ್ತಾ ಇದೀರಾ? ಯಾವ್ದೋ ಒಂದಾದ್ರೂ ಕೊಡ್ತಾ ಇದೀರಾ ನೀವು? JCB ಹಾಕಿರೋದು ನೋಡಿ 15-20 ಲಕ್ಷ ರೂಪಾಯಿ ಖರ್ಚಾಗಿದೆ ಜಾಗ. ನಾನು ನೋಡಿ ತೋರಿಸಿ ಅಲ್ಲ ಎಲ್ಲ ಬಂದು ನೋಡಿ. ಯಾರೆಲ್ಲ ಬಂದಿರೋ ಎಲ್ಲ ಹೇಳಿ ಅವರಿಗೆ ತೋರಿಸಿ. ಅದು ತಹಸೀಲ್ದಾರ್ ಅವರು ಹೋಗಿ ಮುಂದೆ ಪ್ರತಿಯೊಬ್ಬರು ಬಂದಿದ್ದಾರೆ. ನೋಡಿ ಸರ್, ಇದು ಏನು ಒಂದಲ್ಲ, ನಾಯಿ ದನ ಕೋಳಿ ಎಲ್ಲ ಚಿಕ್ಕಾಪಲ್ಲ ಆಗಿ ಹೋಗಿದೆ. ಗಟ್ಟಿಯಾಗಿ ಜನರೇ ಕೇಳಿ, ಸ್ವಲ್ಪ ಗಟ್ಟಿಯಾಗಿ ಹೇಳಿ. ಅದೇ ಚಟ್ಟೆ ನಾನು ಹಾಕೊಂಡಿದ್ದೀನಿ, ಇದು ಕೋಳಿ ಗಿಳಿ ಸಾಕ್ಲಿಕ್ಕೆ. ನೋಡಿ ನೋಡಿ, ಈ ಬಚ್ಚಲು ಕಟ್ಟಕ್ಕೆ 2 ಲಕ್ಷ ರೂಪಾಯಿ ದುಡ್ಡು ಆಗಿತ್ತು. ಹೋಗ ನೋಡಿ ಏನೇನು ಮಾಡ್ಯಾರ ನೋಡಿ. ನಾನು ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿ ನೋಡಿ, ಆ ಬಿಂದಿಗೆಯಲ್ಲಿ ಮಾಡ್ರು ನೋಡಿ, ಆ ಬಿಂದಿಗೆನ ತೋರಿಸಿ ಅವ್ರಿಗೆ. ನೋಡಿ ಅದು ಎತ್ತಿ ಇಡ್ಲಿಕ್ಕೆ ಆಗಲ್ವಾ? JCB ಹೊಡೆದಾಕಿದಾರಲ್ಲ ನೋಡಿ. 4,000 ರೂಪಾಯಿ ಒಂದಿಗೆ. ಇಷ್ಟು ನೀಚರ ಬಂದಿರೋ ಅಧಿಕಾರಿಯವರಲ್ಲ ನೋಡಿ ಎಲ್ಲ ಅವರೇ. ಅಲ್ಲ ಇದು ತೋರಿಸಿ, ಇದು ಹೊಡೆದಾಕಿರೋದು ಹೆಂಗಿದೆ ಅಂತ ನೋಡಿ. ಏನ್ರಿ ನೀವು ಮನುಷ್ಯರ ಇದು ಹೊಡೆದಾಕಿರೋರಲ್ಲ? ನೋಡಿ ಟಮ್ ನೋಡಿ, ನೀರಿನ ಟಮ್ ನೋಡಿ. ಕೊಡ್ತಾರೆ ಸರ್ ಅಂತ ಡ್ರಮ್ ನಮಗೆ ಹಾ ಅಂದ್ರೆ ನೋಡಿ ಇಲ್ಲಿ ನೋಡಿ ಏನೇನು ಮಾಡ್ಯಾರ ನೋಡಿ. ತೆಗಿಲಿಕ್ಕೆ ಬಿಡ್ಲಿಲ್ಲ, ನೋಡಿ ಎಲ್ಲ ನೋಡಿ, ಎಲ್ಲ ಅವರೇ ಪಾಸ್ ಹಾಕಿದ್ವಿ, ನಾವೇನು ತೆಗೆಬಿಟ್ಟಿಲ್ಲ. ಒಬ್ಬೊಬ್ಬರು 4 ಜನ 5 ಜನ ಒಂದೊಂದು ಕೈಯಲ್ಲಿ ಹಿಡ್ಕೊಂಡಿರಿ. 2 ಲಕ್ಷ ಖರ್ಚಾಗಿದೆ. ನಾನು ಇದೆಲ್ಲ ರೆಡಿ ಮಾಡ್ತಿರೋದು, ಕೊಟ್ಟಿಗೆ, ಟಾಯ್ಲೆಟ್, ಬಾತ್ರೂಮ್ ಅಂತ ಹೇಳಿ. ಹುಡಿ ಮಾಡಿ ಹಾಕಿದ್ರು, ಅದಕ್ಕೆ ಬೆಲೆನೇ ಇಲ್ಲ. ಬಡವರಂದ್ರೆ ಬೆಲೆ ಇಲ್ಲ. ಈ ಸಲ ಮಾಡಿ ಹಾಕ್ಯಾರ ಸ್ವಾಮಿ, ನಾವೇನು ಮಾಡಬೇಕು ನೋಡಿ. ಅಲ್ಲಿಂದ ಕರೆಂಟ್ ಎಲ್ಲ ಕಿತ್ತು ಅವರೇ. ಅಲ್ಲ ಇದನ್ನು ಮಾತಾಡ್ಲಿಕ್ಕೆ ನಮ್ಮವರು ಯಾರು ಜನಪದ ಯಾರು ಇಲ್ಲ ಅಂತ ಕಾಣಿಸ್ತದೆ. ಮತ್ತೆ ಕೌಕರಾಡಿ ಪಂಚಾಯತ್ ಅಧ್ಯಕ್ಷರು ಬಂದಿದ್ರು, ಬಂದು ಮಾತುಕತೆ ಮಾಡಿ ಹೋಗಿದ್ದಾರೆ. 15-20 ಲಕ್ಷ ರೂಪಾಯಿ ದುಡ್ಡು ನಾನು ಖರ್ಚು ಹಾಕಿದೆ ಹೋಯ್ತು. ನಾನು ದುಡ್ಡು ಬಿಟ್ಟು ಹೇಳಿದೆ. ಅಲ್ಲ ಇವಾಗ ಇವರ ಮೇಲೆ ಇವಾಗ ಪೊಲೀಸ್ ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ. ಅದು ಇವಾಗ ನಮ್ಮ ಕೇರ ಪಕ್ಷದಲ್ಲಿ ಅವರೊಟ್ಟಿಗಿದ್ದಾರೆ. ತಾವು ಅದು ಹೇಳಿ ಸರ್ ಮುಂದೆ ಯಾವ ತರ ನಡೆ ಅಂತ ತಗೊಳ್ಳಿ. ಸ್ನೇಹಿತರೆ ನಮಸ್ಕಾರ, ನನ್ನ ಹೆಸರು ವೇಣುಗೋಪಾಲ್ ಅಂತ. ನಮಗೆ ಮುಂಜಾನೆ ಗೊತ್ತಾಯ್ತು ವಿಷಯ ಇದು. ನಾವು ಮನೆಯಿಂದ ಹೊರಟ್ವಿ, ಬಂದು ಕೂಡಲೇ ಇಲ್ಲೆಲ್ಲ ಡೆಮೊಲೇಷನ್ ಆಗಿತ್ತು. ಸೊ ನಾವೇನು ಕೊಡ್ತೀವಿ ಗೊತ್ತಾ, ಕಾನೂನಿಗೆ 13 ವರ್ಷದಿಂದ ಇಲ್ಲಿ ಒಂದು ಸಣ್ಣ ಗುಡಿಸ್ಲಾಕೊಂಡು ಜೀವನ ಮಾಡ್ತಾಯಿದ್ರು ಅವರು. ಮಳೆಗಾಲ ಬಂದಾಗ, ಬಿಸಿಲು ಬಂದಾಗ ಅವ್ರಿಗೆ ತೊಂದರೆ ಆಗ್ತಾ ಇತ್ತು. ಏನೋ ಸಾಲಾಗಿಲ್ಲ ಮಾಡಿಕೊಂಡು ಕಷ್ಟಪಟ್ಟು ದುಡಿದು ಪಾಪ ಅವರು ಒಂದು ಫ್ಯಾಮಿಲಿ, ಒಂದು ಕುಟುಂಬ ಇತ್ತು. ಅವರು ದುಡಿದು ಒಂದು ಮನೆ ಮಾಡ್ಕೊಂಡಿದ್ದಾರೆ. ಕೋಕ್ರಾಡಿ ಧರ್ಮಸ್ಥಳ ಸುಬ್ರಹ್ಮಣ್ಯ ಹೈವೇ. ಹೌದೌದು, ರಾಷ್ಟ್ರೀಯ ಹೆದ್ದಾರಿ 37 ಧರ್ಮಸ್ಥಳ ಸುಬ್ರಹ್ಮಣ್ಯ ಹೈವೇ. ಒಂದು ಮನೆ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ನೋಟಿಸ್ ಬೇರೆ ಯಾವನೋ ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಬಂದಿದ್ದಾರೆ ಏಕಾಏಕಿ ಬಂದು ಪಾಪ ಅವ್ರನ್ನ ಹೊರಗಡೆ ಹಾಕಿ. ಅವರು ಸಂಪತ್ತು ನೋಡಿ ಪಾಪ ಎಷ್ಟಿದೆ, ಡೋರು, ಕಿಟಕಿ, ಆ ಒಂದು ಪಾತ್ರೆ ಎಲ್ಲ ಒಡೆದು ಹೋಗಿದ್ದಾರೆ. ಜನ ರಕ್ಷಣೆಗಾಗಿ ಕಾನೂನು ಇದೆಯಾ ಅಥವಾ ಕಾನೂನಿಗೋಸ್ಕರ ಜನ ಇದ್ದಾರಾ ಆಗಷ್ಟು ಗೊತ್ತಾಗ್ತಾ ಇಲ್ವಾ? ಇಲ್ಲಿ ಪಾಪ ಏಕಾಏಕಿ ಬಂದು ಅವ್ರಿಗೆ ಮನೆಯೆಲ್ಲ ಧ್ವಂಸ ಮಾಡಿ ಸಂಪೂರ್ಣವಾಗಿ ಎಲ್ಲ ಕಡಿತ ಮಾಡ್ಕೊಂಡು ಹೋಗಿದ್ದಾರಲ್ವಾ? ಯಾರಿಗೋಸ್ಕರ ಕಾನೂನಿದೆ? ಕೋಟಿಗಟ್ಟಲೆ ಜಾಗನ, ಎಕರೆಗಟ್ಟಲೆ ಜಾಗನ ಒತ್ತುವರಿ ಮಾಡಿಕೊಂಡು ಜನ ವಾಸವಾಗಿ ಆರಾಮಾಗಿದ್ದಾರೆ. ಒಂದು ಜನಸಾಮಾನ್ಯ ಕಷ್ಟಪಟ್ಟು ದುಡಿಮೆ ಮಾಡ್ಕೊಂಡು ದುಡಿಯುವಂಥ ಒಂದು ಸಣ್ಣ ಕೂಲಿ ಮಾಡ್ಕೊಂಡು ದುಡಿಯುವಂಥ ವ್ಯಕ್ತಿಗೋಸ್ಕರ ಬಂದು ಒಂದು 5 ಸೆನ್ಸಲ್ಲಿ ಜಾಗ ಮಾಡ್ಕೊಂಡಿದ್ರೆ ಇವ್ರಿಗೆ ಎಂತ ಏನು ಸಮಸ್ಯೆ ಆಗ್ತದೆ? ಬೇರೆಯವ್ರಿಗೆ ಯಾರಿಗೂ ಕಾನೂನು ಅನ್ವಯಿಸೋದಿಲ್ವ? ಇವ್ರಿಗೆ ಸಣ್ಣ ಕುಟುಂಬ, ಅವ್ರದ್ದು ದೊಡ್ಡ ಜಾಗ ಏನು ಒತ್ತುವರಿ ಮಾಡ್ಕೊಂಡಿಲ್ಲ ಅವರು. ಈ ರೀತಿಯಾಗಿ ಮಾಡೋದು ನ್ಯಾಯವ ಇದು? ಅವ್ನು ತಹಶೀಲ್ದಾರ್ ಆಗಿರ್ಬೋದು, AC ಇರ್ಬೋದು, DC ಇರ್ಬೋದು, ಯಾರಿಗೋಸ್ಕರ ಕಾನೂನು ಇರೋದು? ಜನಸಾಮಾನ್ಯರು ಪಾಪ ಕಷ್ಟಪಟ್ಟು ದುಡಿಮೆ ಮಾಡಿ ಅವ್ರೇನೋ ಒಂದು ಮನೆ ಮಾಡ್ಕೊಂಡಿದ್ದಾರೆ. ಚಿತ್ರದುರ್ಗದಿಂದ ಬಂದಿರ್ಬೋದು, ಎಲ್ಲಾದರೂ ಇರ್ಬೋದು, ಭಾರತೀಯ ಪೌರಿಕನಾಗಿ ಅವ್ರಿಗೆ ಪ್ರತಿಯೊಂದು ಡಾಕ್ಯುಮೆಂಟು ಇಲ್ಲಿದೆ. ಸೊ ಆ ಒಂದು ರೀಸನ್ನಲ್ಲಿ ಪಾಪ ಅವರು ಸಣ್ಣ ಮನೆ ಮಾಡ್ಕೊಂಡು ಜೀವನ ಮಾಡ್ತಿದ್ದಾರೆ. ಅದು ಹೊರತುಪಡಿಸಿ ಆ್ಯಕ್ಚುಲಿ ತಹಶೀಲ್ದಾರ್ಗೆ ಮನೆ ಒಂದು ಕಂದಾಯ ಇಲಾಖೆಗೆ ಬರೋದು. ಅವ್ನಿಗೆ ಮನೆ ಬಂದು ಏಕಾಗಿ ಹೊಡೆಯೋ ಹಾಗಿಲ್ಲ. ಅವನು ಪಂಚಾಯತಿಗೆ ಪರ್ಮಿಷನ್ ಕೊಡಬೇಕು, ಅವ್ರ ಕಡೆಯಿಂದ ಬರಬೇಕು. ಹೌದು, ಅದೆಲ್ಲ ಬಂದು ನಂತರ ಅವನು ನೆಕ್ಸ್ಟ್ ಪ್ರೊಸೆಸ್ ಮಾಡಬೇಕು. ಅದು ಯಾವ್ದು ಇಲ್ದಿರ ಯಾರು ಒತ್ತಡ ಹಾಕಿದ್ದಾರೆ ಅವ್ರಿಗೆ, ನಮ್ಗೆ ಅದು ಮಾಹಿತಿ ಬೇಕು. ನಾವೀಗ ಕರ್ಕೊಂಡು ಇವ್ರಿಗೆ ಸ್ಟೇಷನ್ಗೆ ಹೋಗ್ತೀವಿ, ಇವ್ರ ಮೇಲೆ FIR ಮಾಡಿಸ್ತೀವಿ. ಯಾರೆಲ್ಲ ಬಂದಿದ್ರು ಅಂತ ತಹಶೀಲ್ದಾರ್ ಇರ್ಬೋದು, ಯಾವನೇ ಇರ್ಬೋದು, ಎಲ್ರಿಗೂ ಕಾನೂನು ಅನ್ವಯಿಸುತ್ತೆ. ನಾವು ಈ ಒಂದು ಸಣ್ಣ ಕುಟುಂಬಕ್ಕೆ ನ್ಯಾಯ ಆಗೋ ತನಕ ಒಟ್ಟಿಗೆ ಇರ್ತೀವಿ. ನಾವು KRS ಪಕ್ಷದವರು ಮತ್ತು ನೀತಿ ಎಲ್ಲ ಒಟ್ಟಿಗೆ ಇದ್ದೀವಿ. ನ್ಯಾಯ ಸಿಗೋ ತನಕ ಹೋರಾಟ ಮಾಡ್ತೀವಿ ನಾವು. ಅವ್ನು ಯಾವನಾಗಿರ್ಬೋದು, ಇವರು ಬೇಕು ಅಂತಲೇ ಉದ್ದೇಶಪೂರ್ವಕವಾಗಿ ಮಾಡಿಸಿದಾರಾ ಅಥವಾ ಕಾನೂನಾಗಿ ಬಂದಿದೆಯಾ? ಕಾನೂನು ಎಲ್ರಿಗೂ ಒಂದೇ ಹಣ ಹಾಕಿದ್ರೆ ಈ ಸುತ್ತಮುತ್ತ ಮನೆಯೆಲ್ಲ ಹೋಗ್ಬೇಕಿತ್ತು ಅಲ್ವಾ? ಒಬ್ಬರದ್ದು ಮನೆ ಮಾತ್ರ ಯಾಕೆ ಹೋಗಿದೆ? ಅವರೇ ಬಂದಿದ್ದನ್ನ ಬಗೆಹರಿಸ್ಕೊಡ್ಬೇಕು. ಅಲ್ಲಿ ತನಕ ನಾವು ಹೋರಾಟ ಮಾಡ್ತೀವಿ, ಉಗ್ರ ಹೋರಾಟನೇ ಮಾಡ್ತೀವಿ. ದೊಡ್ಡ ಮಟ್ಟದಲ್ಲೇ ಗೊತ್ತಾಗಬೇಕು, ಇಡೀ ಕರ್ನಾಟಕನ ನೋಡಬೇಕಿದ್ದು. ಅಲ್ಲಿ ತನಕ ಒಟ್ಟಿಗೆ ನಿಲ್ತೀವಿ ನಾವು. ದಯವಿಟ್ಟು ಹೇಳ್ತಾ ಇದ್ದೀವಿ, ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೋ ನಮಗೆಲ್ಲ ಗೊತ್ತಾಗಬೇಕು. ಅವ್ರಿಗೆ ಪುನಃ ಒಂದು ಸರ್ಕಾರದಿಂದಲೇ ಮಂಜೂರಾತಿ ಆಗಬೇಕು, ಹಕ್ಕುಪತ್ರ ಕೊಡಬೇಕು ಅವ್ರಿಗೆ. ಅಲ್ಲಿ ತನಕ ನಾವು ಹೋರಾಟ ಮಾಡ್ತೀವಿ. ಈಗ ನೆಕ್ಸ್ಟ್ ನಾವು ಹೋಗ್ತಿರೋದು ಉಪ್ಪಿನಂಗಿ ಪೊಲೀಸ್ ಸ್ಟೇಷನ್ಗೆ, ತಹಶೀಲ್ದಾರ್ ಮೇಲೆ ಒಂದು ಕಂಪ್ಲೇಂಟ್ ಕೊಡ್ತೀವಿ. ಮತ್ತೆ ಯಾರೆಲ್ಲ ಬಂದಿದ್ರು?
ಅಲ್ಲಿ ಯಾರೆಲ್ಲ ಬಂದಿದ್ರು? ತಹಸೀಲ್ದಾರ್, ಮತ್ತೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅವರು ಸುಮಾರು ಜನ ಇದ್ದಾರೆ ಸರ್. ನಮ್ಮ ಯಾರಂದಲ್ಲಿ ನೋಡಕ್ಕೆ ಸಬ್ ಇನ್ಸ್ಪೆಕ್ಟರ್ ಬಂದಿದ್ರು ಇಲ್ಲಿಗೆ? ಸರ್. ನೋಡಿ, ನಾನೀಗ ಸಬ್ ಇನ್ಸ್ಪೆಕ್ಟರ್ ಕಾಲ್ ಮಾಡಿದಾಗ ತಹಶೀಲ್ದಾರ್ ಮುಖಾಂತರ ಬಂದು ಹೊಡೆದ್ಬಿಟ್ಟು ಹೋಗಿದ್ದಾರೆ. ಅದು ಲೀಗಲ್ ಏನಾದ್ರು ನಿಮ್ಗೆ ಇದ್ರೆ ಬಂದು ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ದಾರೆ. ತುಂಬಾ ಸಬ್ ಇನ್ಸ್ಪೆಕ್ಟರ್ ಆದ್ರೂ ಆ ನೋಟಿಸ್ ಇಸ್ಕೊಂಡು ಹೌದಾ ಅಲ್ವಾ ಅಂತ ಕನ್ಫರ್ಮ್ ಮಾಡ್ಬೇಕಲ್ಲ ಸ್ವಾಮಿ. ಹೇಳ್ತಿರೋದು ಸರ್. ಬಿಡಿ ಸರ್, ಚೀಟಾರ ಇಳಿಸ್ಕೊಳ್ತೀನಿ, ಬೇರೆ ಕಡೆ ಹೋಗಿ ಬಾಲಿಗಾರ ಬಿಡಿ ಸರ್, ಏನ್ ಮುಟ್ಟದ್ ಬಿಡಲ್ಲ ಅಂತ ಹೇಳಿ ಒಬ್ಬ 4 ಜನ ಒಂದು ಕೈಯಲ್ಲಿ ತರದಾರ ಹಾಕೊಂಡು ನನ್ನ ಮಗಳನ್ನ ನಮ್ಮ ಮನೆಯವ್ರನ್ನ ಆ ಕಡೆ ಹಾಕೊಂಡು ಬಂದ್ಬಿಟ್ಟು ರೇಡಿಸಿನವ್ರು ಎಲ್ಲ ಬಂದು ಸಾಮಾನ್ಯ ಅವ್ರಿಗೆ ಹಾಕಿದ್ರು. ನೋಡಿ, ಇದು ಎಷ್ಟು ಲಕ್ಷ ರೂಪಾಯಿ ಅವ್ರಿಗೆ ಕೊಡ್ತಾರ ಈ ನಷ್ಟ. ಹೇಳ್ತಿರೋದು ಜನರ ರಕ್ಷಣೆ ಮಾಡಕ್ಕೆ ಕಾನೂನು ಇದೆಯೋ ಅಥವಾ ಧ್ವಂಸ ಮಾಡಕ್ಕೆ ಕಾನೂನು ಇದೆಯೋ ಗೊತ್ತಾಗ್ತಿಲ್ಲ. ಸಂವಿಧಾನಾತ್ಮಕವಾಗಿ ಪ್ರತಿಯೊಬ್ಬರಿಗೂ, ಮಧ್ಯಮ ವರ್ಗದವನಿಗೂ, ಬಡವನಿಗೂ, ಆಗರ್ಭ ಶ್ರೀಮಂತನಿಗೂ ಕಾನೂನು ಒಂದೇ ಅಲ್ವಾ? ದುಡ್ಡಿಲ್ಲ ಅಂತೇಳಿ ಒಬ್ಬ ಬಡವ ಅಂತೇಳಿ ಬಂದು ಏಕಾಏಕಿ ಅವ್ರನ್ನ ಹೊರಗಡೆ ಹಾಕ್ಬಿಟ್ಟು ಮನೆ ಧ್ವಂಸ ಮಾಡಿ ಹೋಗ್ಬಿಟ್ರೆ ಪುನಃ ಇದನ್ನ ಅವ್ರನ್ನ ಒಂದು ವ್ಯವಸ್ಥೆ ಮಾಡ್ಕೋಬೇಕು ಅಂತಂದ್ರೆ ಎಷ್ಟು ಕಷ್ಟ ಇದೆ ಅವ್ರಿಗೆ. ಅವ್ರ ಹತ್ರ ಕೋಟಿಗಟ್ಟಲೆ ದುಡ್ಡಿದ್ಯಾ? ಸಣ್ಣದಾಗ ಒಂದು 200-300 ರೂಪಾಯಿಗೆ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾರಂತ ವ್ಯಕ್ತಿಗಳ ಮೇಲೆ ಇವ್ರು ದರ್ಪ. ಅವ್ರು ಯಾವನೇ ಇರ್ಬೋದು, ತಹಶೀಲ್ದಾರ್ ಇರ್ಬೋದು, ಎಸಿ ಇರ್ಬೋದು, DC ಇರ್ಬೋದು, ಸಬ್ ಇನ್ಸ್ಪೆಕ್ಟರ್ ಯಾವನೇ ಇರ್ಬೋದು, ದಯವಿಟ್ಟು ಈ ತರ ಮಾಡಬಾರ್ದು. ಹಾಗಾಗಿ ನಾವೀಗ ನೆಕ್ಸ್ಟ್ ಪ್ರೋಸೆಸ್ ಅದೇ ನಮ್ದು. ಸ್ಟೇಷನ್ಗೆ ಹೋಗ್ತೀವಿ, FIR ಮಾಡಿಸ್ತೀವಿ, ಎಲ್ಲರೂ ಹೊರಗಡೆ ತೆಗಿಸ್ತೀವಿ. ಅವ್ರಿಗೆ ನ್ಯಾಯ ಆಗ್ಬೇಕು. ಠಾಣೆಯಲ್ಲಿ FIR ಮಾಡೋ, ಕೋರ್ಟ್ ಮುಖಾಂತರ FIR ಮಾಡ್ತೀವಿ. ಅದು ಕೋರ್ಟ್ ಯಾವ ಕೋರ್ಟ್ಗೆ ಹೋಗ್ಲಿಕ್ಕೆ ಆದ್ರೂ ನಾವು ತಯಾರಾಗಿದ್ದೀವಿ ಅಷ್ಟೇ. ಅವರಲ್ಲಿ ನಾವೆಲ್ಲ ತಯಾರಾಗಿದ್ದೀವಿ. ಅವ್ರ ಮುಂದೆ ಕಳಿಸೋ ನಾವೇ ಒಟ್ಟಿಗೆ ಇರ್ತೀವಿ ಅವರೊಟ್ಟಿಗೆ. ನಿಮ್ಗೆ ಯಾರು ಆದೇಶ ಕೊಟ್ಟಿರೋದು? ಅಲ್ಲ, ಮೆಸ್ಕಾಂ ಅವನಿಗೆ ಬಂದು ಲೈನ್ ಇದೆಯಾ? ಯಾರಿಗೆ ಪವರ್ ಕೊಟ್ಟು ನೋಡ್ಲಿಕ್ಕೆ ಯೋಗ್ಯತೆ ಇಲ್ವಲ್ಲ? ಆ ಮೆಸ್ಕಾಂ ಅವನು ತಹಶೀಲ್ದಾರ್ ಚೇಳನ, ಅವನು ತಹಶೀಲ್ದಾರ್ ಜೊತೆಗೆ ಅವ್ನು ಏನು ತಹಶೀಲ್ದಾರ್ ಹೇಳ್ದಂಗೆ ಕೆಲಸ ಮಾಡಕ್ಕೆ ಇರೋದವನು. ಈಗ ಕಾಲ್ ಮಾಡಿ ಮಾತಾಡಿದಾಗ ನನಗೆ ತಹಶೀಲ್ದಾರ್ ಆದೇಶ ಬಂತು ಅಂತ ಹೇಳ್ತಿದ್ದಾನೆ. ತಹಶೀಲ್ದಾರ್ ಇಲಾಖೆನೇ ಬೇರೆ ಸ್ವಾಮಿ, ನಿಮ್ಮ ಇಲಾಖೆನೇ ಬೇರೆ. ಅದು ನಿಮ್ದು KEB ಇಲಾಖೆ ಬರ್ತದೆ ಅಥವಾ ಒಂದು ವಿದ್ಯುತ್ ಇಲಾಖೆ, ನಿಮ್ದು ಮೆಸ್ಕಾಂ ಇಲಾಖೆ. ಇದಕ್ಕೂ ಸಂಬಂಧ ಏನು? ತಹಶೀಲ್ದಾರ್ ಹೇಳ್ದ, ಅವ್ನು ಹೇಳ್ದ, ಇವ್ನು ಹೇಳ್ದ. ನಿಮ್ಗೆ ತಹಶೀಲ್ದಾರ ಸಂಬಳ ಕೊಡ್ತಾನೆ? ನಮ್ಮಂತ ಜನಸಾಮಾನ್ಯರು ಕಷ್ಟಪಟ್ಟು ದುಡಿಮೆ ಮಾಡಿ ತೆರಿಗೆ ಕಟ್ತೀವಿ ನಾವು ಸರ್ಕಾರಕ್ಕೆ. ಅದರಿಂದ ಅಲ್ವಾ ಸಂಬಳ ಹೋಗುತ್ತೆ ಅವ್ರಿಗೆ ಲಕ್ಷಾನುಗಟ್ಟಲೆ. ಓಡಾಡಲಿಕ್ಕೆ ಜೀಪು, ಪುಕ್ಸಟ್ಟೆ ಮನೆ, ಪುಕ್ಸಟ್ಟೆ ಊಟ ತಿಂಡಿ ಎಲ್ಲ ತಿಂತಿರಲ್ವ? ಇಂಥ ಜನಸಾಮಾನ್ಯ ಕಷ್ಟಪಟ್ಟು ಕೊಡ್ಬೇಕು ನಿಮ್ಗೆ. ನೀವು ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀರಾ? ಇದೆಲ್ಲ ನಮ್ಗೆ ಗೊತ್ತಾಗ್ಬೇಕು. ತಹಸೀಲ್ದಾರಿಗೂ ಬುದ್ಧಿ ಇಲ್ವಾ? ಈಗ ಇವನು ಹೈಕೋರ್ಟ್ ಏನ್ ಪ್ರೊಸೆಸಿಂಗ್ ಕೊಟ್ಟು ಇವನು ಕೇಸ್ ಹಾಕಿದ್ರು, ಯಾರ ಮೇಲೆ ಕೇಸ್ ಹಾಕಿದಾರೆ? ಇಲ್ಲಿ ಮನೆ ಕಟ್ಟಿ ಕೂತಿದ್ರು ಅದು ಯಾರು? ಅದಾದ್ರೆ ಇಂಕ್ವೈರಿ ಮಾಡ್ಬೇಕಲ್ಲ. ಏಕಾಏಕಿ ಬಂದು ತಳ್ಳಿ ಹೋಗ್ಬಿಟ್ರೆ ದಂಡಾಧಿಕಾರಿ ಅನ್ನೋನು ಇದೇ ಕೆಲಸ ಮಾಡೋದಾ? ದಂಡಾಧಿಕಾರಿನೂ ಅಷ್ಟೇ, ಎಲ್ಲರೂ ಅಷ್ಟೇ. ಬಡವ್ರ ಮೇಲೆ ಎರಡು ಮುಖ ಇದೆ, ಗೊತ್ತಿಲ್ಲ. ಒಂದು ದಂಡಾಧಿಕಾರಿನೋ ಅದು ಅರ್ಥ ಮಾಡ್ಕೊಂಡಿರ್ಬೇಕು. ಇದು ಹಾಕಿದ ಹೆಸರು ಯಾರದು? ಯಾರ ಮೇಲೆ ಹಾಕ್ಯಾರ ಕೇಸು? ಅವ್ರನ್ನ ಎಂಕ್ವೈರಿ ಮಾಡ್ಬೇಕು. ಅವ್ರ ಮನೆ ಉಂಟಾ ಅಂತ ಚೆಕ್ ಮಾಡಿ ಅವ್ರ ಮನೆ ಉಳಿಸ್ರಿ ಹೋಗಿ. ಯಾರ್ಯಾರ ಹೆಸರಲ್ಲಿ ಇರೋದನ್ನ ಕಟ್ಕೊಂಡು ಕೂತಿರ್ ನಾವು ಹೋಗಿ ಬಂದು ಉಳಿಸಿ ಏಕಾಏಕಿ ಬಂದು ಉಳಿಸಿ ಹೋಗ್ಬಿಟ್ರೆ ಅದು ಯಾರು ಕೇಳೋರೇ ಇಲ್ವಾ? ಹಂಗಂದ್ರೆ ಇಲ್ಲ, ತಹಸೀಲ್ದಾರ್ ಪ್ರಕಾರವಾಗಿ ಇನ್ನೊಂದು ಜಿಲ್ಲೆಯಿಂದ ಇನ್ನೊಂದು ರಾಜ್ಯದಿಂದ ಈ ಕಡೆ ಬಂದು ಬದುಕಲಿಕ್ಕೆ ಇಲ್ಲ ಇನ್ನು. ಇಲ್ಲ, ಹೌದು. ಆಗ ಒಳ್ಳೆ ಮಾಹಿತಿ ಇದೆ. ಇದೆಲ್ಲ ಮಾಹಿತಿ ಅಲ್ಲ, ಅವನಿಗೆ ಇದೇ ಬ್ಯಾಕ್ ಗ್ರೌಂಡ್ ಏನೋ ದೊಡ್ಡ ಮಾಹಿತಿ ಇದೆ. ಹೇಳ್ದಂಗೆ ಇವ್ರು ಅವ್ರ ಅಪ್ಪಂದ ಅಂತ ಎಲ್ಲಿ ಯಾರು ಬೇಕಾದ್ರೆ ಜೀವನ ಮಾಡ್ಬೋದಲ್ಲ. ಇದು ಭಾರತ ಅಲ್ವಾ? ಅವ್ನು ಬಾಂಗ್ಲಾದೇಶಿಗ್ರ, ನಾವು ಪಾಕಿಸ್ತಾನದವರ, ಅಮೆರಿಕ, ಲಂಡನ್ದವರ, ನಾವು ಬ್ರಿಟಿಷ್ ನಾವು ಬಂದಿದೆ ತಪ್ಪು. ನಿಮ್ಗೆ ಮಾಡನೆ ಮಾಡಕ್ ಯಾರು ಹೇಳಿದ್ದು? ಹಾಗಾದ್ರೆ ಅವ್ರ ಊರ್ ಬಿಟ್ಟು ನೌಕರಿ ಮಾಡ್ಲಿಕ್ಕೆ ಇಲ್ಲಿ ಬರ್ಲಿಲ್ವಾ? ಯಾವ್ದೋ ಊರಿಂದ ಬಡವರಿಗೆ ಒಂದ್ ನ್ಯಾಯ. ಬಡವ್ರನ್ನ ಕೇಳಿಕ್ಕೆ ಯಾರಿದ್ದಾರೆ? ಅವ್ರಿಗೆ ಹೆದರಿಸ್ಬೋದಲ್ಲ. ಇವತ್ತು ನೋಡಿ, ಬೆಳಿಗ್ಗೆ ಒಟ್ಟು ನಿಜವರೆಗೆ ಊಟ ಇಲ್ಲ, ತಿಂಡಿ. ದಿನೇಶ್ ಗುಂಡೂರಾವ್ ಅವರು ಉಸ್ತುವಾರಿ ಸಚಿವರು. ಹೌದು. 14 ಧರ್ಮಸ್ಥಳಕ್ಕೆ ಬರ್ತಾ ಇದ್ದಾರೆ. ನಾಳೆ ಇಲ್ಲಿಗೂ ಬನ್ನಿ, ಇದನ್ನು ಪರಿಶೀಲನೆ ಮಾಡಿ. ಬಡವರ ಪರಿಸ್ಥಿತಿ ನೋಡ್ಬೇಕು. ಕಂದಾಯ ಸಚಿವರು, ನಿಮ್ಮ ಮೇಲೆ ಒಂದು ಗೌರವ ಇದೆ. ತುಂಬಾ ಒಳ್ಳೆ ಕೆಲಸ ಮಾಡೋದನ್ನ ನಾವು ನೋಡ್ತಾ ಇದ್ದೇವೆ. ಅದನ್ನ ಉಳಿಸೋ ಕೆಲಸ ಮಾಡಿ. ನೀವು ಎಲ್ಲೆಲ್ಲೋ ಹೋಗ್ತಾ ಇದ್ರಿ, ಎಲ್ಲೆಲ್ಲೋ ಕಚೇರಿಗೆ ಹೋಗ್ತಾ ಇದ್ದೀರಿ, ಬೆದರಿ ಅವರಿಗೆ ಕಾನೂನು ಅರಿವು ಮೂಡಿಸ್ತಾ ಇದ್ದೀರಿ. ಇದನ್ನು ಕೊಡಿ. ಕಡಬ ತಾಲೂಕು ಬನ್ನಿ, ದಕ್ಷಿಣ ಕನ್ನಡ ಜಿಲ್ಲೆ DC ಅವರಿಗೆ ಮನವಿಕೆ ಮಾಡಿ. ಏನಿದಂತ, ಏನು ಮಾಡಿರೋದಂತ ನೀವು ಕೇಳಬೇಕು. ಇವತ್ತು ಚುನಾವಣೆ ಬಿಸಿಯಲ್ಲಿ ಇದ್ದೀರಾ. ಚುನಾವಣೆ ಮಾತ್ರ ಅಲ್ಲ, ಅದರ ಮಧ್ಯದಲ್ಲಿ ಇದನ್ನು ನೋಡಿ. ಕಂದಾಯ ಸಚಿವರು ಇದನ್ನು ನೋಡಲೇಬೇಕು, ಇದೇನಂತ ತಿಳಿಸ್ಬೇಕು. ಅದು ಅಲ್ಲ, ತಪ್ಪಿಸ್ತಾರೆ ಅಧಿಕಾರಿ ಮೇಲೆ ಕ್ರಮ ಕೈಗೊಳ್ಳಲೇಬೇಕು. ಅದೆಷ್ಟೇ ದೊಡ್ಡ ಅಧಿಕಾರಿ ಆಗಿರ್ಬೋದು. ಕಾನೂನು ಎಲ್ಲರಿಗೂ ಒಂದೇ. ಕಾನೂನು ಚೌಕಟ್ಟಲ್ಲೇ ಕೆಲಸ ಮಾಡಿ. ಕಾನೂನನ್ನು ನೀವು ರೆಡಿ ಮಾಡಿ, ಕಾನೂನು ತಿದ್ದುಪಡಿ ಮಾಡಲಿಕ್ಕೆಲ್ಲ ನೀವಿರೋದು. ಕಾನೂನು ಚೌಕಟ್ಟು, ಕಾನೂನು ಏನು ಹೇಳಿದೆ ಅದನ್ನು ಮಾಡಬೇಕು ನೀವು. ಯಾರೋ ಹೇಳಿದಾರೆ, ಯಾರದೋ ಎಂಜಲ ಕಾಸಿಗೆ, ಯಾರೋ ಬೆದರಿಕೆಯ ಬಗ್ಗೆ, ಯಾರದೋ ರಾಜಕೀಯ ಬಗ್ಗೆ ಇಂಥ ಬಡವರ ಮೇಲೆ ಹೊಡಿಬೇಡಿ. ಇವರ ಶಾಪ ನೀವು ಕೆಲಸ ಬಿಟ್ಟು ಹೋದ್ರು ನಿಮ್ಮ ಮಕ್ಕಳಿಗೆ ತಾಗುತ್ತೆ. ಇದು ನೋಡಿ, ನೀವು ಇವಾಗ ಕಣ್ಣೀರು ಆಯ್ತಲ್ಲ, ಇವತ್ತು ಬಿದ್ದಿರೋ ಕಣ್ಣೀರು, ಈ ಕಣ್ಣೀರು ನಿಮ್ಮ ಮಕ್ಕಳಿಗೆ ತಾಗುತ್ತೆ. ಆಲೋಚನೆ ಮಾಡಿ, ಮುಂದಿನ ನೀವೆಲ್ಲ ಆಲೋಚನೆ ಮಾಡ್ಬೇಕಾಯ್ತು. ನಾನು ಮಾಡಿ 100 ಸಾಧ್ಯ ಅವರಿಗೆ. ನನ್ನ ಮಟ್ಟವರೇ ನನ್ನ ಅದು ಹಾಳು ಮಾಡಿರಲ್ಲ, ಅದು ಇಡೀ ಕರ್ನಾಟಕ ಗೊತ್ತಾಗಬೇಕು.
ನಾನು ಆ ಥರ ಕೆಲಸ ಮಾಡಿ ಏನು ಮೋಸ ಮಾಡಿ ಇಲ್ಲಿ ಬಂದು ಗೊತ್ತಿಲ್ಲ. ಏನಪ್ಪ ಬಡವ ಕೊಟ್ಟ ಅವನಿಗೆ ಒಳ್ಳೇದಾಗಲಿಂದ ಅವನಿಗೂ ನಾಲ್ಕಾನೆ ಅಂತ ನೀ ಕೊಟ್ಟು ನಾನು ಇದು ಕಟ್ಕೊಂಡು ಕೂತ್ಕೊಂಡು ಬರ್ತಾ ಇದ್ವಿ. ದನ ಕರಕ್ಕೆ ನೀರು ಇಲ್ಲದೆ ಚತುರ್ಥಿ ನೀರು ಕೊಡಿಂದ ಹೋಗಿ ಕೇಳಿದ್ದೀನಿ. ಎಲ್ಲಿ ನೀರು ಕೊಡೋದು ನಿನಗೆ? ನೀರು ಯಾರು ಕಟ್ಟ ಕೇಳೋದು ನಿನಗೆ? ಎಲ್ಲ ಕ್ಯಾನ್ಸಲ್ ಆಗಿ ಹೋಗಿದೆ, ಹೋಗಿ ಊರು ಬಿಟ್ಟು ಹೋಗಿಂದ. ನನಗೆ ಹಾಕಿದ ಬಿಟ್ಟಲ್ಲ ಕೊಡಿ ಸ್ವಾಮಿ ಅಂದೆ. ಯಾರಾಗ ಹೇಳಿ ನೀವು ಕಟ್ಟಿದ್ದೆ ಅಲ್ಲಿ? ಅದು ಕೊಡೋಕ್ಕಾಗಲ್ಲ. ಯಾರಿಗೆ ರೆಕಾರ್ಡ್ ಆಗಿಲ್ಲ. ಅಲ್ಲಿಂದ ಆಚಾರ್ಯ ಅಂಗಡಿಯಿಂದ ಹಿಡಿದು ಆ ಪುರಂದರನ ಮನೆಯನ್ನು ಇದು ಅಂಬಡಿ ಮನೆಯನ್ನು 3 ಒಂದೇ ಸಾಲಲ್ಲಿ ಕಟ್ಟಿದ್ದು. ಒಂದೇ ಟೈಮಲ್ಲಿ ತಹಸೀಲ್ದಾರ್ ರಾತ್ರಿ ಬಂದು ಬೆಳಗ್ಗೆ 6 ಗಂಟೆಗೆ ಬಂದು ಮನಚರಿಕೆ ಮಾಡ್ಕೊಂಡು ಹೋದ್ರು. ಬಂದು ನಾನು ಮಾಡಿಯಿಂದ ಹೋಗಯ್ಯ ನೀನು ಯಾರು ಕಟ್ಟ ಕೇಳಿದ್ರು ನಿನಗೆ ಕಿತ್ಕೊಂಡು ಹೋಗು, ನಾಳೆ ಹೊಡೆದು ಹಾಕ್ತೀನಿ ಅಂದರು. ಬಂದು ಹೊಡೆದು ಹಾಕಿದ್ರು. ಆವತ್ತೇ ಬರೇ ಬಂದು ಹೊಡೆದು ಹಾಕಿ ಸರ್ ನಾನು ನೋಡ್ಕೊಳ್ತಿದ್ರು. ಆವತ್ತಿಂದ ಬಿಟ್ಕೊಂಡು ಹಂಗೆ ಇದೀವಿ. ನೆಟ್ಟಿಗೆ ಒಂದು ಇದು ಇಲ್ಲ. ಅಶೋಕಾಚಾರ್ಯ ಅವರೇ, ಅವ್ರಿಗೆ ನಮಗೆ ಯಾವ ಸಂಬಂಧನೂ ಇಲ್ಲ. ಅವ್ರ ಹೆಸರು ಗೊತ್ತಿಲ್ಲ, ಭೂತರ ಗೊತ್ತಿಲ್ಲ. ನಾನು ಎಲ್ಲಿ ಹುಡ್ಕೊಂಡು ಹೋಗಲಿ? ನಾನು ಯಾರನ್ನ ಹುಡ್ಕೊಂಡು ಹೋಗಲಿ? ನಾನು ಕೂಲಿ ಮಾಡೋದ? ನಾನು ಕೋರ್ಟ್ ಕಚೇರಿ ಅಶೋಕಾರ ಅವನು ಬೆಳ್ತಂಗಡಿ. ಅಶೋಕಾಚಾರ್ಯ ಅವರೇ, ನಿಮಗೆ ಈ ಬಡವರ ಕಣ್ಣು ಕಾಣಿಸ್ತಾ ಇರೋದಾ? ಇದು ನಾವೇನು ಮಾಡಿದೀವಿ? ಬೇಕಾದ್ರೆ RTI ಅಲ್ಲಿ ಒಂದು ಮನೆ ಇದು ಮಾಡ್ಬೇಕು. ಭ್ರಷ್ಟರ ವಿರುದ್ಧ ಫೈಟ್ ಮಾಡಿ, ಅಣ್ಣನ ಮಕ್ಕನೇ ನಾನು ನೋಡ್ಲಿಲ್ಲ. ಭ್ರಷ್ಟರ ವಿರುದ್ಧ ಹೋರಾಟ ಮಾಡಿ. ಈ ಬಡವರನ್ನ ಯಾಕೆ ಹೊಡಿತಾ ಇದೀರಾ? ಬಡವರಲ್ಲಿ ಕೊಟ್ಟಾಗಿ ಹೊಡಿತಾ ಇದೀರಾ? ನಾನು ಲಕ್ಷಾಂತರ ರೂಪಾಯಿ ಜಾಗ ಲೂಟಿ ಮಾಡಿದ್ದೀನಂತೆ, ಮತ್ತೆ ಲಕ್ಷಾಂತರ ರೂಪಾಯಿ ಮರ ನಾನು ಕಡ್ದಿದ್ದೀನಂತೆ. ಲಬ್ಬರ್ ಇತ್ತು 4 ಸಾಲ ಲಬ್ಬರ್ ತೆಗೆದೀನಿ, 4 ಸಾಲ ಈ ಕಡೆ ಹಿಂದ್ಗಡೆ ಇದಾವೆ. ಅದಕ್ಕೆ ಜಾತಿ ನನಗೆ ದುಡ್ಡು ಕೊಟ್ಟು ತಗೊಂಡಿದ್ದಾರೆ. ಸರ್ಕಾರ ಜಾಗ ಅನ್ಯಾಯವಾಗಿ ಆಕ್ರಮ ಮಾಡಿದ್ದೀನಿ. ಆ ದುಡ್ಡಲ್ಲಿ ಅವನು ಒಂದು ಮದುವೆ ಮಾಡ್ಕೊಂಡಾನೆ, ಮನೇನು ರೆಡಿ ಮಾಡ್ಕೊಂಡಾನೆ. ಅವ್ರ ಮಕ್ಕ ಯಾರಂತ ನಾನು ನೋಡ್ಲಿಲ್ಲ. ನೋಟಿಸ್ ಬಂದಾಗಲೇ ಗೊತ್ತು. ಅಶೋಕಾಚಾರ್ಯ ಅಂದ್ರೆ ಯಾರು? ಫೋನ್ ಮಾಡ್ರೆ ರಿಸೀವ್ ಮಾಡಲಿ. ಈಗ ಮಾಡ್ತೀನಿ. ಸರ್ಕಾರಿ ಭೂಮಿ ಅಂತ ಕಬಳಿಸಿದ್ದಾರಂತೆ ಅವರು. ಇಷ್ಟು ವರ್ಷ ಎಲ್ಲಿ ಹೋಗಿದ್ರು? ಅಲ್ಲ ಕಬಳಿಸಾರ ಅಂತ ಹೇಳ್ತಾ ಇದಾರೆ ಸ್ವಾಮಿ. ನೀವು ಬೆಳ್ತಂಗಡಿಯವರು, ಬೆಳ್ತಂಗಡಿಯಲ್ಲಿ ಎಷ್ಟು ಸಾವಿರ ಎಕರೆ ಕಬಳಿಸಿ ತಿಂದಿದ್ದಾರೆ ಗೊತ್ತಿಲ್ವಾ? ನೀವು ಅವ್ರನ್ನ ಮಾತಾಡಿಸಿ ಆಗ್ತಾ ಇಲ್ವಾ? ಅವ್ರ ಹತ್ರ ಕೇಳಲಿಕ್ಕೆ ಆಗ್ತಾ ಇಲ್ವಾ? ಏನು ಭಯನಾ? ಈ ಬಡವರೇನ ಮಾಡೋ ಏನಿಲ್ಲ, ನನಗೇನು ಆರಾಮಾಗಿರ್ಬೋದು, ದೊಡ್ಡ ಹೆಸರು ಮಾಡ್ಬೋದು ಅಂತಲ್ಲ. ನೀವು ಅನುಭವಿಸ್ತೀರಾ ಈ ಥರ ಬಡವರ ಹೊಟ್ಟೆಗೆ ಹೊಡೆದು ಅವರ ಅನ್ನಕ್ಕೆ ಮಣ್ಣಾಕಿದ್ದಾರೆ. ನೀವು ಇದೇ ಗತಿ ಬರ್ತೀರ. ಒಂದಿನ ನೀರಿಲ್ಲದೆ ಬೀದಿಯಲ್ಲಿ ಬಿಸಿ ಎತ್ತೀರ ನೀವು, ಅಣ್ಣ ನೀರು ಕೊಡಿ ಅಂತ. ಆ ಪರಿಸ್ಥಿತಿಯನ್ನು ಈ ಭೂಮಿ ಆ ದೇವರು ತಂದಿಡ್ತಾರೆ ನಿನಗೆ. ಅದರಲ್ಲಿ 2 ಮಾತಿಲ್ಲ. ಯಾವುದು ದೇವರಿಲ್ಲ ಅಂತ ನೀನು ಎಣಿಸ್ಬೇಡ. ನೀನು 100ಕ್ಕೆ 100% ನೋಡಿ, ಸತ್ಯವಾಗಿ ಹೇಳ್ತೀನಿ, ಆ ಮಣ್ಣಿನ ಅದೇ ಗತಿ ನಿನಗೆ ಬರುತ್ತೆ ಇವರಿಗೆ ಕೊಟ್ರೆ. ಎಲ್ಲೋಗ್ರೆ ಬಿಚ್ಚತ್ತೀಯ ನೀನು. ಮಾಡ್ಬೇಕು ಕೆಲಸ ಮಾಡು, ಬೇಡ ಅಂತ ಹೇಳಲ್ಲ. ಯಾರೋ ಎಂಜಲ್ ಕಾಸಿಗೋಸ್ಕರ RTI ಅಲ್ಲಿ ಅರ್ಜಿ ಹಾಕಿ ದುಡ್ಡಿಗೋಸ್ಕರ ಕೆಲಸ ಮಾಡಬಾರ್ದು. ನಿಯತ್ತಾಗಿ ಮಾಡಿ, ನಿಯತ್ತಾಗಿ ದುಡಿಯಿರಿ, ದುಡಿದು ಸಂಪಾದನೆ ಮಾಡಿ. RTI ಅದನ್ನು ತೆಗೆದು ಒಂದು ಏನಂತ ಹೇಳಿದ್ರೆ ಒಂದು ವ್ಯವಹಾರ ರೀತಿಯಲ್ಲಿ ಮಾಡಿಬಿಟ್ಟಿದ್ದಾರೆ. ಅದರ ಮೇಲೆ ಯಾರು ನಂಬಿಕೆ ಇಲ್ಲ ಮಾಡಿದ್ದಾರೆ. ದುಡ್ಡು ಮಾಡಿ ಒಂದೇ ಕೆಲಸ ಇದರಲ್ಲಿ ಒಂದಿಷ್ಟು ಜನರಿಗೆ. ನಾನು RTI ಕಾರ್ಯಕರ್ತ ಅಂತ ಹೇಳಿ ದುಡ್ಡು ಮಾಡೋದಕ್ಕೆ ಹೇಳಿದಿರಾ? ಹುಳ ಆಗಿ ಬೀಳ್ತೀರ ನೀವೆಲ್ಲ. ಒಂದು ಏನು RTI ಒಂದು ನಿಯಮ ತಂದರು, ಅದನ್ನು ಈ ಥರ ದುರುಪಯೋಗ ಪಡಿಸಿದೆ ಹುಳ ತಿಂದು ಸಾಯ್ತೀರ ನೀವು. ಬೀಳೋ ಕಡೆ ಎಲ್ಲ ಹುಳ ಬೀಳ್ತಾರೆ ನಿಮಗೆಲ್ಲ. ಮುಂದೆ ಹೋಗ್ತಾ ಇದ್ದೇವೆ. ಯಾರು ಬಂದಿರೋದು? ಮೊದಲನೇ ಬಂದಿರೋದು ಮೆಸ್ಕಾಮು AIT JE ಅವರು ಬಂದು ಪವರ್ ಕಟ್ ಮಾಡಿರೋದು. ವೈರನ್ನು ಕಿತ್ಕೊಂಡು ಹೋಗಿದ್ದಾರೆ. ಅದು ಕಳ್ಳತನ. ಅದು ಯಾರೇ ಇರಲಿ ಅದು ಕೊಟ್ಟು ಹೋಗ್ಬೇಕಿತ್ತು, ಇಲ್ಲ ಇಲ್ಲೇ ಮಾಜಿ ಮಾಡಿ ಹೋಗ್ಬೇಕಿತ್ತು. ಅದೇನು ಮಾಡಿಲ್ಲ. ಅವರು ಮೊದಲನೇದಾಗಿ ಇವರಿಗೆ ಅನುಮತಿ ಕೊಟ್ಟಿರೋದೇ ಅವರು. ನಾವು ಕಟ್ ಮಾಡ್ತೀವಿ, ನೀವು ಹೊಡೆದಾಕಿ ಅಂತ. ಅವನಿಗೂ ಎಲ್ಲ ಗಿಂಬಲ ಎಲ್ಲ ಹೋಗಿದ್ದಾರೆ. ಅವ್ರ ಹತ್ರ ಇವಾಗ JE ಹತ್ರ ಮಾತಾಡೋದು ನನಗೇನು ಗೊತ್ತಿಲ್ಲ. AIT ಇದ್ರು AE ಬಂದಿರೋಕ್ಕೆ ಯಾವುದೇ ಆಗಲಿ ಸ್ವಾಮಿ, ನೀವು AE ಆಗಿರೋ AE ಆ ಒಂದು ವ್ಯಾಪ್ತಿ ಕೊಡೋ ನಿಮಗೆ ಅದೇ ಪವರ್ ಇದೆ. ನಿಮಗೆ MD ಬಂದು ಹೇಳಿದ್ರು ನಿಮಗೆ ಕಿತ್ತಾಕ್ಲಿಕ್ಕೆ ಆಗಲ್ಲ. ನಿಮ್ಮ ಅನುಮತಿ ಬೇಕು. ನೀವು ಏನಕ್ಕೆ ಅದನ್ನು ಉಪಯೋಗಿಸ್ತಾ ಇಲ್ಲ? ಏನೋ ದೊಡ್ಡವ ಬಂದ್ಬಿಟ್ಟು ದೊಡ್ಡವ ಒಂದು ಹೇಳಿ ಬಾವಿ ಹಾರಿ ಅಂತ ಹೇಳಿ ಆಡ್ತೀರಾ? ಅಲ್ಲಿ ಗಲೀಜು ನೀನು ಅಂತ ತಿಂತೀರಾ? ಗಲೀಜು ಅಂತ ಆಡ್ತೀರಾ? ನೀವು ನೋಡಬೇಕಿತ್ತು. ನೀವು ದೊಡ್ಡವರಾಗಿರ್ಬೋದು, ದೊಡ್ಡ ಆಫೀಸರ್ ಆಗಿರ್ಬೋದು. ಏನು ನೋಟಿಸ್ ನನಗೆ ಕೊಡಿ, ನಾನು ಕಟ್ ಮಾಡಬೇಕಾದ್ರೆ ಏಕೆ ನೋಡಿಲ್ಲ? ಮನೆದಾರರು ಮನೆ ಕೇಳ್ತಾ ಇದ್ರು. ಮನೆಯಾದರೂ ಹೇಳ್ತಾ ಇದ್ರು, ಅಲ್ಲ ಇದು ಕೋರ್ಟ್ ಅದೇ ಇದು ತನ್ನಿ ಅಂತ. ಇವರೇ ನಾನು ಆವಾಗಲೇ ಹೇಳಿದೆ ನೋಡಿ, ಅವರ ಹೆಸರಲ್ಲಿ ಇಲ್ಲ. ಮತ್ತೇನಕ್ಕೆ ತರೋದು? ನೋಟಿಸ್ ಹೋಗಿಲ್ಲ ನೋಡಿ. ಕಡಬ ತಾಲೂಕಲ್ಲಿ ನಾನು ಈ ಹಿಂದೆ ನೀವು ಅಕ್ರಮ ಸಾಗ ಕೊಟ್ಟರೆ ಎಲ್ಲ ಫೈಲ್ನ ತೆಗೆಸಿದೆ. ಮತ್ತು ಸಾಯಲಿ ಬಾಪ ಬಡವರು ಅಂತೇಳಿ ನಾನು ಸುಮ್ಮನಿದ್ದೆ ನೋಡಿ. ಅವರು ಬಡವರಿಗೋಸ್ಕರ ಅಲ್ಲ, ಅಲ್ಲಿ ಅಧಿಕಾರಿಯವರು ಅಕ್ರಮ ನಿಯಮ ಉಲ್ಲಂಘನೆ ಮಾಡಿ 94C ಉಲ್ಲಂಘನೆ ಮಾಡಿ ಎಂಜಲು ಕಾಸಿಗೆ ಐಚಾಚಿ ಎಷ್ಟು ಜಾಗ ಒಳಗೆ ಹಾಕಿಲ್ಲ ನನಗೆ ಗೊತ್ತು. ಪ್ರತಿಯೊಂದನ್ನು ತೆಗೆಸ್ತೀನಿ. ಪ್ರತಿಯೊಂದು ತೆಗೆಸಿ ನಿಮ್ಮ ಮೇಲೆ ಕೇಸ್ ಮಾಡ್ತೀನಿ ನಾನು, ಬಡವರ ಮೇಲೆ ಅಲ್ಲ. ನೋಡಿ, ಕಡಬ ಜನತೆಗೆ ಹೇಳ್ತೀನಿ ನೋಡಿ, ನಿಮ್ಮನ್ನು
ನಿಮ್ಮ ಏನು ತೊಂದರೆ ಕೊಡ್ತಾರಲ್ಲ ಅಧಿಕಾರಿಯವರು ಇವರಿಗೆ ಮಾಡಿದಾರಲ್ಲ ಅದಕ್ಕೆ ಉತ್ತರ ಕೊಡ್ತೀನಿ ನಾನು. ಇವರ ಥರ ಅಶೋಕಾಚಾರ್ಯ ಆಟೆಯನ್ನು ಒಂದು ವ್ಯವಹಾರದಲ್ಲಿ ಇಟ್ಟಿಲ್ಲ ನಾನು. ಇವತ್ತಿನ ತನಕ ಅದೇನಿದೆ ಅದರ ಪಾಲನೆ ಮಾಡಿ ನಿಯತ್ತಿನ ಕೆಲಸ ಮಾಡಿದ್ದೀನಿ ಇವತ್ತಿನ ತನಕ, ಅದನ್ನು ಮುಂದೆನೇ ಮಾಡ್ತೇನೆ ಅಂತಲೂ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಆದಷ್ಟು ಬೇಗ ಈ ಒಂದು ವಿಡಿಯೋ ನಮ್ಮ ಉಸ್ತುವಾರಿ ಸಚಿವರು, ಕಂದಾಯ ಸಚಿವರಿಗೆ ತಲುಪಿಸಿ. ಯಾರ ಮಾಧ್ಯಮರು ಹೋದರೆ ಇವರಿಗೆ ಸ್ವಲ್ಪ ನ್ಯಾಯ ಕೊಡಿಸೋ ಕೆಲಸ ಮಾಡಿ ಇವರಿಗೆ. ಇಲ್ಲ ದಯಾಮರಣೆ ಕೊಡಿ. ಅದರ ಪೇಪರ್ ಮೂವ್ಮೆಂಟ್ ಮಾಡಲಿ ಆಗಿಲ್ಲ, 1 ವರ್ಷ ಆಗ್ತಾ ಇದೆ, ಅದನ್ನು ಮಾಡಬೇಕಿತ್ತಲ್ಲ. ಇನ್ನು ನಾವು ಇವತ್ತು ಒಂದು ಕೊಡ್ತೇವೆ, FIR ಮಾಡ್ತೀವಿ, ನೋಡ್ತೀವಿ, ಇಲ್ಲ ಕೋರ್ಟ್ ಮುಖಾಂತರ FIR ಮಾಡ್ತೀವಿ. ಇದು ಅಲ್ಲ ಇದ್ರೆ ನೀವು ತಾಲೂಕು ಕಚೇರಿ ಮುಂದೆ ಇವರು ಬಂದು ಧರಣಿ ಕೊಡ್ತಾರೆ. ನೀವೆಲ್ಲಾದ್ರೂ ಮನೆ ರೆಡಿ ಮಾಡಿಕೊಡಿ ಅಂತ ಮಾತ್ರ ಈ ಮೂಲಕ ಕೇಳ್ತಾ ಇದ್ದೀವಿ. ಹೇಳಿದ್ರೆ ಸರ್? ಹೌದು. ನಾವು ಹೋಗ್ತಾ ಇದ್ದೀವಿ, ನಮ್ಮ ಟೀಮ್ ಆಗಿ ಹೋಗ್ತಾ ಇದ್ದೀವಿ. ಜನ ಅಲ್ಲ ಎಲ್ಲರೂ ನಮಸ್ತೆ. ನನ್ನ ಹೆಸರು ಜಯಂತಟ್ಟಿ ಅಂತ. ನಮ್ಮೊಂದಿಗೆ KRS ಪಕ್ಷದ ಕಾರ್ಯಕರ್ತರು ಇದ್ದಾರೆ. ನಾವು ಇವತ್ತಿರೋದು ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ಕೌಕ್ರಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಾಪಿಬಾಗ್ಲು, ರಾಜ್ಯ ಹೆದ್ದಾರಿ 37, ಅದರ ಪಕ್ಕದಲ್ಲೇ ಕೂತಿದ್ದೀವಿ ನಾವು. ಇಲ್ಲಿ ಬಂದು ಈ ಒಂದು ಧರಣಿ ಕೂರೋ ಉದ್ದೇಶ ದಿನಾಂಕ 13/11/2024 ಕಡಬ ತಹಸೀಲ್ದಾರರು ಹಾಗೂ ಅವರ ತಂಡ, ಅಂದರೆ ಮೆಸ್ಕಾಂ ಅವರು, ಪಂಚಾಯತ್ ಅವರು, ಪೊಲೀಸ್ ಇಲಾಖೆ ಎಲ್ಲರೂ ಬಂದು ರಾಧಮ್ಮ ಅವರ ಮನೆಯನ್ನು ಕೆಡವಿ ಹಾಕಿದ್ದಾರೆ. ಅದು ಇವರ ಕೆಲವೊಂದು ಟೈಮ್ಸ್ ಇದೆ, ಅವರ ಡ್ಯೂಟಿ ಟೈಮಲ್ಲೇ ಮಾಡಬೇಕು. ಏಕಾಏಕಿ ಬೆಳಿಗ್ಗೆ ಜಾವ 6:30-7 ಗಂಟೆಗೆ ಇಲ್ಲಿ ಬಂದು ಸ್ಟಾರ್ಟ್ ಮಾಡಿದ್ದಾರೆ. ಅವ್ರನ್ನ ಊಟ ಮಾಡಲಿಕ್ಕೆ ಟೈಮ್ ಕೇಳೋ ಅದಕ್ಕೂ ಬಿಟ್ಟಿಲ್ಲ, ಟೀ ಮಾಡಿದ್ದು ಅದನ್ನು ತೆಗೆದವರೆಗೆ ಅದಕ್ಕೂ ಬಿಟ್ಟಿಲ್ಲ. ಏಕಾಏಕಿ ಇವರನ್ನೆಲ್ಲ ತೆಗೆದು ಹೊರಗೆ ಎಳೆದಾಕಿ ಆನಂತರ ಆ ಪಾತ್ರೆ ಇಲ್ಲಿ ತೋರಿಸಿ, ಆ ಪಾತ್ರೆ ಎಲ್ಲ ತೋರಿಸಿ ಎಷ್ಟು ರೂಪಾಯಿ ಪಾತ್ರೆ ಅಂತ ಯಾವ ರೀತಿಯಲ್ಲಿ ಮಾಡಿ ಹಾಕಿದ್ದಾರೆ ಇತಾಚಿಯಲ್ಲಿ ತಂದು. ಇವ್ರು ಹೇಳ್ತಾ ಇದ್ದೀವಿ ನಾವು ಮನೆ ಒಂದು ಸೀಟಾ ತಗೊಳ್ತೀವ ಅಂತ, ಅದಕ್ಕೂ ಬಿಟ್ಟಿಲ್ಲ. ಇವಾಗ ಕೋರ್ಟ್ ಆದೇಶವನ್ನು ತೋರಿಸ್ತಾ ಇದ್ದಾರೆ, ಕೋರ್ಟ್ ಆದೇಶ ಇದೆ ಅಂತ. 2 ವರ್ಷ ಹಿಂದೆ ರೇಣುಕಾ ಎಂಬುವರು AC ಕುರಿಯ ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ದು, 3-4 ವರ್ಷ ಹಿಂದೆ ಅವರ ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ದು. ಅವ್ರ ಕೆಲಸದಿಂದ ಬಿಟ್ಟ ನಂತರ ಈ ಅಮ್ಮನಿಗೆ ತೊಂದರೆ ಕೊಡ್ತಾ ಇರೋದು. ಈ ರೇಣುಕಾ ಎಂಬವರ ಹೆಸರಲ್ಲಿ ಏನೋ ಪ್ರಕರಣ ದಾಖಲು ಮಾಡ್ತಾ ಇದ್ದಾರೆ. ಆದರೆ ರೇಣುಕಾ ಎಂಬವರ ಹೆಸರಲ್ಲಿ ಇಲ್ಲಿ ಯಾವುದೇ ಸ್ವಲ್ಪನೂ ಜಾಗ ಇಲ್ಲ, ಒಂದು ಆಧಾರ್ ಕಾರ್ಡ್ ಇಲ್ಲ, ಯಾವುದೇ ಒಂದು ಸರ್ಕಾರದಿಂದ ಸಿಗುವಂಥ ಯಾವುದೇ ಒಂದು ಸರ್ಕಾರ ದಾಖಲೆಗಳು ಯಾವುದೂ ಇಲ್ಲ. ಇಲ್ಲಿ ಇರೋದು ಅವರ ತಂದೆ ಮತ್ತು ತಾಯಿ ಮುತ್ತುಸ್ವಾಮಿ ಮತ್ತು ರಾಧಮ್ಮನ ಹೆಸರಲ್ಲಿ ಇರುವಂಥದ್ದು. ಇವತ್ತು ಏಕಾಏಕಿ ಬಂದು ಅವರ ಹೆಸರು ಮನೆಯನ್ನು ಒಡೆದಾಕಿದ್ದಾರೆ. ಇದು ಯಾವ ನ್ಯಾಯ ಹೇಳಿ ಸ್ವಾಮಿ? ಕಡಬ ತಹಸೀಲ್ದಾರ್ ನೀವು ತಾವು ಹೇಳಲೇಬೇಕು. ನೀವು ಯಾರ ಒತ್ತಡಕ್ಕೆ ಮನಿದು ಈ ರೀತಿಯಲ್ಲಿ ಒಂದು ನೀಚ ಕೆಲಸಕ್ಕೆ ಕೈ ಹಾಕಿರೋದು. ತಾವೊಂದು ದಂಡಾಧಿಕಾರಿ, ಒಂದು ತಾಲೂಕನ್ನು ರಕ್ಷಣೆ ಮಾಡಬೇಕಾದವರು ತಾವು. ಅಂಥವ್ರು ಯಾವ ಉದ್ದೇಶಕ್ಕೋಸ್ಕರ ಹೊಡೆದಾಕಿರೋದು? ಯಾರ ಒತ್ತಡ? ಏನು AC ಕುರಿಯನ್ನು ಮನೆ ಬಿಟ್ಟು ಅವತ್ತಿಂದ ಇವರನ್ನ ಎಲ್ಲೂ ಕೂರಲ್ಲ ಅಂತ ಕಳಿಸ್ಯಾರಂತ ಅಲ್ಲ, ಅದಕ್ಕೇನಾ? ಅವ್ರು ಮಾನಸಿಕ ಕಿರುಕುಳ ಕೊಡ್ತಾ ಇದ್ದಾರಂತಲ್ಲ, ಹೌದಾ? ನಿಮ್ಮ ಮೇಲೆ ನಾಳೆ ದೂರ ದಾಖಲಾಗ್ತಾ ಇದೆ, ನೋಡೋಣ. ಬರೀ ಯಾರು ಇಲ್ಲ ಅಂತ ನೀವೆಲ್ಲ ಎಣಿಸಿರ್ಬೋದು, ಆತನ ಚಿಂತೆಯಲ್ಲಿ ಯಾರು ಇರಬೇಡಿ. ನೀವು ದೊಡ್ಡವರಿಗೆ ಏನು ಬೇಕಾದ್ರೂ ಆಗ್ಬೋದು, ಕಾನೂನೆಲ್ಲ ನಮ್ಮದೇ, ನಾವು ದುಡ್ಡು ಕೊಟ್ಟರೆ ಕಾನೂನೆಲ್ಲ ಪರ್ಚೇಸ್ ಮಾಡ್ಬೋದು. ಇದ್ದರೆ ಅದು ತಪ್ಪು, ನಿಮ್ಮ ಒಂದು ಗ್ರಹಿಕೆ ತಪ್ಪು. ಅದು ಆಲೋಚನೆ ಮಾಡಿ. ಇದ್ದೀವಿ ಕೇಳಲಿಕ್ಕೆ, ಕೇಳೋರು ಇದ್ದಾರೆ. ಅದಕ್ಕೋಸ್ಕರ ನೋಡಿ, ಇವಾಗ ದಿನಾಂಕ ಇವತ್ತು 13/11/2024 ಇಲ್ಲಿ ಇವಾಗ ಎಲ್ಲ ನಾವು ಕೂತಿದ್ದೀವಿ, ರಸ್ತೆ ಬದಿಯಲ್ಲೇ ಟೆಂಟ್ ಹಾಕಿ ಕೂತಿದ್ದೀವಿ. ಇದೇ ರೀತಿಯಲ್ಲಿ ನ್ಯಾಯ ಸಿಗುವವರು ಇವರೊಟ್ಟಿಗೆ ನಾವು ಇರ್ತೀವಿ ಅಂತ ಹೇಳ್ತಾ ಇದ್ದೀವಿ. ಪ್ರತಿಯೊಬ್ಬರು ಕೈ ಜೋಡಿಸಿ. ಇದರಲ್ಲಿ ಜಾತಿ ರಾಜಕೀಯ ಯಾವುದನ್ನು ಯಾರು ಮಾಡಬೇಡಿ. ನಾಳೆ ನಿಮಗೂ ಇದೇ ಥರ ತೊಂದರೆ ಆಗ್ಬೋದು ಅಂತ ಈ ಮೂಲಕ ನಾನು ಹೇಳಲಿಚ್ಛಿಸ್ತಾ ಇದ್ದೀನಿ. ಹೋರಾಟ ಹೋರಾಟ ಬೆಲ್ಲಿಗೆವರೆಗೂ ಹೋರಾಟ ಹೋರಾಟ ಇವರಿಗೆ ಮನೆ ಹಾಕಿ ಕೊಡ್ಬೇಕು. ಯಾವ ತಹಸೀಲ್ದಾರ್ ತೆಗೆದಿದ್ದು? ತಹಸೀಲ್ದಾರ್ಗೆ ಧಿಕ್ಕಾರ. ತಹಸೀಲ್ದಾರರಿಗೆ ಅಕ್ರಮವಾಗಿರುವ ಮನೆಯನ್ನು ಉಳಿಬಾಡಿದ ತಹಸೀಲ್ದಾರರಿಗೆ ಹೋರಾಟ 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 ನ್ಯಾಯಕ್ಕಾಗಿ ಹೋರಾಟ.
ನಮ್ಮ ಬಂಧು ಮಿತ್ರರಿಗೆ ನಮಸ್ತೆ. ಇವತ್ತು ದಿನಾಂಕ 13/11/2024 ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ಕೌಕ್ರಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೊಕ್ಕಡ ಕಾಪಿನ ಬಾಗಿಲು ರಾಧಮ್ಮ ಅವರ ಮನೆಯನ್ನು ಕಡಬ ತಹಸೀಲ್ದಾರ್ ಹಾಗೂ ಅವರ ತಂಡದವರು ಬಂದು ಬೆಳಿಗ್ಗೆ 7 ಗಂಟೆಗೆ ಬಂದು ಕೆಡವಿ ಹಾಕಿದ್ದಾರೆ. ಹಿತಾಚಿ ಮುಖಾಂತರವಾಗಿ ಸುಪ್ರೀಂ ಕೋರ್ಟ್ ಆದೇಶ ಇದೆ ಈ ತರ ಎಲ್ಲ ಮಾಡಬಾರ್ದಂತ. ಆದ್ರೆ ಅದನ್ನು ಉಲ್ಲಂಘನೆ ಮಾಡಿ ಕಾನೂನು ನಿಯಮ ಬಾಹಿರ ಕೆಲಸವನ್ನು ಕಡಬ ತಹಸೀಲ್ದಾರ್ ಮಾಡಿರ್ತಾರೆ. ಈ ಒಂದು ಮನೆ ಕಟ್ಟಿಸಿಕೊಡ್ಬೇಕು. ಇವರ ಮಗಳ ಹೆಸರಲ್ಲಿ ಯಾವುದೊಂದು ಕೋರ್ಟ್ ನೋಟಿಸ್ ಬಂದಿದೆ ಅಂತ ಹೇಳಿ ರೇಣುಕಾ ಎಂಬುವರ ಹೆಸರಲ್ಲಿ ಕೋರ್ಟ್ ಆದೇಶ ಇದೆ ಅಂತ ಹೇಳಿ ಅವರ ಅಪ್ಪ ಅಮ್ಮನ ಮನೆಯನ್ನು ಕೆಡವಿ ಹಾಕಿದ್ದಾರೆ. ಈ ಮನೆಯನ್ನು ಅವರು ಕಟ್ಟಿಸಿಕೊಡ್ಬೇಕು. ಇಲ್ಲ ಊರವರೆಲ್ಲ ಸೇರಿ ಕಟ್ಟಿಕೊಡ್ತೀವಿ. ಇವತ್ತು ಬೆಳಗಿನಿಂದ ಅವರು ಊಟ ಮಾಡಿಲ್ಲ. ಇವಾಗಲೇ ಅವರ ಮಗಳು ತಲೆದಿರುಗಿ ಬಿದ್ದಿದ್ದಾಳೆ. ಇನ್ನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಊರವರೆಲ್ಲ ಸೇರಿ ಅವರ ಮನೆ ಮುಂದೆನೆ ಧರಣಿ ಸತ್ಯಾಗ್ರಹ ಮಾಡ್ತಾ ಇದೀವಿ. ಇಲ್ಲಿ ಬೆಂಕಿ ಹಾಕಿ ನಾಳೆ ಬೆಳಿಗ್ಗೆ ತನಕ ಕೂರ್ತೀವಿ. ನಾಳೆ ಎಲ್ಲ ಅವರ ಮನೆ ಕೊಡುವವರೆಗೂ ಕೂರ್ತೀವಿ. ಎಲ್ಲ ಪ್ರತಿಯೊಬ್ಬರು ಕೂರ್ತೀವಿ. ಕಾನೂನು ಪ್ರಕಾರ FIR ಆಗಬೇಕು. ತಹಸೀಲ್ದಾರರು ಹಾಗೂ ಅವರೊಟ್ಟಿಗೆ ಯಾರೆಲ್ಲ ಸಿಬ್ಬಂದಿ ಬಂದ್ರು ಪ್ರತಿಯೊಬ್ಬರ ಮೇಲೆ ಕೇಸ್ ಚಾರ್ಜ್ ಆಗಬೇಕು. ಅಲ್ಲ ಆಗುವವರೆಗೂ ನಾವು ಬಿಡಲ್ಲ. ಇಲ್ಲಾಂದ್ರೆ ಕಡಬ ತಹಸೀಲ್ದಾರ್ ಕಚೇರಿಗೆ ಮುತ್ತಿ ಹಾಕೋ ಕೆಲಸವನ್ನು ಮಾಡ್ತೀವಿ. ಕಡಬ ಚಲೋ ಕೆಲಸವನ್ನು ನಾವಿಲ್ಲಿಂದ ಮಾಡ್ತೀವಿ. ಆದಷ್ಟು ಬೇಗ ಇದಕ್ಕೆ ಸಂಬಂಧಿ ಅಧಿಕಾರಿಯವರೇ ನಾಳೆ ದಿನೇಶ್ ಗುಂಡೂರಾವ್ ಅವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಾ ಇದ್ದಾರೆ ಧರ್ಮಸ್ಥಳಕ್ಕೆ. ನೀವು ಇಲ್ಲಿ ಬನ್ನಿ. ಇಲ್ಲಿ ಬಂದು ಇದು ನೋಡಿ. ನಿಮ್ಮ ಅಧಿಕಾರಿಯವರು ಮಾಡಿರೋ ಕೆಲಸ ಏನಂತ ಕೇಳಿ. ಅದೇ ತರ ಕಂದಾಯ ಸಚಿವರೇ ಎಲ್ಲಿದ್ದೀರಾ ಬನ್ನಿ, ಇದನ್ನು ನೋಡಿ. ಜಾಲತಾಣ ಎಲ್ಲ ಬರ್ತಾ ಇದೆ. ಇದನ್ನು ನೋಡಿ ಇವರಿಗೆ ನ್ಯಾಯ ಕೊಡಿಸಿ. ಅಲ್ಲ ಕಡಬ ತಹಸೀಲ್ದಾರ್ ಕೇಳ್ತಾ ಇದಾರಂತೆ ಚಿತ್ರದುರ್ಗ ನೀವು ಏನಕ್ಕೆ ಇಲ್ಲಿ ಬಂದಿರೋ ಅಂತ. ಅದೇ ಕಡಬ ತಹಸೀಲ್ದಾರ್ ನಾನು ಕೇಳ್ತಾ ಇದ್ದೇನೆ, ನಿಮ್ಮೂರು ಯಾವ ಸ್ವಾಮಿ? ಗದಗ ಬೀದರ? ನೀವು ಅಲ್ಲಿಂದ ಏನಕ್ಕೆ ಸ್ವಾಮಿ ಕಡಬಕ್ಕೆ ಬಂದಿರೋದು? ಏನು ದೇಶದ ಕಾನೂನೇನು ಗೊತ್ತಿಲ್ವಾ? ಸಂವಿಧಾನ ಏನು ಬರೆಸಿರೋ ಗೊತ್ತಿಲ್ವಾ? ನೀವು 7ನೇ ಕ್ಲಾಸ್ ಎಜುಕೇಶನ್ ಮಾಡಿಲ್ವಾ? 7ನೇ ಕ್ಲಾಸ್ ಎಜುಕೇಶನ್ ಇರ್ತಾರೆ ಆದರೂ ಯಾರಿಗೆಲ್ಲ ಎಲ್ಲಿ ಯಾವ ತರ ಹಕ್ಕಿದೆ ಅಂತ ನೀವು ಫಸ್ಟ್ ಅದನ್ನು ಓದಿ ಬನ್ನಿ. ಅದ ನೀವೆಲ್ಲಾದ್ರೂ ಲಂಚ ಕೊಟ್ಟು ಕಚೇರಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇರೋದ? ನೀವು ಆದಷ್ಟು ಬೇಗ ಇದಕ್ಕೆ ಸಂಬಂಧಿಸಿದ ಅಧಿಕಾರಿ ಎಚ್ಚೆತ್ತುಕೊಳ್ಬೇಕು. ಅವರಿಗೆ ಶಿಕ್ಷೆ ಆಗಲೇಬೇಕು. ಇವರ ಮನೆ ಕಟ್ಟಿಕೊಡ್ಬೇಕು. ಇಲ್ಲ ನಾವೇ ಕಟ್ಟಿಕೊಡ್ತೇವೆ. ನಿಮ್ಮ ಹೆಸರಲ್ಲಿ ಭಿಕ್ಷೆ ಬೇಡ್ತೀವಿ. ಒಂದೊಂದು ಮನೆ ಒಂದೊಂದು ಭಿಕ್ಷೆ, 1 ರೂಪಾಯಿ ಭಿಕ್ಷೆ ಬೇಡಿ ಮನೆ ಕಟ್ಟಿಕೊಡಿಸಲು ನಾವು ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತಾ ಇದೀವಿ. ಜೈ ಹೋರಾಟ. ಧಿಕ್ಕಾರ. ಯಾರಿಗಾಗಿ ಹೋರಾಟ? ಬಡವರಿಗಾಗಿ ಯಾರಿಗಾಗಿ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ. ಯಾರಿಗಾಗಿ ಹೋರಾಟ? ಬಡವರಿಗಾಗಿ ಹೋರಾಟ. ಯಾತಕ್ಕಾಗಿ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ. ಧಿಕ್ಕಾರ ಧಿಕ್ಕಾರ. ತಹಶೀಲ್ದಾರ್ಗೆ ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ. ತಹಶೀಲ್ದಾರ್ಗೆ ಧಿಕ್ಕಾರ. ಬೇಕೇ ಬೇಕು. ನ್ಯಾಯ ಬೇಕು. ಬೇಕೇ ಬೇಕು. ನ್ಯಾಯ ಬೇಕು. ಬೇಕೇ ಬೇಕು. ನ್ಯಾಯ ಬೇಕು. ಯಾತಕ್ಕಾಗಿ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ. ಬೇಕೇ ಬೇಕು. ನ್ಯಾಯ ಬೇಕು. ಬೇಕೇ ಬೇಕು. ನ್ಯಾಯ ಬೇಕು. ತಹಸೀಲ್ದಾರ್ ಬೇಕಾ? ಬೇಡ. ಅಮ್ಮ ಇದಕ್ಕೆ ಬೇಕಾ? ಮಾತಾಡಿ. ಎಲ್ಲ ನಮ್ಮ ಬಂಧು ಮಿತ್ರರಿಗೆ ನಮಸ್ತೆ. ನಾವಿವತ್ತು ಕಡಬ ತಾಲೂಕಿನ ಕೌಕ್ರಾಡಿ ಗ್ರಾಮ ಪಂಚಾಯತ್ ಕಾಪಿನ ಬಾಗಿಲು ಮುತ್ತುಸ್ವಾಮಿ ಅವರ ಮನೆಯಲ್ಲಿದ್ದೇವೆ. ಮನೆಯೆಲ್ಲ ಕೆಡವಿ ಹಾಕಿದ್ದಾರೆ. ಮನೆಯ ಆ ರಸ್ತೆ ಬದಿಯಲ್ಲಿರುವಂತ ದಾರಿ ಬದಿಯಲ್ಲಿ ಕೂತು ಹೋರಾಟ ಮಾಡ್ತಾ ಇದ್ದೀವಿ. ಇವರ ಮನೆ ಕೆಡವಿ ಹಾಕಿದ ನಂತರ ಇವಾಗ ಕೂರ್ಲಿಕ್ಕೆ ಮನೆ ಇಲ್ಲ. ಒಂದು ಕಡೆಯಿಂದ ಮಳೆ ಬರ್ತಾ ಇದೆ. ಅದರಲ್ಲೇ ಒಂದು ಟಾರ್ಪಾಳು ಕಟ್ಟಿ ಇವಾಗ ಎಲ್ಲರೂ ಈ ಊರವರೆಲ್ಲ ಪ್ರತಿಯೊಬ್ಬರು ಇವರಿಗೆ ಒಂದು ಧೈರ್ಯ ತುಂಬಿಸುವ ಕೆಲಸ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ಅವರು ಪೆಟ್ರೋಲ್ ತಂದಿಟ್ಟಿದ್ದಾರೆ. ಇವತ್ತು ನಾನು ಆತ್ಮಹತ್ಯೆ ಮಾಡ್ತೀನಿ ಅಂತೇಳಿ ನಾನು ಈ ಹಿಂದೆನೇ ಕೇಳಿದೆ, 1 ವರ್ಷ ಹಿಂದೆನೇ ಕೇಳಿದಾರಂತ ಆ ದಯಾಮರಣ ಕೊಡಿ ಅಂತ ರಾಷ್ಟ್ರಪತಿ ಅವ್ರ ಹತ್ರ ಹೋಗ್ಲಿಕ್ಕೆ ಆಗೋದಕ್ಕೆ ತಹಸೀಲ್ದಾರ್ ಮುಖಾಂತರವಾಗಿ ಮನವಿ ಮಾಡಿದ್ದಾರೆ. ಇದಕ್ಕೂ ಸ್ಪಂದನೆ ಮಾಡ್ತಾ ಇಲ್ಲ. ಮೊನ್ನೆ ಹೋಗಿ 1 ವಾರ ಹಿಂದೆ ಹೋಗಿ ಏನಾಗಿದೆ ಅಂತ ಕೇಳಿದಕ್ಕೆ ಇವತ್ತು ಒಂದು ಮನೆಯನ್ನು ಹೊಡೆದಾಕಿದ್ದಾರೆ. ಮುತ್ತುಸ್ವಾಮಿ ಅವರ ಹೆಸರಲ್ಲಿ
ಇರೋ ಮನೆಗೆ ಅವರ ಮಗಳ ರೇಣುಕಾ ಎಂಬವರ ಮಗಳ ಹೆಸರಲ್ಲಿ ಕೋರ್ಟ್ ಆದೇಶ ಇದೆ ಎಂಬ ಹೆಸರಲ್ಲಿ ನೆಪ ಒಡ್ಡಿ ಇವರಿಗೊಂದು ನೋಟಿಸ್ ಕೊಡದೆ ಯಾವುದೇ ಮಾಹಿತಿಯನ್ನು ಕೊಡದೆ ಬಂದು ಕಡಿಮೆ ಹಾಕಿದ್ದಾರೆ. ಅದರ ಮಧ್ಯೆಯಲ್ಲೂ ಕೇಳ್ತಾ ಇದ್ದಾರಂತೆ ಕಡಬ ತಹಸೀಲ್ದಾರರವರು ಇವರು ಚಿತ್ರದುರ್ಗ ಬಂದಿರೋದು, ಚಿತ್ರದುರ್ಗದಿಂದ ಒಂದು 13 ವರ್ಷ ಆಗಿದೆ. ಸರ್ಕಾರಿ ಭೂಮಿಯಲ್ಲಿ ಒಂದು 5 ಸೆಂಟ್ಸ್ 15 ಸೆಂಟ್ಸ್ ಜಾಗ ಇದೆ, ಅದರಲ್ಲಿ ಒಂದು ಮನೆ ಕಟ್ಟಿ ಅವ್ರು ಹೇಳ್ತಾ ಇದ್ದಾರೆ ನಾವು ಅಲ್ಲಲ್ಲಿ ಹೋಗಿ ಪಾತ್ರೆ ತೊಳೆದು ಎಂಜಿಲ ಗ್ಲಾಸ್ ತೊಳೆದು ಮಾಡಿರೋ ಸಂಪಾದನೆ ಮಾಡೋ ದುಡ್ಡು ಅದರಲ್ಲಿ ನಾವು ಮನೆ ಕಟ್ಟಿರೋದು ಹೊಡೆದಾಕಿದ್ರಲ್ಲ. ಈ ರೀತಿಯೆಲ್ಲ ಕೇಳ್ತಾ ಇದ್ದಾರೆ. ತಹಸೀಲ್ದಾರರವರೇ, ನೀವೊಂದು ಮಾತು ಕೇಳಿದಿರಲ್ಲ, ಏನೋ ನೀವು ಚಿತ್ರದುರ್ಗದಿಂದ ಇಲ್ಲಿ ಬರಬೇಕಾ, ನಿಮಗೆ ಅಲ್ಲಿ ಜಾಗ ಇಲ್ವಾ ಅಂತ. ನೀವೇನು ಕೆಲಸ ಯಾವ ಉತ್ತರ ಕರ್ನಾಟಕದಿಂದ ಇಲ್ಲಿ ಬಂದಿರೋದು? ನೀವು ಯಾವ ಉದ್ದೇಶಕ್ಕೋಸ್ಕರ ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದೀರಾ? ನೀವೇ ಕಾನೂನು ಅರಿವೇನು ಇಲ್ವಾ? ಕಾನೂನು ಅರಿವು ಇದ್ದೀರಾ? ಏನು ಕೋರ್ಟಿಂದ ಆದೇಶ ಆಗಿದೆ ಅದರ ಏನೋ ಪ್ರತಿ ಓದಿ ನೋಡಿದ್ದೀರಾ ನೀವು? ಒಂದು ಅಡ್ರೆಸ್ ಸರಿಯಾಗಿ ನೋಡಿದ್ದೀರ ನೀವು? ಯಾರ ಹೆಸರಲ್ಲಿ ಇದೆ, ಯಾರ ಹೆಸರಲ್ಲಿ ಇರೋ ಮನೆ ಇದು, ಯಾವ ಮನೆ ಕಡಬೇಕು? ಕೋರ್ಟಿಗೆ ಆದೇಶ ಬಂದರೆ ಕೋರ್ಟಿಗೆ ಕೊಡಬೇಕಿತ್ತದು. ಇಲ್ಲ, ಇವರ ಹೆಸರಲ್ಲಿ ಇಲ್ಲ, ರೇಣುಕಾ ಅವರು ಇಲ್ಲಿ ಇಲ್ಲ, ಅವ್ರ ಆಧಾರ್ ಕಾರ್ಡ್ ಎಂಕ್ವೈರಿ ಮಾಡಬೇಕು. ಇದು ಯಾವುದನ್ನೇ ಮಾಡದೆ ಏಕಾಏಕಿ ಹೋಗಿ ಕೋರ್ಟಿಗೂ ನೀವು ಹೌದು ಅಂತ ಹೇಳಿ ಏನೋ ಆದೇಶ ಹಿಡ್ಕೊಂಡು ಬಂದು ಹೊಡೆದಾಕಿದ್ರಲ್ಲ, ಇದೆಷ್ಟು ಸರಿ? ನೀವು ಹೇಳಿ ಎಷ್ಟು ಸರಿ ಅಂತ. ನೋಡಿ, ಬಡವರ ಮನೆ ಒಳಗಾಗಿ ಇವತ್ತು ರಾಜಕೀಯವರು ಯಾರು ಕಾಣಿಸ್ತಾ ಇಲ್ಲ. ಮತ್ತೆ ಬೇಟೆಗೆ ಮಾತ್ರ ಕೈಯ ಕಾಲಿಗೆ ಅಡ್ಡ ಬೀಳಿಗೆ ಬರ್ತೀರಾ, ಬಾಟ್ಲಿ ಹಿಡ್ಕೊಂಡು ಬರ್ತೀರಾ, ದುಡ್ಡು ಹಿಡ್ಕೊಂಡು ಬರ್ತೀರಾ. ಇವತ್ತು ಯಾರಾದರೂ ಒಬ್ಬರು ಇದ್ದೀರಾ? ಬೆಳಿಗ್ಗೆ ಕೌಕರಾಳಿ ಪಂಚಾಯತ್ ಅಧ್ಯಕ್ಷರು ಬಂದು ಹೋದರು, ಆನಂತರ ಒಬ್ಬರೇ ಇಲ್ಲಿ ಕಾಣಿಸ್ತಾ ಇಲ್ಲ, ಒಬ್ಬರು ಅಧಿಕಾರಿಯವರು ಕಾಣಿಸ್ತಾ ಇಲ್ಲ. ಏನಾಗಿದೆ ಅಂತ ಇದೆಲ್ಲ ಬೇಕಾಗಿರೋದು. ಏನು ಭಾರತ ದೇಶದಲ್ಲಿ ಯಾವ ಸಂವಿಧಾನ ಇದೆ ಅದರ ಅಂಡರಲ್ಲಿ ಬದುಕಲಿಕ್ಕೆ ಬಿಡಿ ನೀವು. ನೋಡಿ, ಇವರಿಗೆ ಏನಾದರೂ ಹೆಚ್ಚಿಮೆ ಆದರೆ ನಾವಿವತ್ತು ಇರೋ ಉದ್ದೇಶನೂ ಅಷ್ಟೇ. ಅವರೇ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಕೂತಿದ್ದಾರೆ, ಆದರೂ ಬೇಡ ನಾವು ನ್ಯಾಯ ಕೊಡಿಸ್ತೀವಿ ಅಂತ ಕೂತಿದ್ದೀವಿ. ಏನಾದರೂ ಹೆಚ್ಚಿಮೆ ಆದರೆ ನೇರ ಹೊಣೆಗಾರರು ಕಡಬ ತಹಸೀಲ್ದಾರರು ಹಾಕಿರ್ತಾರೆ. ಅದು ದಂಡಾಧಿಕಾರಿ ಆಗಿರೋದು ಕಡಬ ತಹಸೀಲ್ದಾರರೇ ಆಗಿರ್ತಾರೆ. ಯಾವುದೇ ಒಂದು ಮೆಸ್ಕಾಂ ಅಧಿಕಾರಿಯವರಿಗೆ ಆಗಲಿ ಅಲ್ಲ ಪೊಲೀಸ್ ಅಧಿಕಾರಿಯವರಿಗೆ ಆಗಲಿ ಯಾವುದೇ ಒಂದು ನೋಟಿಸನ್ನು ಕೊಡದೆ ಏಕಾಏಕಿ ಅವ್ರನ್ನ ಕರ್ಕೊಂಡು ಬಂದು ನಿಮ್ಮ ದಬ್ಬಾಳಿಕೆಯನ್ನು ಮಾಡಿದಾರಲ್ಲ. ಯಾರಿಗೋಸ್ಕರ ಮಾಡಿರೋದು ಇದು? ಯಾರು ಉದ್ಧಾರಕ್ಕೆ ಮಾಡಿರೋದು? ಏನು ಬಡವರ ಉದ್ಧಾರ ಮಾಡಲಿಕ್ಕ, ಗ್ರಾಮದ ಉದ್ಧಾರ ಮಾಡಲಿಕ್ಕೆ ಮಾಡಿರೋದ ಇದು? ಯಾರು ನಿಮಗೆ ಅಂಜಲ ಕಾಸು ಕೊಟ್ಟಿರೋದು? ಯಾರು ಅಂಜಲ ಕಾಸು ಕೊಟ್ಟಿರೋದು ಇಷ್ಟು ಕೆಲಸ ಮಾಡಿಸಿಗೋಸ್ಕರ? ನೋಡಿ, ನಾವು ಇವತ್ತು ನೈಟ್ ಇದ್ದೇವೆ, ಊರವರೆಲ್ಲ ಒಂದಾಗಿದ್ದಾರೆ. ನಾಳೆ ಅವರ ಮೇಲೆ FIR ಆಗಲೇಬೇಕು. ಇವತ್ತು ಉಪ್ಪನೇ ಠಾಣೆಗೆ ಹೋಗಿ ದೂರು ಕೊಟ್ಟು ಬಂದಿದ್ದಾರೆ, ಸಬ್ ಇನ್ಸ್ಪೆಕ್ಟರ್ ಇರಲಿಲ್ಲ, ಆಗಲೇಬೇಕು. ನಾಳೆ FIR ಆಗಲೇಬೇಕು, ಇದು ತನಿಖೆ ಬೇಕು. ಹೌದು, ಆಗಲೇಬೇಕು. ಅದು ಅಲ್ಲ, ಏಕಾಏಕಿ ಡ್ಯೂಟಿ ಟೈಮ್ ಅಲ್ಲ ಸ್ವಾಮಿ, ನೀವೆಲ್ಲ ಕಚೇರಿ ಬರಬೇಕು 10 ಗಂಟೆ 11 ಗಂಟೆ ಆಗುತ್ತೆ. ಇವತ್ತು ಹೇಳಿದ್ರೆ ಅಷ್ಟೊಂದು ಇಂಟ್ರೆಸ್ಟ್ ಆಗಿ ಬಂದಿರೋದು 7 ಗಂಟೆ 6:15 7 ಗಂಟೆ ಬಂದಿರೋದು. ಏನೋ ಕಾಪಿಯನ್ನ ಮಾಡಿ ಇಟ್ಟಿದಾರ ಇಲ್ಲಿ ನಿಮಗೆ? ಏನು ಮನೆಯಲ್ಲಿ ಊಟನೇ ಇಲ್ವಾ? ಊಟ ಮಾಡುವಂಥ ಪರಿಸ್ಥಿತಿ ಇಲ್ವೋ? ನೀವು ಯಾರು ಏಕಾಏಕಿ ಬಂದು ಕಿತ್ತಾಕೊಂಡು ಹೋಗಿದಾರಲ್ಲ ನೀವು? ಏನು ಮಾನವೀಯತೆ ನಿಮಗೇನಾದ್ರು? ನೀವು ದಂಡಾಧಿಕಾರಿ ಅಂದರೆ ಏನು ಅದೇನೋ ಗೊತ್ತಾ ನಿಮಗೆ? ಸ್ವಲ್ಪ ತಿಳಿದು ಬಂದಂಥ ಒಂದು ಪೋಸ್ಟಲ್ಲಿ ಇವತ್ತು ಕೂರಿಸ್ವಾಮಿ, ನಿಮಗೆ ಕೊಡ್ತಾರೆ ಸಂಬಳ. ಬೇರೆ ಸರ್ಕಾರ ಅಂತ ಹೇಳುವಾಗ ಆಕಾಶದಿಂದ ಬೀಳ್ತಾ ಇಲ್ಲ. ನಮ್ಮ ತೆರಿಗೆ ದುಡ್ಡು ₹1 ಪೈಸೆ ಮೆಟ್ಟಿ ತಗೊಂಡು ತೆರಿಗೆ ಬೀಳುತ್ತೆ, ಗೊತ್ತಾ ನಿಮಗೆ? ಗೊತ್ತಿಲ್ಲ, ಬನ್ನಿ ಹೇಳ್ಕೊಡ್ತೀವಿ ಹೆಂಗೆ ಯಾವ ರೀತಿಯಲ್ಲ ಅಂತ. ಅದಕ್ಕಾದ್ರೆ ಒಂದು ಗೌರವ ಕೊಡಿ. ಅಂದ್ರೆ ಏನು ತಹಸೀಲ್ದಾರರು ದಂಡಾಧಿಕಾರಿ ಅಂತ ಇದೆಯಲ್ಲ, ಅದಕ್ಕೊಂದು ವ್ಯಾಲ್ಯೂ ಕೊಡಿ. ನೀವು ಏಕಾಏಕಿ ಬಂದು ಮನೆ ಬಂದು ಕೆಳಗೆ ಹಾಕೋದು, ಅಕ್ರಮ ಸಕ್ರಮ 94 ದುಡ್ಡು ಮಾಡಿಕೊಂಡು ಹೋಗೋದಲ್ಲ. ನಾಳೆ ಇಲ್ಲೇ ಉಸ್ತುವಾರಿ ಸಚಿವರು ಧರ್ಮಸ್ಥಳಕ್ಕೆ ಬರ್ತಾ ಇದ್ದಾರೆ. ಯಾರಾದರೂ ಇದರಲ್ಲಿ ಈ ಒಂದು ವಿಡಿಯೋ ನೋಡಿದಾರೆ ಉಸ್ತುವಾರಿ ಸರಿಗೆ ಮಾಹಿತಿ ಕೊಡಿ. ನೋಡಿ, ಈ ಥರ ಆಗಿದೆ. ಒಂದು ಕೌಕರಾಡಿ ಗ್ರಾಮ ಪಂಚಾಯತ್ತು ಕಾಪಿನ ಬಾಗಿಲು ಅಲ್ಲಿ ಒಂದು ಅವ್ರನ್ನ ಕಳಿಸಿ ಬಂದು ನೋಡಿ ಹೋಗಲಿ ಏನಾಗ್ತಾ ಇದೆ ಅಂತ. ಯಾರಿಗೊಂದು ಮಾಹಿತಿ ಕೊಟ್ಟಿಲ್ಲ. ಇವತ್ತೊಂದು ಕಾಂಗ್ರೆಸ್ ಲೀಡರ್ ಆಗಲಿ BJP ನೇತಾರರಾಗಲಿ ಯಾರೂ ಇಲ್ಲ. ದೊಡ್ಡವರಾದರೆ 100% ಎಲ್ಲರೂ ಹೋಗ್ತಾ ಇದ್ರು, ಅಯ್ಯೋ ಅವ್ರು ನಮ್ಮವ್ರು ಅಂತ. ಇವರ ಮತ ಮಾತ್ರ ಸಾಕಾ? ಇವರ ದೇಶದಲ್ಲಿ ಬದುಕೋ ಹಕ್ಕೇನು ಇಲ್ವಾ? ಇವು ಓಡಿಸ್ಬೇಕು ಇವರನ್ನು. ಒಂದು ಮಾತ್ರ ಹೇಳ್ತೇವೆ, ಇಲ್ಲಿಂದ ಹೆಂಗೆ ಹೋಗಲ್ಲ. ಅಲ್ಲಿ ಮನೆ ಕಟ್ಟಲಿಕ್ಕೆ ಪ್ರತಿಯೊಬ್ಬರು ತಯಾರಾಗಿದ್ದಾರೆ. ಇವಾಗಲೇ
ನಮ್ಮವ್ರು ಬಂದು 200 ಕಲ್ಲ ನಾಳೆ ಹಾಕ್ತೀನಿ ಅಂತ ಕೂತಿದ್ದಾರೆ. ಆ ಮನೆ ಕಟ್ಟಿ ನಾವು ಇಲ್ಲಿಂದ ಕದರೋದು ಅಲ್ವಾ ಸರ್? ಪ್ರತಿಯೊಬ್ಬರು ಕೈ ಜೋಡಿಸಿದ್ದಾರೆ, ಪ್ರತಿಯೊಬ್ಬರು ಕೈ ಜೋಡಿಸಿ. ಜಾತಿಗೆ ಇಲ್ಲಿ ಜಾತಿ ಧರ್ಮ ಮಾಡಬೇಡಿ. ನೋಡಿ ನಾಳೆ ಇರುತ್ತೆ ಇರೋ ತರ ಬೆಳಗ್ಗೆಯಿಂದಲೇ ಬನ್ನಿ. ಅಗೋರಾತ್ರಿ, ಹೌದು ಅಗೋರಾತ್ರಿ ಧರಣಿ ಮುಂದುವರಿಯುತ್ತೆ. ಆದಷ್ಟು ಜನ ಬಂದು ಸೇರ್ಬೇಕು. ಆ ಮನೆ ಕಟ್ಟಲಿಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು. ಇವರು ಬೆಳಿಗ್ಗೆ ಜಾವ ಜನ ಬಂದು ಸೇರೋ ಮುಂಚೆ ಹೊಡೆದಾಕಿ ಹೋಗಿದ್ರಲ್ಲ ಸ್ವಾಮಿ. ನೀವೊಂದು ಕಾನೂನು ಅರಿವನ್ನು ಸಹ ಇಲ್ವಾ? ಏನೀಗ ಸುಪ್ರೀಂ ಕೋರ್ಟ್ ಏನು ಆದೇಶ ಕೊಟ್ಟರು ಗೊತ್ತಾಗ್ತಾ ಇಲ್ಲ ನಿಮಗೆ? ಆ ಬುಲ್ಡೋಸರ್ ಅನ್ನು ಬಳಸಬಾರ್ದು ಅಂತ ಕೊಟ್ಟಿಲ್ವಾ? ಇದೇನು ನಿಮಗೆ ಗೊತ್ತಾಗ್ತಾ ಇಲ್ವಾ? ಆಲೋಚನೆ ಮಾಡಿದ್ದು. ನ್ಯಾಯ ಸಿಕ್ಕದಿದ್ರೆ ಇಲ್ಲಿಂದಲೇ ಕಡವ ಚಾಲು ಮಾಡ್ತೇವೆ. ಅದನ್ನು ಈ ಮೂಲಕ ನಿಮಗೆ ಹೇಳಲು ಇಚ್ಛಿಸ್ತಾ ಇದ್ದೀನಿ. ಹೇಳಿಕ್ಕಿದೆಯಾ? ಅದು ಅಲ್ಲ, ಮೆಸ್ಕಾಂ ಅವರು ಬಂದು ಅವರು ಸರ್ವಿಸ್ ವೈರ್ ಕೊಟ್ಟಿರೋದು ಮನೆಯವರು. ಆ ಮನೆಯನ್ನು ವೈರನ್ನು ಕಿತ್ತಾಕೊಂಡಿದ್ದೀರ ನೀವು. ಏನಾದ ಇದು ಮಾಡ್ಲಿಕ್ಕೆ ಅಂತ ಎಂಕ್ವೈರಿ ಮಾಡ್ಲಿಕ್ಕಿದೆ ಅಂತ ವೈರ್ ಒಳಗೆ ಏನೋ ಇನ್ನೊಂದು ವೈರ್ ಇದೆ ಅಂತ ಎಂಕ್ವೈರಿ ಮಾಡ್ಲಿಕ್ಕಿಲ್ಲ, ಮಾತ್ರ ಕೊಡ್ಲಿಕ್ಕಿದೆ ಅಂತ ಸ್ಪಾಟ್ ಅಲ್ಲಿ ಕೊಡ್ಬೇಕು ಸ್ವಾಮಿ. ತಕೊಂಡು ಮನೆಯಲ್ಲಿ ಇಟ್ಬಿಟ್ಟಲ್ಲ ಕೊಡೋದು. ನಿಮಗೇನೋ ವೈರ್ ತಗೊಳ್ಳಿ ಗತಿ ಇಲ್ಲ ಹೇಳಿ ನಾವು ಕೊಡ್ತೀವಿ. ನಾವು ನಾಳೆ ಪಾತ್ರೆ ಇಟ್ಟು ಬಿಸಿ ಹತ್ತಿ ನಿಮ್ಮಿಂದ ದುಡ್ಡು ಕೊಡ್ತೀವಿ ನಾವು. ಆ ವೈರನ್ನು ತಗೊಂಡು ಹೋಗಿ ತಿಂದಾಕ್ತಿದ್ರಲ್ಲ ನೀವು. ನೀವು ನಾಚೆ ಮಾನ ಮರ್ಯಾದೆ ಏನು ಇದೆ ನಿಮಗೆಲ್ಲ? ಸರ್, ಈಗ ಪ್ರತಿಭಟನೆ ಬಂದಿದ್ದೀರಾ, ಎಲ್ಲಿ ಸರ್ ನಿಮ್ಮ ಮನೆ? ಇಲ್ಲಿ ಹತ್ತಿರನ? ನೋಡಿ, ನಮ್ಮದು ಹೆಸರು ಸರ್? ನಮ್ಮದು ತಾಲೂಕು ಬೆಳ್ತಂಗಡಿ. ಆದರೆ ನಮ್ಮ ನೆರೆಯ ತಾಲೂಕಾಗಿರುವ ಕಡಬ ತಾಲೂಕಿನಲ್ಲಿ ಆದಂಥ ಘಟನೆ ಇದು. ನಮಗೆ ನಮ್ಮ ಪರಿಸರದಲ್ಲಿ ಏನೇ ಒಂದು ಬಡವರಿಗೆ ತೊಂದರೆ ಆದರೆ ನಾವೆಲ್ಲ ಒಟ್ಟು ಸೇರ್ತಾರೆ. ಜಾತಿ ಕೂಡ ನಾವು ನೋಡೋದಿಲ್ಲ. ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಈ ರಾತ್ರಿ ಇಲ್ಲಿ ಬಂದು ಸೇರಿದ್ದೇವೆ. ಯಾಕೆ ಅಂದರೆ ಇಲ್ಲಿ ಒಂದು ಬಡವರಿಗೆ ಅನ್ಯಾಯ ಆಗಿದೆ. ಇಲ್ಲಿ ಸ್ಪಷ್ಟವಾಗಿ ಹೇಳಬೇಕಂತ ಏನಂದರೆ, ಈ ಹೋರಾಟ ಒಂದು ನಿಲ್ಲುವುದಿಲ್ಲ. ನ್ಯಾಯ ಸಿಗೋ ತನಕ ಕೋರ್ಟಿನ ಆದೇಶ ಇದೆ, ಸರಿ ಒಪ್ತೇವೆ. ಕೋರ್ಟಿನ ಆದೇಶ ಇರುವುದು ಯಾರಿಗೆ? ಕೋರ್ಟಿನ ಆದೇಶ ಇರೋದು ರೇಣುಕಾ ಎಂಬ ಒಬ್ಬ ಮಹಿಳೆಗಿರೋದು. ಈ ಕೆಡವಿದಂಥ ಮನೆ ಈ ರೇಣುಕಾ ಎಂಬವರ ತಾಯಿಯ ಮನೆಯನ್ನು ಕೆಡವಿದ್ದಾರೆ. ಅವರ ಹೆಸರಲ್ಲಿಲ್ಲ. ಎಲ್ಲರೂ ಲೈವಲ್ಲಿ ನೋಡ್ತಾ ಇರ್ಬೋದು, ನಿಮಗೆಲ್ಲ ಗೊತ್ತಿರಲಿದು. ಯಾಕೆಂದರೆ ಈ ಹೋರಾಟ ನಾವು ಇದು ನಿಲ್ಲುವುದಿಲ್ಲ. ಈ ಅವರ ನ್ಯಾಯ ಸಿಗುವವರೆಗೂ ನಿಲ್ಲುವುದಿಲ್ಲ. ಒಂದು ವೇಳೆ ಇಲ್ಲಿಂದ ನಾವು ಪಾದಯಾತ್ರೆ ಮಾಡಲಿಕ್ಕೆ ನಾವು ಕೂಡ ಸಿದ್ಧರಾಗಿರ್ಬೇಕು. ಎಲ್ಲ ಕಡಬ ತನಕ ನಾವು ತಹಶೀಲ್ದಾರ್ ಅವರ ಕಚೇರಿ ತನಕ ನಾವು ಪಾದಯಾತ್ರೆಯನ್ನು ನಾವು ಮಾಡುತ್ತೇವೆ ಮುಂದೊಂದು ದಿನ ಅಂತ. ಈ ತಾಯಿಯ ಹೆಸರಲ್ಲಿ ಇರುವ ರಾಧಮ್ಮ ಎಂಬ ಹೆಸರಿನ ಮನೆಯನ್ನು ಕೆಡವಿದ್ದಾರೆ. ಇವರು ಜೈ ಅವರು ವಿದ್ಯುತ್ ಸಂಪರ್ಕವನ್ನೇ ಅಲ್ಲಿ ಕಡಿತ ಮಾಡಿದ್ದಾರೆ. ಅವ್ರ ಹತ್ರ ಕೇಳಿದ್ರೆ ಅವ್ರು ಹೇಳ್ತಾ ಇದ್ದಾರೆ, ನಾವು ರೇಣುಕಾ ಅವರ ಮನೆಯನ್ನು ಇದು ಕಡಿತ ಮಾಡಿದ್ದೀವಿ ಅಂತ. ರೇಣುಕಾ ಅವರ ಮನೆಗೆ ಯಾವುದೇ ಕನೆಕ್ಷನ್ ಕೊಟ್ಟಿಲ್ಲ ಅವರು. ರೇಣುಕಾ ಅವ್ರದ್ದು ಮನೆ ಅಂತ ಹೇಳಿ ಯಾವುದೇ ದಾಖಲೆಗಳಿಲ್ಲ. ಇಲ್ಲಿ ದಾಖಲೆಗಳು ಇಲ್ಲದೆ ಅವರು ಹೆಂಗೆ ಆ ಮನೆಯನ್ನು ಕೆಡುತ್ತಾರೆ? ಅದಕ್ಕೆಲ್ಲರೂ ಅವರು ಆರೋಪಿಗಳೇ ಆಗಿರ್ತಾರೆ ನನ್ನ ಪ್ರಕಾರ. ಆರೋಪಿಗಳೇ ಎಲ್ಲರೂ. ಯಾರು ಇಲ್ಲಿ ಇದು ಮೆಸ್ಕಾಂನಿಂದ ಬಂದಿದ್ದಾರೆ ಅಥವಾ ತಹಶೀಲ್ದಾರ್ ಆಗಿರಲಿ, ಎಲ್ಲ ಪೊಲೀಸ್ ಇಲಾಖೆ ಅವರಿಗೆ ಏನು ಆದೇಶವನ್ನು ತೋರಿಸ್ತಾರೆ ಮಾಡಿದ್ದಾರೆ. ಎಲ್ಲ ಬಂದಂಥವ್ರಿಗೆ ಅನ್ಸ್ಕೊಂಡಿರೋದು ಇದು ರೇಣುಕಾ ಅವರ ಮನೆ ಅಂತ ಹೇಳಿದ್ವಿ. ನಿಜ ಅಂಶ ಬಂದದ್ದು ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿದ ಮೇಲೆ ಗೊತ್ತಾಯ್ತು ಇದು ರಾಧಮ್ಮನ ಮನೆ ಅಂತ ಹೇಳಿ. ಅದಕ್ಕೋಸ್ಕರ ನಾವೆಲ್ಲ ನ್ಯಾಯದ ಪರ ಇದ್ದೇವೆ. ನಾವು ಈ ಹೋರಾಟ ನಿಲ್ಲುವುದಿಲ್ಲ. ಮಧ್ಯರಾತ್ರಿ ಕೂಡ ಈ ಹೋರಾಟದಲ್ಲಿ ನಾವು ಇದ್ದೇವೆ. ಖಂಡಿತವಾಗಿಯೂ ನಾವು ಬಡವರ ಪರ ಯಾವತ್ತೂ ನಿಲ್ಲುತ್ತೇವೆ ಎಂಬ ಸಂದೇಶವನ್ನು ಕೊಡ್ತಾ ಇದ್ದೇವೆ ಈ ಮಧ್ಯರಾತ್ರಿಯಲ್ಲಿ. ಸರ್, ಇನ್ನು ಕೂಡ ಜನ ಬಂದು ಸೇರ್ತಾ ಇದ್ದಾರೆ. ಈಗ ಬೆಳಗ್ಗೆಯಿಂದ ನೀವು ಇಲ್ಲಿದ್ದೀರಾ, ನಾನು ನೋಡ್ತಾ ಇದ್ದೀನಿ. ಏನೇನು ಘಟನೆ ಆಯ್ತು ಸರ್ ಬೆಳಿಗ್ಗೆಯಿಂದ? ಆಮೇಲೆ ನೋಡಿ, ಬೆಳಿಗ್ಗೆಯಿಂದ ಇವರೆಲ್ಲ ಪ್ರೀ ಪ್ಲಾನ್ ಜನಗಳು. ಇವರಿಗೆ ಕೋರ್ಟ್ ಆದೇಶಕ್ಕಿಂತ ಹೆಚ್ಚುವರಿಯಾಗಿ ಇವರಿಗೆ ದುಡ್ಡಿನವರ ಆದೇಶ ಬಂದಿದೆ, ಶ್ರೀಮಂತರ ಆದೇಶ ಬಂದಿದೆ. ಅದಕ್ಕೋಸ್ಕರ ಇವರು ಬೆಳಿಗ್ಗೆ 6 ಗಂಟೆ ಇವತ್ತು ಡ್ಯೂಟಿಗೆ ಬಂದಿದ್ದಾರೆ. ಹೌದು. ಇವತ್ತು ಎಲ್ಲ ಟೈಮಲ್ಲಿ ಇವರ ಸರ್ಕಾರ ಕಚೇರಿಗಳು 10 ಗಂಟೆ ತೆರೀತಾರೆ. ಇವತ್ತು ಆದೇಶ ಹೆಂಗೆ ಬಂದಿದೆ ಅಂದ್ರೆ ದುಡ್ಡವರ ಆದೇಶ ಬಂದ ಕಾರಣ ಬೆಳಿಗ್ಗೆ 6 ಗಂಟೆಗೆ ಇವರ ಡ್ಯೂಟಿ ಸ್ಟಾರ್ಟ್ ಆಗಿದೆ. ಇವತ್ತು 6 ಗಂಟೆಗೆ ಎಲ್ಲರಿಗೂ ಗೊತ್ತಿದೆ ಯಾರು ನಾಗರಿಕರು ಯಾರು ಇರುವುದಿಲ್ಲ ಅಂತ ಹೇಳಿ. ನಾಗರಿಕರಿಗೆ ಎಲ್ಲರಿಗೆ ಗೊತ್ತಾದ ತಕ್ಷಣ ಇವರು ಜಾಗ ಖಾಲಿ ಮಾಡಿದ್ದಾರೆ. ಅವರ ಕೆಲಸ ಮುಗಿಸ್ಕೊಂಡು ಅವ್ರಿಗೆ ಏನಾಗಬೇಕಿತ್ತು, ಆ ಮನೆ ಕೆಡವೇಬೇಕಿತ್ತು. ಆ ಮನೆ ಕೆಡವಿದ್ರೆ
ಅವ್ರದ್ದು ಯಾರು ಅವರಿಗೆ ಕೋರ್ಟನ್ನು ಬಿಟ್ಟು ಯಾರು ಆದೇಶ ಕೊಟ್ಟಿದ್ದಾರೆ ಅವರ ಕೆಲಸ ಮುಗಿಸ್ಕೊಂಡು ಅವ್ರು ಹೊರಟರು ಇಲ್ಲಿಂದ. ಹೌದು ಹೌದು, ಖಂಡಿತವಾಗಿ ಹೊರಟರು. ಇವತ್ತು ನೋಡಿ ಅವರಿಗೆ ಆ ಮನೆ ಒಳಗಡೆ ಪಾತ್ರೆಗಳಿತ್ತು, ಎಷ್ಟೋ ಪಾತ್ರೆಗಳಿತ್ತು. ಅದರೊಂದು ಊಟ ಮಾಡಲಿಕ್ಕೆ ಅವರಿಗೆ ಒಂದು ಅನ್ನ ಸಾಂಬಾರು ಬೇಯಿಸ್ಲಿಕ್ಕೆ ಕೂಡ ಅವರಿಗೆ ಒಂದು ಪಾತ್ರೆ ಇಲ್ಲ. ಅದನ್ನೇ ಕೇಳೋಕೆ ಯಾರಾದ್ರೂ ಬಂದ್ರ? ಇದು ತಹಶೀಲ್ದಾರ್ ಹೇಳ್ತಾರ ಅವ್ರಿಗೆ ಮನೆ ಮಾಡಿ ಕೊಡ್ತೀವಿ ನಾವು ಸರ್ಕಾರ ಬೇರೆ ಜಾಗದಲ್ಲಿ ಅಂತ. ಅಂತ ಸರ್ಕಾರ ಜಾಗದಲ್ಲ ಅವ್ರು ಮನೆ ಕಟ್ಟಿರೋದು. ಅಂತ ಸರ್ಕಾರ ಜಾಗದಲ್ಲಿ ಅವ್ರು ಮನೆ ಕಟ್ಟಿದಾರ. ಯಾರದು ಪಟ್ಟೇಲ್ಯಾಂಡ್ ಅಲ್ಲಿ ಕಟ್ಟಿದಾರ? ಹೋಗ್ಲಿ, ಅವರು ಕೋರ್ಟ್ ಆದೇಶ ಅದು ಒಂದೇ ಮನೆಗೆ ಹೆಂಗೆ ಆಗುತ್ತೆ? ಇದರಲ್ಲಿ ಎಷ್ಟು ಮನೆಗಳಿಲ್ಲ ಸರ್ಕಾರ ಜಾಗದಲ್ಲಿ? ನಾವು ಯಾರನ್ನು ಕೂಡ ಅಲ್ಲಿ ಕೆಡವಬೇಕು ಅಂತ ಹೇಳ್ತಾ ಇಲ್ಲ. ನ್ಯಾಯ ಒಂದೇ ತರ ಇರಬೇಕು ಅಂತ ಹೇಳ್ತಾ ಇರೋದು. ನ್ಯಾಯ ಒಂದೇ ತರ ಇರಬೇಕು ಎಲ್ರಿಗೆ ಅಂತ. ಯಾರೆಲ್ಲ ನೋಡ್ತಾ ಇದ್ದೀರಿ, ಇದೊಂದು ಮುಂದೊಂದು ದಿನ ನಾವು ಈ ಹೋರಾಟಕ್ಕೆ ನಾವು ಹೋಗುತ್ತಿದ್ರೆ ನೀವೆಲ್ಲ ಕೈ ಜೋಡಿಸ್ಬೇಕು. ಎಲ್ಲರ ಹತ್ರ ನಾವು ಕೈ ಮುಗಿದು ಕೇಳ್ತಾ ಇದ್ದೀವಿ. ಈ ಬಡವರ ಪರ ಎಲ್ಲರೂ ನಿಲ್ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ನನ್ನ ಅಪ್ಪ ಇದೇನೋ ಬಂದು ಸ್ವಂತವಾಗಿ ಕಾಡು ಕಡ್ದು ಮರ ಕಡ್ದು ಯಾವುದು ಮಾಡಿದ್ದಲ್ಲ. ಇದು ಪಕ್ಕದಲ್ಲೇ ಜಾಗ ಕೊಟ್ಟವನು ಅವನ ಅಪ್ಪನ ಕಾಲದಿಂದ ಇದನ್ನು ಅನುಭವಿಸಿಕೊಂಡು ಬಂದವರಿದ್ದಾರೆ. ಅವರು ಬೇಲಿ ಹಾಕೊಂಡು ರಬ್ಬರ್ ಗಿಡ ನಟ್ಟಿದ್ರು. ಆ ರಬ್ಬರ್ ಗಿಡಕ್ಕೆ ಒಂದು ಇಷ್ಟೊಂದು ಹಣ ಅಂತ ಕೊಟ್ಟಿದ್ದಾರೆ. ಆ ಹಣ ಕೊಟ್ಟು ಅವರು ನಿಮಗೊಂದು ಮನೆ ಇಲ್ಲಲ್ಲ, ನೀವು ಮನೆ ಮಾಡ್ಕೊಳ್ಳಿ ಅಂತ ಅವ್ರು ಜಾಗ ಕೊಟ್ಟಿದ್ದು. ಇದು ಯಾರೋ ಇನ್ನೊಬ್ಬ ಹೇಳ್ತಾನೆ ಇದು ಸರ್ಕಾರ ಲ್ಯಾಂಡು, ಅದರಲ್ಲಿ ಅಷ್ಟು ಮರ ಇತ್ತು ಇಷ್ಟು ಮರ ಇತ್ತು, ಕಡಿದ್ರು ತಿಂದ್ರು ಅಂದರೆ ಅದು ಯಾವುದೂ ಮಾಡಲಿಲ್ಲ. ಪಕ್ಕದಲ್ಲೇ ಇದ್ದಾನೆ. ಅವನದು ಸ್ಟೇಟ್ಮೆಂಟ್ ಅವಾಗ ಒಂದು 2 ಗಂಟೆ ಮುಂಚೆ ಒಂದು ಸ್ಟೇಟ್ಮೆಂಟ್ ಕೊಡಿಸಿದ್ದಾನೆ. ನಾನು ಜಾಗ ಕೊಟ್ಟಿದ್ದೇನೆ, ಅವ್ರಿಗೆ ಮನೆ ಕಟ್ಕೊಳ್ಳಿ, ಅವ್ರು ಇರಲಿ, ಅವ್ರ ಪಾಪದವರು ಏನಿಲ್ಲ, 10 ಜನ ಲೋಟ ತೊಳೆದು ಬದುಕ್ತಾರೆ ಅಂತೇಳಿ ಅದೊಂದು ಸ್ಟೇಟ್ಮೆಂಟ್ ನಾನು ಕೊಡಿಸಿದ್ದೇನೆ. ಯಾರ್ದು ತಲೆ ಹೊಡೆದು ದುಡ್ಡಲ್ಲ, ಲಕ್ಷಾಂತರ ಜನರ ಎಂಜಿಲು ತೊಳೆದು ದುಡ್ಡಲ್ಲಿ ನನ್ನ ಅಪ್ಪ ಮಾಡಿದ ಜಾಗ. ನೀವು ಎಷ್ಟು ಜನ ಮಕ್ಕಳು? ನಾವು 2 ಗಂಡು 1 ಹೆಣ್ಣು ಇದ್ದಾಳೆ. ನಾನು ಇಲ್ಲಿದ್ದೇನೆ, ತಮ್ಮ ಚಿತ್ರದುರ್ಗದಲ್ಲಿ ಇದ್ದಾನೆ. ನನಗೆ ಗೊತ್ತಿಲ್ಲ, ವಿಷಯ ಗೊತ್ತಿಲ್ಲ, ಯಾವುದು ಗೊತ್ತಿಲ್ಲ. ಇದು ಯಾವುದು ಲೂಟಿ ಮಾಡಿ ತಂದಿದ್ದ ದುಡ್ಡಲ್ಲ. ನೂರಾರು ಲಕ್ಷಾಂತರ ಜನದ ಎಂಜಿಲು ತೊಳೆದ ದುಡ್ಡಲ್ಲಿ ತಂದು ಕೂಡಿಟ್ಟು ಮಾಡಿದ್ದು ದುಡ್ಡಲ್ಲಿ ಈ ಜಾಗ ತೆಗೆದಿದ್ದು. ಅವರಿಗೆ ಒಂದೇನೋ ಸ್ವಲ್ಪ ಕೇಳಿದರು, ಮನೆ ಕಟ್ಕೊಳ್ಳಿ ನನಗೆ ಇಷ್ಟು ಕೊಡಿ ಅಂತೇಳಿ. ಆ ದುಡ್ಡಲ್ಲಿ ಅವನು ತಗೊಂಡು ಅವನು ಮದುವೆ ಆದ, ಅವನು ಒಂದು ಮನೆ ಕಟ್ಕೊಂಡಿದ್ದಾನೆ. ಆಚೆ ಒಂದು ಮನೆ ಆಗಿದೆ. ನಾವು ಒಟ್ಟಿಗೆ ಈ 3 ಮನೆ ಒಟ್ಟಿಗೆ ಆದದ್ದು. 1 2 3 ಒಂದು ಇವರು 2 ಆಚೆ ಗೌಡ 3 ಮನೆ ಒಟ್ಟಿಗೆ ಆದದ್ದು. ಆಗ ಈ 3 ಮನೆ ಹೊಡಿಬೇಕಿತ್ತಲ್ಲ, ಅಕ್ರಮದಲ್ಲಿ ಮಾಡಿದ್ದೀರ ಅಂತೇಳಿ 3 ಮನೆ ಹೊಡಿಬೇಕಿತ್ತಲ್ಲ. ಯಾಕೆ ಹೊಡಿಲಿಲ್ಲ? ತಹಸೀಲ್ ಹಾಕಿಲ್ವಾ? ತಹಸೀಲ್ ಓದಿಲ್ವಾ? ನಮಗಂತೂ ಓದು ಬರ ಏನಿಲ್ಲ, ನಾವು ಅನ್ಎಜುಕೇಟೆಡ್. ತಹಸೀಲ್ದಾರ್ಗೆ ಈಗ ಕೋರ್ಟಿಂದ ಆರ್ಡರ್ ಬಂದು ಯಾರಿಗೆ? ರಾಧಮ್ಮ ಮುತ್ತುಸ್ವಾಮಿ ಅಂತ ಉಂಟಾ, ರೇಣುಕಾ ವಿಶ್ವನಾಥ್ ಅಂತ ಉಂಟಾ? ಅವ್ರ ಮೇಲೆ ಯಾಕೆ ದ್ವೇಷ ಅವರಿಗೆ? ಯಾಕೆ ಕೋರ್ಟ್ ಅಂದರೆ ವಿಶ್ವನಾಥ ರೇಣುಕಾ ಇದೇ AC ಕುರಿಯನ್ ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ರು. 5 ವರ್ಷ ಕೆಲಸ ಮಾಡಿದ್ದಾರೆ. 5 ವರ್ಷ ಸಹ ನಾನಾಗಲಿ, ನನ್ನ ಅಮ್ಮ ಆಗಲಿ, ನನ್ನ ಅಪ್ಪ ಆಗಲಿ, ನನ್ನ ತಮ್ಮ ಆಗಲಿ ಯಾರು ಸಹ ಹೋಗಿ ಮಾತಾಡ್ಲಿಕ್ಕೆ ಗೊತ್ತಿಲ್ಲ. ಅಲ್ಲಿ ಯಾರೂ ಹೋಗಬಾರ್ದು. ಇವರು ಜೈಲಲ್ಲಿ ಇದ್ದಾಗೆ ಇದ್ದರು. ಇವರೆಲ್ಲ ನನ್ನ ತಂಗಿ, ಗಂಡ ಹೆಂಡತಿ ಇಬ್ಬರು ಜೈಲಿದ್ದಾಗೆ. ಯಾರು ಸಹ ಹೋಗಬಾರ್ದು. ನನಗೆ ಸಹ ಫೋನ್ ಮಾಡ್ತಿದ್ದಾನೆ, ಹೋದರೆ ಹೆಂಗೋ ಮಂದ್ಯಾ ನೀನು ನನ್ನ ಜಾಗಕ್ಕೆ ಒಳಗೆ ಹಾಕ್ಸ್ಬಿಡ್ತೀನಿ ಅಂತ ಹೇಳ್ತಿದ್ದ. ಇದೇ AC ಕುರಿಯನ್. ಹಾಗೆ ಅಲ್ಲಿ ಇವ್ರಿಗೆ ಅದು 5 ವರ್ಷ ಇದ್ದದ ಕಷ್ಟದಲ್ಲಿ ಹೇಗೆ ಬಿಟ್ಟು ಬಂದರು. ಬಿಟ್ಟು ಬರುವಾಗ ಏನು ಮಾಡೋದು, ಇವ್ರು ಹೇಳಿದ್ರು ನಾನು ನಮ್ಮ ಅಪ್ಪ ಇಲ್ಲಿ 25 ಜಾಗ ತೆಗೆದಿದ್ದಾರೆ, ಅಲ್ಲಿ ಜಾಗ ಉಂಟು, ಅದರಲ್ಲಿ ಮನೆ ಕಟ್ಟಿ ಕೂರ್ತೀನಿ ಅಂತ. ಅವತ್ತಿಗೆ ಮೂವ್ ಮಾಡಿದ್ದಾರೆ. ಹೈಕೋರ್ಟಲ್ಲಿ ಯಾರೋ ಬೇರೆ ಒಬ್ಬ ಬೇನಾಬಿ ಒಬ್ಬ ಹೆಸರಲ್ಲಿ ಹೈಕೋರ್ಟ್ಗೆ ಹಾಕಿದ್ದಾರೆ. ಅವತ್ತಿಂದ ಇವತ್ತು ತನಕ ನಡೀತಾ ಉಂಟು. ಯಾರೋ ಅಶೋಕ್ ಆಚಾರ್ಯ ಅಂತೆ, ಅದು ಅವನಿಗೆ ಕೇಳಿದೆ, ಅವನಿಗೆ ಫೋನ್ ಮಾಡಿದೆ. ಒಂದು ಇದು ಡೀಟೇಲ್ಸ್ ಉಂಟಲ್ಲ, ಇದು ನೋಟಿಸಲ್ಲಿ ಬಂದದ್ದು. ಅವನಿಗೆ ಫೋನ್, ನನ್ನ ಹತ್ರ ಏನು ಕೇಳಬಾರ್ದು, AC ಕುರಿಯನಿಗೆ ಕೇಳಿ ಅಂತೇಳಿ. AC ಕುರಿಯನ್ ಯಾರು? ಅದು ಏನಿಲ್ಲ, ಅವ್ರು ನನಗೆ ಹೇಳಿದ್ದಾರೆ, ನಾನು ಮಾಡಿದ್ದೀನಿ ಅಂತ. ಇವನಿಗೆ ಕೇಳಿದೆ, AC ಕುರಿಯನಿಗೆ ಕೇಳಿದೆ, ನೋಡಪ್ಪ ಫೋನ್ ಮಾಡಿ ಕೇಳಿದೆ, ಹೀಗೆ ಹೇಳ್ತಾನೆ. ನನಗೆ ಅದು ಏನು ಗೊತ್ತಿಲ್ಲ, ಅವನು ಯಾರಂತ ಗೊತ್ತಿಲ್ಲ. ಈಗ ಅಷ್ಟೇ ಒಂದು 10 ಸೆಕೆಂಡ್ ಆಗಿಲ್ಲ, ಈಗ ಮಾತಾಡಿದಷ್ಟೇ ನೀನು ಫೋನ್ ಮಾಡುವಂತ. ನಾನು ಈಗ ಮಾಡಿ ಕೇಳ್ತೇನೆ ಅಂತೇಳಿ, ಅದರ ನಂತರ ಇವತ್ತವರೆಗೆ ಫೋನ್ ಇಲ್ಲ. ಹಾಗಾದರೆ ಇವರಿಗೆ ಗುಲಾಮರ ಆಗಿದ್ರೆ ಮಾತ್ರ ಒಳ್ಳೇದಾ? ಇದು ಕಟ್ಟುವೆವು 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 ಮನೆ ಕಟ್ಟುವೆವು 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 ಮನೆ ಕಟ್ಟುವೆವು 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 ಮನೆ ಒಂದು ಕಟ್ಟುವೆವು.
ಗೊತ್ತಾಗಿದೆಯಲ್ಲ ಸೇಮ್ ಅದೇ. ಡಾಕ್ಯುಮೆಂಟ್ರಿ ವಿಷಯಗಳು ಗೊತ್ತಿಲ್ಲದೆ ಅದಕ್ಕೆ ಮಾತಾಡೋಕೆ ಸಿಂಪಲ್ ಆಗಿ ಹೇಳ್ಬಿಡ್ತೇನೆ ನಾನು. ಅವರು ಎಂತ ಹೇಳ್ತಾರೆ ನಾನು ಹೇಳ್ಬಿಟ್ಟೆ. ಇದು ಈ ಇಷ್ಟದ ಆಗಿದ್ದ ಪೂರ ನನ್ನ ಅಪ್ಪ ಅಮ್ಮನದ್ದು. ನನ್ನ ತಂಗಿ ಅವರು ಒಟ್ಟಿಗಿದ್ದಾರೆ. ಅವ್ರ ತಂಗಿ ಒಟ್ಟಿಗಿಲ್ಲ, ಅಪ್ಪ ಅಮ್ಮ ಇಲ್ಲಿ ಇರೋದು. ಇಲ್ಲಿ ಪಕ್ಕದಲ್ಲಿ ಇದರ ವಾರಸ್ದಾರ ಯಾರು, ಈ ಜಾಗಕ್ಕೆ ಬೇಲಿ ಹಾಕ್ಕೊಂಡು ಇದ್ದವನು ವಾರಸ್ದಾರ. ನಮಗೆ ನನ್ನ ಅಪ್ಪನಿಗೆ ಜಾಗ ಕೊಟ್ಟರು. ಈಗ ಒಂದು ಮನೆ ಕಟ್ಟಿ ಕೂತ್ಕೊಳ್ಳಿ, ಜಾಗ ಇಲ್ಲಲ್ಲ, ಮನೆ ಇಲ್ಲಲ್ಲ, ಮಕ್ಕಳು ಮರಿ ಇದ್ದಾರೆ, ನಿಮಗೆ ಕೊಡ್ತೇನೆ ಅಂದರೆ ಒಂದು 20 ಸೆನ್ಸು ಅಳತೆ ಮಾಡಿ ಜಾಗ ಕೊಟ್ಟು ಒಂದು ರಬ್ಬರ್ ಇತ್ತು, ಅದಕ್ಕೆ ದುಡ್ಡು ಕೊಟ್ಟು ಡಿಕ್ಲೇರ್ ಮಾಡಿಕೊಂಡು ಇವ್ರು ಮನೆ ಕಟ್ಟುವ ನನ್ನ ಅಪ್ಪ ನೋಡಿ, ಮಧ್ಯರಾತ್ರಿ ತಾಲೂಕಿನ ಕಾರ್ಮಿಕ ಮುಖಂಡರಾದ BM ಭಟ್ರು ನಮ್ಮ ಜೊತೆ ಸೇರಿದ್ದಾರೆ. ಅವರಿಗೆ ತುಂಬ ಹೃದಯ ಅಭಿನಂದನೆ ಹೇಳ್ತಾ ಇದ್ದೀವಿ. ಮಧ್ಯರಾತ್ರಿ ಕೂಡ ನೀವು ಬಡವರ ಪರವಾಗಿ ನಿಂತಿದ್ದೀರಾ ಅಂತ ಸಂದೇಶ ಕೊಡ್ತೀವಿ. ಇವರ ಅಪ್ಪ, ಇವರ ಅಮ್ಮ, ಇವರ ಅಮ್ಮ, ಇವರು ನಾನೇನು ತಿಂತಿಲ್ಲ, ನಂದೇ ಅವ್ರು ಏನು ತಿಂತಿಲ್ಲ. ಅವರವರು ನಾನು ಅಡುಗೆ ಕೆಲಸ ಮಾಡ್ತೇನೆ. ಇದೇ AC BRC ಇದರಲ್ಲಿ ಒಂದು 7-8 ವರ್ಷ 7-13 ವರ್ಷ ಕೆಲಸ ಮಾಡಿದ್ದೇನೆ. ಈಗ ನಂದೊಂದು ಪ್ರಶ್ನೆ, ಹೈಕೋರ್ಟ್ ಕೇಸ್ ಆಯ್ತಲ್ಲ, ಹೈಕೋರ್ಟ್ ಕೇಸು ಒಂದು ಹೇಳ್ತೇನೆ. ಹೈಕೋರ್ಟ್ ಕೇಸು ಮಾಡೋದೊಂದು ಬೇರೆ, ಹೈಕೋರ್ಟ್ ಕೇಸ್ ಮಾಡಿಸಿದ ಯಾರು, ಇದೇ AC ಕುರಿಯನ್ನು ಮಾಡಿಸಿ ಅಲ್ಲ ಸರಿ, ಯಾರೇ ಮಾಡಿ ಹೈಕೋರ್ಟ್ ಯಾಕೆ ಹಾಜರಾಗಲಿಲ್ಲ ಕೇಳಿದ್ದಾರೆ. ಅಲ್ಲ ಸರ್, ಅದು ಈಗ ಬೆಳಗ್ಗಿಂದ ಇಷ್ಟ ತನಕ ಹೇಳ್ತಾ ಇದ್ದೇನೆ ನೋಡಿ. ಇವರಿಬ್ಬರ ಮೇಲೆ ಈಗ ಇದು ನನ್ನ ಅಮ್ಮ, ಇದು ನನ್ನ ಅಪ್ಪ. ಇವರು ರಾಧಮ್ಮ, ಇವರ ಹೆಸರಲ್ಲಿರುವಂತ ಮನೆ ಇದು. ಹೆಸರಲ್ಲಿ ಇರುವುದಂತ ದಾಖಲೆ ಮನೆ ತೆರಿಗೆನೂ ಇಲ್ಲ. ಕರೆಂಟ್ ಕನೆಕ್ಷನ್ ಇದೆ, ರಾಧಮ್ಮ ಹೆಸರಲ್ಲಿಯೇ ಕರೆಂಟ್ ಬಿಲ್ ಬರ್ತಾ ಇದೆ, ಎಲ್ಲ ಉಂಟು, ರೇಷನ್ ಕಾರ್ಡ್ ಇದೆ. ಇವರ ಮನೆಯಲ್ಲಿ ಮನೆನೇ ಇಲ್ಲ, ಕೆಡವಲಿಕ್ಕೆ ಇವರಿಗೆ ಮನೆನೇ ಇಲ್ಲ. ಅವನ ತೋಟದಲ್ಲಿ 5 ಈಗ ಈ ಮನೆಯಲ್ಲಿ ತಂದೆ ತಾಯಿ ಇಬ್ಬರು ಇದ್ರು. ಯಾರು ಮಾತಾಡಿ, ನೀವಿರೋದು ಇಲ್ಲ. ಒಂದು ಸೆಕೆಂಡ್, ನಾನು ನೋಡ ಮೇಲೆ ಯಾರು ಮಾತಾಡಿ. 5 ವರ್ಷ ಚಿಲ್ಲರೆ AC ಕುರಿಯನ್ ಜಾಗದಲ್ಲಿ ಇವಳು ಕೆಲಸಕ್ಕೆ, ಇವ್ರು ಗಂಡ ಹೆಂಡತಿದ್ದು ಕೆಲಸಕ್ಕೆ ಇದ್ದದ್ದು. ಗಂಡ ಯಾರು? ಇವರಿಬ್ರು ಕೆಲಸಕ್ಕೆ ಇದ್ದದ್ದು. ನಾನೇ ಫೋನ್ ಮಾಡಿ ಕರ್ಕೊಂಡು ಬಂದು ಫೋನ್ ಮಾಡಿ, ನಾನು ಇವ್ರಿಗೆ ತೋರಿಸಲಿಲ್ಲ, ಇವ್ರಿಗೆ ಫೋನ್ ಮಾಡಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂದ್ರೆ ಇವ್ರನ್ನ ಕರ್ಕೊಂಬಂದು ಅಲ್ಲಿಗೆ ಹೋಗ್ಲಿಕ್ಕೆ ಹೇಳಿದ್ದು ನಾನೇ. 5 ವರ್ಷ ಕೆಲಸ ಮಾಡಿದ್ರು. 5 ವರ್ಷ ಕೆಲಸದಲ್ಲಿ ಅಮ್ಮ ಹೋಗ್ಲಿಕ್ಕೆ ಗೊತ್ತಿಲ್ಲ, ಅಪ್ಪ ಹೋಗ್ಲಿಕ್ಕೆ ಗೊತ್ತಿಲ್ಲ, ಅಣ್ಣ ಹೋಗ್ಲಿಕ್ಕೆ ಗೊತ್ತಿಲ್ಲ, ತಮ್ಮ ಬರ್ಲಿಕ್ಕೆ ಗೊತ್ತಿಲ್ಲ. ಯಾರು ಬರುವುದಾದ್ರು 1 ವಾರ ಮುಂಚೆ ಫೋನ್ ಮಾಡಬೇಕು. ಈಗ ನಾಳೆ ಸಾಯುವನು ಇವತ್ತು ಹೇಳ್ತಾನ. ಗೊತ್ತಾಯ್ತಲ್ಲ ನನಗೆ. ಈಗ ಇವರು ವಿಷಯ ಸ್ವಲ್ಪ ಹೇಳಿದ್ದಾರೆ. ಯಾರು ಹೇಳಿದ್ದಾರೆ? ಅವರು ಈಗ ನಾಳೆ ಅವರು ಹೇಳಿದ್ದಾರೆ. ಆದ್ರೂ ನನಗೆ ನಿಮ್ಮಿಂದಾಗಿ ಬರ್ಬೇಕಾಗಿತ್ತು. ಹೌದೌದು, ಆಯ್ತಾ. ಈಗ ನಾನು AC ಅವರು ಫೋನ್ ತೆಗಿಲಿಲ್ಲ, ತಹಸೀಲ್ದಾರ್ ತೆಗಿಲಿಲ್ಲ, DT ಅವರು ತೆಗೆದ್ರು. ಅವರು ಸಹ ಗೊತ್ತಾಗಿದಂತೆ ಬದಲಾವಣೆ ಆಗಿದೆ. ನಾನು ಇಲ್ಲಿ ನನ್ನ ಹೆಸರಲ್ಲಿ ಆದೇಶ ಇರೋದು, ನಿಮ್ಮ ಮನೆ ಖಾಲಿ ಮಾಡ್ಲಿಕ್ಕೆ ನೀವು ಬಿಡ್ತೀರಾ? ಈಗ ಆರ್ಡರ್ ಇರೋದು ನನ್ನ ಮನೆ ತೆಗಿಬೇಕು, ತೆಗೀರಿ ನನ್ನ ಮನೆಯನ್ನು, ಅಡ್ಡಿ ಇಲ್ಲ. ಅರೆ ನಿಮ್ಮ ಮನೆ ಹೇಗೆ ತೆಗೆದ್ರಿ? ನಿಮ್ಮ ಮನೆ ತೆಗೆದು ನೀವು ಬಿಡ್ತೀರಾ ನೀವು? ಈಗ ನಾಳೆ ಅದೇ ಆದೇಶ ಹಿಡ್ಕೊಂಡು ನಿಮ್ಮ ಮನೆಗೆ ಬರ್ತೇನೆ ಆಗ್ತದಾ? ನಾನು ತಹಸೀಲ್ದಾರ್ ಮನೆಗೆ ಬಿಡ್ತಾರಾ? ನಿಮ್ಗೆ ಅದು ಆದೇಶ ಆದ್ರೆ ಸಾಕಲ್ಲ. ಅಲ್ಲ, ಕೊಕ್ರಾಡಿ ಗ್ರಾಮವೇ ಆಗ್ಬೇಕು ಅಂತಂದ್ರೆ ಸುಮಾರು ಮನೆ ಉಂಟು, ಎಲ್ಲ ತೆಗೆದಾಕ್ತೀರಾ ಅಂತ ಕೇಳಿದೆ. ಇಲ್ಲ, ನಾಳೆ ಬೆಳಿಗ್ಗೆ ಮಾತಾಡ್ತೇನೆ. ಮಾತಾಡೋದಲ್ಲ, ಈಗ ನಮಗೆ ಮನೆಗೆ ಅಟ್ಟಿಗೆ ಕೊಡ್ಬೇಕಲ್ಲ ಅಂತ ಹೇಳಿದ್ದೇನೆ. ಈಗ SI ಅಲ್ಲಿ ಈಗ ಬರ್ತಾ ಇರುವಾಗ SI ಅಲ್ಲಿ ಮಾತಾಡ್ತಾ ಇದ್ದೆ. SI ಅವರಿಗೆ ಕೂಡ ಇದು ಗೊತ್ತಿಲ್ಲ, ಯಾವುದು ಬೇರೆ ಮನೆ ಹೈಕೋರ್ಟ್ ಆದೇಶ ಒಂದದ ಆಧಾರದಲ್ಲಿ DC ಅವರು ಆದೇಶ ಮಾಡಿದ್ದಾರೆ. ಸರಿ, DC ಅವರು ಆದೇಶ ಮಾಡಿದ್ದಾರೆ, ರೇಣುಕನ ಮನೆ ಕ್ಲೋಸ್ ಮಾಡಲಿಕ್ಕೆ, ನೆಲಸಮ ಮಾಡಲಿಕ್ಕೆ ಮಾಡಿದ್ದಾರೆ. ಸರಿ ಮಾಡಿ, ರೇಣುಕನ ಮನೆ ಮಾಡಬೇಕಲ್ಲ. ಈಗ ರಾಧಮ್ಮನ ಮನೆ ಹೇಗೆ ಮಾಡಿದ್ರಿ ಅಂತ ಪ್ರಶ್ನೆ ಬರ್ತದೆ. ಈಗ ದಾಖಲೆ ಉಂಟಲ್ಲ ರಾಧಮ್ಮದ್ದು. ಅದರಿಂದ ನಾನು ಹೇಳುವಂಥದ್ದು ಏನಂದ್ರೆ, ಈಗ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ. SI ಅವರಿಗೂ ಇಲ್ಲಿ ಜನ ಸೇರಿದ್ದಾರೆ ಅಂತ ಹೇಳಿ ಗೊತ್ತಿಲ್ಲ, ಗೊತ್ತಿಲ್ಲ, ಹೇಳಿದೆ. ಈಗ ನಾನು ಜನ ಸೇರಿದ್ದಾರೆ, ಇದೆಂತದ್ದು ಇನ್ನು ಮನೆ ಒಳಗಡೆ ಎಲ್ಲ ಐತೆ, ಬಟ್ಟೆ ಎಲ್ಲ ಒಳಗಡೆ ಐತೆ, ಹಂಗೆ ಹೊಡೆದು ಹಾಕಿದ್ದಾರೆ. ಈಗ ವಿಷಯ ಅಂದ್ರೆ AC ಅವರಾದ್ರೂ ಕೂಡ ಫೋನ್ ತೆಗಿತಾ ಇಲ್ಲಲ್ಲ. ನೋಡಿ ಎಷ್ಟು ಫೋನ್ ಮಾಡಿದೆ, ತೆಗಿದಿಲ್ಲ. ಗೌರ್ಮೆಂಟ್ ನಂಬರ್ ಅಲ್ಲಿ ಇಟ್ಟು ಬರ್ತಾರೆ. ಮತ್ತೆ AC ಕೂಲಿ ಕೆಲಸಕ್ಕೆ ಹೋಗ್ಬೋದಲ್ಲ 8 ಅವರ್ ಡ್ಯೂಟಿಗೋಸ್ಕರ. AC ಕೆಲಸ ಮಾಡೋದಾದ್ರೆ 24 ಗಂಟೆ ಫೋನ್ ಅಟೆಂಡ್ ಮಾಡುವಂಗಿರ್ಬೇಕು. ಬೆಳಿಗ್ಗೆ 6 ಗಂಟೆ ಬಂದು ಹೊಡೆದಾಗತ್ತೆ. ಹೌದು. ಹಲೋ ಸರ್, ನಮಸ್ತೆ.
ಹೌದು, ನಾನು BM ಭಟ್ ವಕೀಲರು ಮಾತಾಡ್ತಾ ಇರೋದು. ಇವತ್ತು ಒಂದು ಇಲ್ಲಿ ಕಾಪಿನ ಬಾಗಿಲು ಕಡಬ ತಾಲೂಕು ಕೋಕ್ರಾಡಿ ಗ್ರಾಮದಲ್ಲಿ ಒಂದು ಅಕ್ರಮ ಕೆಲಸ ತಹಸೀಲ್ದಾರಿಂದ ಆಗಿದೆ. ಬರ್ಕೊಳ್ಳಿ. ಕಡಬ ತಾಲೂಕು ಕೊಕ್ರಾಡಿ ಗ್ರಾಮದಲ್ಲಿ ಕಾಪಿನ ಬಾಗಿಲು ಅಂತ ಹೇಳುವ ಜಾಗದಲ್ಲಿ ಒಂದು ತಹಸೀಲ್ದಾರರು ಮನೆಗಾರರು ಎಲ್ಲ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಬಂದು ಅನಧಿಕೃತವಾಗಿ ಅಕ್ರಮವಾಗಿ ರಾಧಮ್ಮ ಅಂತ ಹೇಳುವವರ ಮನೆಯನ್ನು ನೆಲಸಮ ಮಾಡಿದ್ದಾರೆ. ಇವರ ಪಾಪ ಅವರು 2 ಗಂಡ ಹೆಂಡತಿ ಮುದುಕಿ ಇರುವುದು, ಬೇರೆ ಯಾರು ಇಲ್ಲ ಅವರಿಗೆ. ಸಾಧಾರಣ 10 ವರ್ಷ ಮೊದಲು ಊರಿನವರೇ ಎಲ್ಲರೂ ಪ್ರಯತ್ನ ಪಟ್ಟು ಅವರಿಗೆ ಮನೆ ನಂಬರ್ ಸರ್ಕಾರಿ ಜಾಗದಲ್ಲಿ ಆಗುದಿಲ್ಲಲ್ಲ, ಅದಕ್ಕೆ ಬೇಕಾಗಿ ಊರಿನವರೇ ಅವರಿಗೆ ರೇಷನ್ ಮಾಡಿ ಕಾರ್ಡ್ ಮಾಡಿ ಕೊಡಿಸಿದ್ರು. ಪಂಚಾಯತ್ ಮೂಲಕ ಮನೆ ಕನೆಕ್ಷನ್, ಇದು ನೀರಿನ ಕನೆಕ್ಷನ್ ಮಾಡಿ ಕೊಟ್ಟರು, ಕರೆಂಟ್ ಕನೆಕ್ಷನ್ ಮಾಡಿಸಿ ಕೊಟ್ಟರು. ಯಾಕಂದ್ರೆ ಅವರಿಬ್ಬರು ಕೂಡ ಮುದುಕಿ ಅಂತ ಹೇಳಿ ಅವ್ರಿಗೆ ಬೇರೆ ಯಾರು ಇಲ್ಲ, ಗತಿ ಇಲ್ಲ. ಈಗ 10 ವರ್ಷದಲ್ಲಿ ಇದ್ದಾರೆ. ಈಗ ಹೈಕೋರ್ಟ್ಗೆ ಯಾರೋ ಒಬ್ಬ ನೋಡಿ, ಅದು AC ಕುರಿಯನು, AC ಇನ್ನೊಬ್ಬ ಇದ್ದಾನೆ, AC ಏಲಿಯಸ್ ಇವರೆಲ್ಲ ಹಣಬರಾಗಿ ಯಾರು ಪಾಪದವರು ಇರಬಾರ್ದು ಇಲ್ಲಿ ಕೂಡ. ಇಲ್ಲಿ ಅವರು ಏನು ಮಾಡಿದ್ರು, ಅವರ ಮನೆಗೆ ಕೆಲಸಕ್ಕೆ ಬರೋದಿಲ್ಲ ಅಂತೇಳಿ ಇವರ ಮೇಲೆ ಹೈಕೋರ್ಟ್ಗೆ ಹೋದ್ರು. ಸರ್ಕಾರಿ ಜಾಗ ನುಂಗ್ತಾರೆ ಮುದುಕಿ, ಅವರೇನೋ ಸಾಯೋಗ ತಗೊಂಡು ಹೋಗ್ತಾರೆ ಗೊತ್ತಿಲ್ಲ ನನಗೆ. ಅವರು ಕೋರ್ಟಿಗೆ ಹೋದ್ ಯಾರ ಮೇಲೆ? ರೇಣುಕಾ ಅಂತ ಹೇಳೋ ಒಂದು ಹೆಂಗಸಿನ ಮೇಲೆ. ಆ ರೇಣುಕನ ಮನೆಯನ್ನು ನೆಲಸಮ ಮಾಡ್ಲಿಕ್ಕೆ ಹೈಕೋರ್ಟ್ ಆದೇಶ ಮಾಡಿತ್ತು ಎಕ್ಸ್ಪರ್ಟ್ ಆಗಿ. ಅದರ ಆಧಾರದಲ್ಲಿ ಜಿಲ್ಲಾಧಿಕಾರಿ ಹೇಳಿದ್ರೆ ಆ ರೇಣುಕನ ಮನೆಯನ್ನು ಎವಿಕ್ಷನ್ ಮಾಡಿ ಅಂತೇಳಿ ಅವರು ಆರ್ಡರ್ ಮಾಡಿದ್ದಾರೆ. ಈಗ ನನ್ನ ಮನೆಯನ್ನು ಎವಿಕ್ಷನ್ ಮಾಡ್ಲಿಕ್ಕೆ ಆರ್ಡರ್ ಮಾಡಿರುವಾಗ ನಿಮ್ಮ ಮನೆ ಎವಿಕ್ಷನ್ ಮಾಡ್ಲಿಕ್ಕೆ ಆಗ್ತದ? ಈಗ ರೇಣುಕನ ಆದೇಶವನ್ನು ರಾಧಮ್ಮನ ಮನೆಗೆ ತೋರಿಸಿದ್ದಾರೆ. ಇದು 436 ಆಯ್ತಲ್ಲ ಓಲ್ಡ್ IPCಯ. ಈಗ ತಹಸೀಲ್ದಾರ್ ಫೋನ್ ತೆಗಿತಾ ಇಲ್ಲ. ಈಗ ನಮಗೆ ಏನಂದ್ರೆ, ನಮಗೆ ನ್ಯಾಯ ಬೇಕು, ಮನೆ ಕಟ್ಟಿ ಕೊಡಬೇಕಾಗಿದೆ. ಇಲ್ಲಿ ಊರಿನವರೆಲ್ಲ ಸೇರಿದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇಲ್ಲಿ ಮುದುಕಿಯರ 2 ಜನರನ್ನು ಬಿಟ್ಟು ಹಾಕ್ಲಿಕ್ಕೆ ಆಗುದಿಲ್ಲ ಅಂತ ಇದ್ದಾರೆ. ಆದರೆ ತಹಸೀಲ್ದಾರ್ ಈ ರೀತಿ ಮಾಡ್ತಾರಲ್ಲ, ಹೈಕೋರ್ಟ್ ಆದೇಶ ಅಂತ ಹೇಳಿಕೊಂಡು. ಆದರೆ ಕೊಕ್ರಾಡಿಯಲ್ಲಿ ಸುಮಾರು ಮನೆ ಇದೆ, ಎಲ್ಲವನ್ನ ನೆಲಸಮ ಮಾಡ್ತಾರೆ ಅವರು. ಇದು ರೇಣುಕನ ಮನೆ, ಇದು ರೇಣುಕನ ಮನೆ, ಇದು ರೇಣುಕನ ಮನೆ ಅಂತೇಳಿ. ಈಗ AC ಅವರಿಗೂ ಅಷ್ಟೇ 2 ಸಾರಿ ಫೋನ್ ಮಾಡಿದೆ. ಈಗ ನೀವು PA ತೆಗಿತೀರಿ, AC ಅವರಿಗೆ ಅಂತೇಳಿ 2 ಸಾರಿ ಫೋನ್ ಮಾಡಿದೆ. ಈಗ ನೀವು ತೆಗೆದ್ರಿ, 2ನೇ ಸರಿ ನೀವು ತೆಗೆದ್ರಿ, ಅವರು ಕೂಡ ತೆಗಿಲಿಲ್ಲ. ಹೀಗಾದ್ರೆ ನಾವೆಂತ ಮಾಡಬೇಕು? ಅಲ್ಲ, ನಮಗೀಗ ಯಾಕಂದ್ರೆ ನಾವು ಇಲ್ಲಿ ಸ್ಥಳದಲ್ಲಿ ಇದ್ದೇವೆ, ನಮಗೆ ಬರ್ಬೇಕು ಅವ್ರು ಇಲ್ಲಿಗೆ. ಈಗ ಯಾರು ನಮಗೆ ರಕ್ಷಣೆ ಕೊಡಬೇಕಲ್ಲ. ಇಲ್ಲಿ ನಾವು ಈ ಮುದುಕಿ ಬಿಟ್ಟು ಹೋಗ್ಲಿಕ್ಕೆ ಆಗ್ತದೆ ನಮಗೆ? ತಹಸೀಲ್ದಾರ್ ಮಾಡಿದ ಅಕ್ರಮ ಕೆಲಸದಲ್ಲಿ, ಕ್ರಿಮಿನಲ್ ಕೆಲಸದಿಂದಾಗಿ ಇಲ್ಲಿ ತಂದೆ ತಾಯಿ ಅಂತ ಅವರ ತಂದೆ ತಾಯಿ ಆಗ್ಬೋದು ಇದು ಇಬ್ರು ಕೂಡ. ತಹಸೀಲ್ದಾರಿಗೆ ಹೋಗಿ ರೇಣುಕನ ಮನೆ ಹುಡ್ಕೊಂಡು ಹೋಗ್ಲಿ ಅವರು. ಅದು ಬೇಕಾದ್ರೆ ಎಂತ ಬೇಕಾದ್ರೆ ಮಾಡಲಿ, ನಾವು ಕೇಳುದಿಲ್ಲ. ಹೈಕೋರ್ಟ್ ಆದೇಶಕ್ಕೆ ನಾವು ಗೌರವ ಕೊಡುವ. ನಾನು ಕೂಡ ಒಬ್ಬ ವಕೀಲ, ನಾನು ಹೈಕೋರ್ಟ್ ಆದೇಶಕ್ಕೆ ಗೌರವ ಕೊಡ್ತೇನೆ. ಆದರೆ ಉಲ್ಲಂಘನೆ ಮಾಡಿ ತಪ್ಪಲ್ಲ. ಯಾರ್ಯಾರ ಮನೆ ನೆಲಸಮ ಮಾಡೋದು? ಹಾಗಾದ್ರೆ ಇಲ್ಲಿ ಸುಮಾರು ಮನೆ ಉಂಟು, ಎಲ್ಲ ನೆಲಸಮ ಮಾಡ್ಕೊಂಡು ಹೋಗ್ಲಿ ಅವರು. ಈಗ ತಕ್ಷಣ ಹೇಳಿ ಅವರಿಗೆ, ನಾನು ಇಲ್ಲ DC ಮಾಡ್ತೇನೆ. ಈಗ ಹೇಳಿದ್ರೆ ಹಾಗೆ ಹೇಳಿ. ಇಲ್ಲ ನೋಡಿ ಸರ್, ನಾವು ಸರ್ ಬಾಡಿಗೆ ಮನೆಯಲ್ಲಿದ್ವಿ. ನಾವು ಮತ್ತೆ ತಂದೂರು ಕೊಡ್ತಿದ್ರು ನಮಗೆ, ಬಾಡಿಗೆ ಕಟ್ಟಕ್ಕೆ ಅಂತ ಇರಲಿಲ್ಲ. ಹಾಗೆ ಬಾಡಿಗೆ ಕಟ್ಟಲಿಕ್ಕೆ ಆಗಲಿಲ್ಲ ಸರ್. ಹಾಗೆ ಬಂದಿಲ್ಲಿ ಕೋರಿ ಅಂತೇಳಿ ಸ್ವಲ್ಪ ಸೀಟಾಗಿ ಮಾಡಿದ್ವಿ ಸರ್. ಇರಲಿಲ್ಲ, ನೀವು ಬಾಡಿಗೆ ಮನೇಲಿ ನೀವು ಇಲ್ಲಿ ಇರಬೇಡಿ, ಸದ್ಯಕ್ಕೆ ಇರಬೇಡಿ. ನೀವು ಬಾಡಿಗೆ ಮನೇಲಿ
ಮನೆ ಬಿಡ್ತಾರಲ್ಲ. ಅವ್ರು ಮಾಡೋದಿದ್ರೆ ಈ ಕೆಲಸ ಮಾಡೋದು, ಇದನ್ನು ಮಾಡೋದು. ನಾವು ಅಂದ್ರೆ ಬಾಡೆ ಕಟ್ಟಕ್ಕೆ ಕೆಲಸ ಇಲ್ಲ, ಬಾಡೆ ಕಟ್ಟಲಿಕ್ಕೆ ಹಿಂಗೆ ಬನ್ನಿ ರೌಂಡ್ ತೋರಿಸಿ, ನೈಟ್ ನೋಡೋರೆಲ್ಲ ನೋಡಲಿ. ಆ ಕಡೆ ಬನ್ನಿ, ಆ ಕಡೆ ಎಲ್ಲ ತೋರಿಸಿ. ಎಲ್ಲ ಸಾಮಾನೆಲ್ಲ ಹಂಗೆ ಕೂತು ನೋಡಿ ಮಳೆ ಬಂತು, ದನ ಕೊಟ್ಟಿಗೆನೂ ಬಿಟ್ಟಿದ್ವಿ, ಅದು ಒಂದು ಬಿಟ್ಟರೆ ಒಂದು ಇದು ಬಿಟ್ಟು ಮಳೆ ಬರ್ತಾ ಇದೆ. ಈ ಬಟ್ಟೆ ಏನು ಮಾಡೋಣ ಇದನ್ನೆಲ್ಲ? ಎಲ್ಲ ಅವರೇ ಹಾಕಿ ನಮ್ಮನ್ನೆಲ್ಲ ಕಟ್ಟ ಹಾಕಿ ಬಿಟ್ಟಿದ್ರಲ್ಲ. 4 ಜನ ಒಬ್ರು ಇಟ್ಕೊಳ್ಳೋಕ್ಕೆ. ನಮ್ಮ ಮನೆಯವ್ರನ್ನ 4 ಜನ, ನಮ್ಮ ಮಗಳನ್ನ 2 ಜನ 3 ಜನ ಎಲ್ಲದು ಮಾಡಿ ಓಟಿ ಒಂದು ಬಿಟ್ಟಿಲ್ಲ, ಒಂದು ಬಿಟ್ಟಿಗೆ ಒಂದು ಬಾಗಿಲಿಲ್ಲ, ಎಲ್ಲ ಪುಡಿ ಐಟಮ್ ಏನು ತೆಗಿಲ್ಲ. ಅದರಲ್ಲಿ ಇದೆ ಕೊಟ್ಟರೆ ಮನೆ ಮಾಡೋಕ್ಕಾಗಲ್ಲ. ಅವರೇ ಬಿಸಾಕಿ ಕರೆಂಟ್ ವೈರ್ ಎಲ್ಲ ಸ್ನೇಹಿತರು ಹೇಳಿ ಎಲ್ಲ ಕಿತ್ತುಗಳು ಎಲ್ಲ ತಗೊಂಡು ನೋಡಿ ಎಷ್ಟೊಂದು ಮನೆ, ಎಷ್ಟೊಳ್ಳೆ ಮನೆ. ಹಲೋ, ಇದು ಕೆಂಪು ಕಲ್ಲದು. ಬಿ ಎಂ ಭಟ್ ವಕೀಲರು ಮಾತಾಡೋದು. ಇದು ಪಿ ಎ ಅವರಲ್ಲ, ಈ ಡಿ ಸಿ ಅವರ? ಅಲ್ಲ, ನಮಗೆ ಡಿ ಸಿ ಬೇಕಿತ್ತು, ಅವರಿಗೆ ಆರೋಗ್ಯ ಸರಿ ಇಲ್ಲ ಅಂತ ಗೊತ್ತಾಯ್ತು. ಹಾಗೆ ನಾನು ಇನ್ನೊಂದು ನಂಬರ್ ಕೊಟ್ಟಿದ್ರು, ಅಸಿಸ್ಟೆಂಟು ಡಿ ಸಿ ಪಿ ಎ ಅಂತೇಳಿ ಉಂಟಿದ್ರಲ್ಲಿ, ಹಾಗೆ ಕೇಳಿದ್ದು ನಾನು. ತಾವು ಯಾರು ಸರ್ ಮೇಡಮ್? ಡಿ ಡಿ ಅವರಾ? ಇಲ್ಲ, ನನಗೆ ಡಿ ಸಿ ಜಿಲ್ಲಾಧಿಕಾರಿಯವರೇ ಕೊಟ್ಟಿದ್ದು ನನಗೆ ಮೊದಲು. ಡಿ ಸಿ, ಇದೇ ಡಿ ಸಿ ಅವರು, ಅದು ಕೂಡ ಹೌದು. ಇದು ಇವರಲ್ಲಿ ಕೊಡಿ, ಏನು ಮಾಹಿತಿ ಇದ್ರೆ ಇವರಲ್ಲಿ ಹೇಳಿ ಅಂತ ಹೇಳಿದ್ರು. ಆವಾಗ ಸುಮಾರು ಸಮಯ ಕೊಡಿ, ಯಾರು ಗಂಡಸು ಮಾತಾಡ್ತಿದ್ರು ಆವಾಗ. ನೀವು ಫಸ್ಟ್ ಲೇಡೀಸ್ ಮಾತಾಡಿದ್ದು ಈಗ ಫಸ್ಟ್ ಟೈಮ್. ಹಾಗೆ ಬೇಡ, ಸರಿ. ಜಿ ಡಿ ಪಿ ನನ್ನ 2 ನಂಬರ್ ಉಂಟು ಮಾರ್ರೆ, ಈಗ ಆಚಾರ ಒಂದು ಇದು ಜಯ ಬಂದಿದ್ದು ನನ್ನ ವೈರ್ ಸಮೇತ ವೈರ್ ಕೇಳಿದ್ರೆ ಅದು ಕೊಟ್ಟಿಲ್ಲ ಅಂತ. ಅದು ಕೊಟ್ಟಿಲ್ಲ. ಹೌದು, ಸರ್ವಿಸ್ ವೈರು ಅದು ಕೊಡಲಿಲ್ಲ. ಮಾಜರ್ ಮಾಡ್ಲಿಕ್ಕಿದೆ ಅಂತ ಮಾಡಿಕೊಂಡು ತಗೊಂಡು ಹೋಗಿ ಮೆಸ್ಕಾಂ ಅವರಿಗೆ ಮಾಜರ್ ಮಾಡ್ಬೇಕಂತ ವೈರ್ ತಗೊಂಡೋಗಿ ಆಲೋಚನೆ ಮಾಡಿ. ಅಲ್ಲಿ ಹೋಗಿತ್ತಲ್ಲ, ಹೇಳಿದ್ರೆ ಬಿಸಿ ಬಿಟ್ಟು ದುಡ್ಡು ಕೊಡಲ್ಲ ಅವರಿಗೆ. ಇಷ್ಟು ದುಡ್ಡು ಬೇಕಂತ ಹೇಳಿದ್ರೆ ಬೆಳಿಗ್ಗೆ ಬಂದದಕ್ಕೆ ನಾವು ಬಂದಿದ್ದೀವಿ, ಅಧಿಕಾರಿಯವರು ಅವ್ರು ಕೊಡಲ್ಲ, ನೀವೇನ ಕೊಡಿ ಅಂತ ಖುಷಿ ಹೊತ್ತು ಕೊಡ್ತಾ ಇದ್ದೀವಿ ನಾವು. ಡಿ ಸಿ ಅವ್ರದ್ದು ಒಂದು ಸಮಸ್ಯೆ ಆಯ್ತಲ್ಲ, ಅವರು ಆರೋಗ್ಯ, ಅವ್ರ ಆಸ್ಪತ್ರೆಯಿಂದ ಬಂದ್ರೆ ಡಿ ಸಿ ಅವರಿಗೆ ಮಾತಾಡಲಿಕ್ಕೆ ಗೊತ್ತಿಲ್ಲ. ಇಷ್ಟ ಆಪರೇಷನ್ ಆಗಿದೆ. ಬಂದಿಲ್ಲ ಕಾಣಿಸ್ತಾರೆ. ಇದು ಆದೇಶ ಮಾಡಿದೆ ಅವಾಗ ಅವರು, ಅದು ಅಸಿಸ್ಟೆಂಟ್ ಆಗಿರ್ಬೋದು. ಅದು ಯಾವುದೆಂದು ಮಾಹಿತಿ ಕೊಟ್ಟಿಲ್ವಲ್ಲ ಸರ್ ಇವರಿಗೆ. ಅಲ್ಲ, ಈಗ ಆ ಹೈಕೋರ್ಟ್ ಕೇಸ್ ನೋಡುವಾಗ ಅದು ಎಕ್ಸ್ಪರ್ಟಿ. ಹೌದು, ಅವರು ನೋಟಿಸ್ ಕೊಟ್ಟದಕ್ಕೆ ಬೆಲೆ ಕೊಡ್ಲಿಲ್ಲ, ಅವ್ರು ಹಾಜರಾಗ್ಲಿಲ್ಲ ಅಂತ ಬರ್ತದೆ. ಅದು ಯಾರಿದ್ರು ರೇಣುಕಂದು. ಹೌದು, ಈಗ ಅವರು ರೇಣುಕನ್ ಹೆಸರಲ್ಲಿ ಇದನ್ನು ಮಾಡಿದ್ದಾರೆ. ಹೌದು, ಆಯ್ತಾ. ಈಗ ರೇಣುಕನಿಗಾರು ನೋಟಿಸ್ ಕೊಡೋ ಅಗತ್ಯ ಇಲ್ಲ ಇನ್ನು. ಹೌದು, ಹೈಕೋರ್ಟ್ ನೋಟಿಸ್ ಕೊಟ್ಟಾಗ ಹಾಜರಾಗದೆ ಎಕ್ಸ್ಪರ್ಟ್ ಆದಾಗ ಸೀದಾ ಹೈಕೋರ್ಟ್ ಏನು ಆದೇಶ ಮಾಡ್ತದೆ, ವೀಕ್ಷಣೆ ಮಾಡಿ ಅಂತ ಹೇಳುದು. ಹೌದು, ಅದರಲ್ಲಿ ನೋಟಿಸ್ ಅಗತ್ಯ ಬರುದಿಲ್ಲ ಅಲ್ಲಿ. ಹೌದು, ಇದು ಮಾತ್ರ ರೇಣುಕಂದಲ್ಲ ಈಗ. ಆದ್ರಿಂದ ಈಗ ಇದರಲ್ಲಿ ಇರುವಂತದ್ದು ಏನಂದ್ರೆ ಇದಾಗ್ ಕ್ರಮ ಅವ್ರದ್ದು. ಇದು ಕ್ರಿಮಿನಲ್ ಕೇಸ್ ಆಯ್ತು ಈಗ. ಅದೇ ಓಲ್ಡ್ IPC ಅಲ್ಲಿ 436 ಆಯ್ತು. ಜಾಮೀನು ಬೇಲ್ ಇಲ್ಲ ಅದಕ್ಕೆ. ಎಲ್ಲ ಹೊಡೆದಾಕಿ ದರೋಡೆ ಮಾಡ್ಕೊಂಡು ಹೋದ್ರಲ್ಲ, ಕಿತ್ಕೊಂಡೇ ಹೋದ್ರಲ್ಲ. ಮೆಸ್ಕಾಂ ಅವರು ಸಮೇತ ಬಿಟ್ಟಿಲ್ವಲ್ಲ, ಪೀಸ್ ಸಿಕ್ಕರೆ ವಾಸನೆ ಎತ್ಕೊಂಡು ಹೋದ್ರಲ್ಲ ಮೆಸ್ಕಾಂ ಅವರು. ಬಂದಿದ್ದಾರೆ ಅವರು ಕೂಡ. ಡಿಸ್ಕನೆಕ್ಟ್ ಮಾಡಿದ್ದಾರೆ. ಅವ್ರು ಡಿಸ್ಕೌಂಟ್ ಮಾಡ್ಬೇಕಲ್ಲ ಸರ್. ಅವ್ರು ಬಂದಿದ್ದಾರೆ. ಡಿಸ್ಕೌಂಟ್ ಮಾಡಿದ್ದಾರೆ. ಡಿಸ್ಕೌಂಟ್ ಮಾಡುವಾಗ ಕೇಳ್ಬೇಕಲ್ಲ ಇದು ಇದೆಯಾ ಅಂತ. ಸಂಪರ್ಕ ಕೊಟ್ಟದ್ದು ರಾಧಮ್ಮ ಅವರಿಗೆ. ಹೌದು,
ಡಿಸ್ಕನೆಕ್ಟ್ ಮಾಡಿದ್ದು ರೇಣುಕಾ ಅಂತ ಹೇಳಿ ಅದೇಂಗೆ ರೀ? ಕರೆಂಟ್ ಬಿಲ್ ಯಾರ ಹೆಸರಲ್ಲಿ ಬರ್ತದೆ? ರಾಧಮ್ಮ ಹೆಸರಲ್ಲಿ. ಇದಕ್ಕೆ ಸಂಪರ್ಕ ಕೊಟ್ಟದ್ದೇ ರಾಧಮ್ಮ ಹೆಸರಲ್ಲಿ. ಮೆಸ್ಕಾಂ ಮೆಸ್ಕಾಂ ಕಳಬಾಲೆ ಇದ್ದಾರೆ ಕಾರ್ಯನಿರ್ವಾಹಕ ಅಧಿಕಾರಿ ಸಜಿಕುಮಾರ್ ಸಜಿಕುಮಾರ್ ಮತ್ತು ಜೆ ಅವರ ಬಿದ್ರು. ಅಲ್ಲ ಅದು ಎಂತಿದ್ರು ಕೂಡ ಅದೀಗ ಇವರ ಮನೆ ತೆಗೆದ ಮೇಲೆ ಈಗ ಬೆಳಗ್ಗೆ ಅಂತ ಮಾತಾಡ್ಲಿಕ್ಕೆ ಆಗುದಿಲ್ಲ. ಫಸ್ಟ್ ಇದೇ ಆಗುತ್ತೆ, ಕಟ್ಟಿಕೊಡ್ಲೇಬೇಕು ಈಗ. ಈಗ ಅದೊಂದು SI ಕಂಪ್ಲೇಂಟ್ ತಗೊಂಡಿದ್ದಾರಾ? ತಗೊಂಡಿಲ್ಲ ಇವತ್ತು. ಕೊಟ್ಟಿದ್ದೀರಾ ಅಲ್ಲಿ? ಕೊಟ್ಟಿದ್ದು SI ಇರಲಿಲ್ಲ, ತಗೊಂಡಿಲ್ಲ ಅಂತ SI ಇರಲಿಲ್ಲ. ನೀವು ಕೊಟ್ಟು ಬಂದಿದ್ದೀರಾ? ಕೊಟ್ಟು ಬಂದಿದ್ದೀವಿ. ಇರ್ಲಿಲ್ಲ, ಸ್ಥಳಕ್ಕೆ ಬಂದಿಲ್ಲ. ಹೌದು. ಅಲ್ಲ ಅವರಿಗೆ ಫೋಟೋ ಕಳಿಸಿದೆ ನಾನು, SIಗೆ ಫೋಟೋ ಕಳಿಸಿದೆ. ಏನು ಹೇಳಿದ್ರು ಅವರು? ಮಾತಾಡಿದ್ರು ತುಂಬ ಅವರಲ್ಲಿ ಮಾತಾಡಿ ಎಲ್ಲ ಗೊತ್ತಿಲ್ಲ ನಮಗೆ, ಈ ವಿಷಯ ಎಲ್ಲ ಗೊತ್ತಿಲ್ಲ. ನಾವೇನಿದ್ರು ಪ್ರೊಟೆಕ್ಷನ್ಗೆ ಹೋದವರು, ನಮಗೆ ತಹಸೀಲ್ದಾರಿಂದ ಬಂತು, ನಾವು ಹೋಗಿದ್ದೇವೆ ಅಷ್ಟೇ. ನಮಗೆ ಬೇರೆ ಅದ್ರ ಬಗ್ಗೆ ಏನು ಮಾತಾಡ್ಲಿಕ್ಕೆ ಆಗುದಿಲ್ಲ, ಅವರ ಆದೇಶ ಅಲ್ವಾ ಅದು. ಆ ಆದೇಶ ನಮಗೆ ಪ್ರೊಟೆಕ್ಷನ್ ಕೊಡಿ ಅಂತ ನಾವು ಪ್ರೊಟೆಕ್ಷನ್ಗೆ ಹೋಗಿದ್ದೇವೆ ಅಷ್ಟೇ ಅಂತ ಹೇಳಿದರು ಯಾರು SI ಅವರು. ಮತ್ತು ತಹಸೀಲ್ದಾರ್ ಫೋನ್ ತೆಗಿಲಿಲ್ಲ. ಈಗ ಸಮಸ್ಯೆ ಇರೋದು ಅದು. DC ಅವರು ಈಗ ಅನಾರೋಗ್ಯದಲ್ಲಿದ್ದಾರೆ. ಈಗ AC ಯ PA ಮಾತಾಡಿದ್ರಲ್ಲ, AC ಯ PA ಎಲ್ಲ ಮಾತಾಡಿ ಈಗ ಹೇಳ್ತಂತ ಹೇಳಿದ್ದಾರೆ. ಆದೇಶದ ಪ್ರತಿ ಯಾರ ಕೈಯಲ್ಲೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವರ ಮೆಸ್ಕಾಂ ಅವರ ಕೈಗೂ ಬಂದಿಲ್ಲ. ಫೋನ್ ಮುಖಾಂತರ ಬಂದಿದ್ದೀವಿ, ನಾವು ಡಿಸ್ಕನೆಕ್ಟ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಫೋನಲ್ಲಿ. ಆದೇಶದ ಪ್ರತಿ ಯಾರಿಗೂ ಬಂದಿಲ್ಲ. ಈಗ ತಹಸೀಲ್ದಾರ್ ಯಾರಿಲ್ಲ ಈಗ? ಪ್ರಭಾಕರ್ ಅವ್ರ ಫೋನ್ ನಂಬರ್ ಇಲ್ಲ ನೋಡಿ. ಇದ್ರೆ ಮಾತಾಡುವ ಒಮ್ಮೆ, ಬರಲಿ ಒಮ್ಮೆ ಬರೋದಿದ್ರೆ. ಇದಾದ್ರೆ ಬರಲಿ ಧೈರ್ಯ ಇಲ್ಲ ಅವರಿಗೆ. ಕದ್ದು ಮುಚ್ಚಿಕೊಂಡು ಹೊಡೆದಾಕಿ ಹೋದ್ರಲ್ಲ. DC ಅವರಿಗೆ ಮಾಡ್ಲಿಕ್ಕೆ ಗೊತ್ತಿಲ್ಲ. ಆಪರೇಷನ್ ಅಂತ ಆದಮೇಲೆ ನಾನು ಮಾಡಿದ್ರು. DC PA ನಂಬರ್ ಇಲ್ಲ ಅಂತ ಆಯ್ತು ಈಗ ಸರ್. DC PA ಹೌದು, ಮೊದಲು ಮಾಡ್ತಿದ್ದೆ. DC ನಂಬರ್ ಹೇಳಿ, DC ಕೊಡಿರಿ, ಅದು PA ತೆಗೆಯೋದು. ಇಲ್ಲ DC ಫೋನ್ ಅವರ ಇದು ಇಲ್ಲಿಗೆ ಹೋಗಿದೆ, ಅವರ ಕೈಯಲ್ಲಿ ಇಲ್ಲ ಸರ್. DC ನಂಬರ್ ಕೊಡಿ, ಅದು PA ತೆಗೆಯೋದು. ನಾನು 2-3 ಸಾರಿ ಮಾಡುವಾಗಲೂ PA ತೆಗೆಯೋದು. DC ನಂಬರ್ ಕೊಡ್ತೀನಿ. DC ನಂಬರ್ ಉಂಟು ಅಲ್ಲಿ. ನಾನು ಮೊನ್ನೆ ಮಾಡುವಾಗ ನಾನು ಹಾಸ್ಪಿಟಲ್ ಇದ್ದೆ ಅಂತ ಹೇಳಿದ್ರು ಅವರು. ಅದಕ್ಕೆ ಮತ್ತೆ ಮಾಡಲಿಲ್ಲ ಅವರಿಗೆ. ಮೊನ್ನೆ ಸೋತರ್ಕ ವಿಚಾರದಲ್ಲಿ ಮಾತಾಡುವಾಗ ಅವರು ಅಲ್ಲಿದ್ದೆ ಅಂತ ಹೇಳಿದರು. ನೋಡಿ, ಬಡವರ ಮನೆ ಹೊಡೆಯುವ ಇಲ್ಲ, ತೆಗೆಯುವುದಿಲ್ಲ. ಸರ್, ನಿಮಗೆ ಇದು ವಿಷಯ ಎಷ್ಟೊತ್ತಿಗೆ ಗೊತ್ತಾಯ್ತು ಸರ್? ಬೆಳಿಗ್ಗೆ ಒಂದು 8:30. ಬೆಳಿಗ್ಗೆ ಟೀ ಮಾಡಿ ಪಾತ್ರ ಅಲ್ಲಿಗೆಲ್ಲ ಫಸ್ಟ್ ಟೈಮ್ ಆಗಿರುವ ತಹಸೀಲ್ದಾರ್ ಎದ್ದು ಡ್ಯೂಟಿ ಮಾಡಿರೋದು. 6:30ಗೆ ಒಳ್ಳೆ ತಹಸೀಲ್ದಾರ್ ಬಂದಿದ್ದಾರೆ ಮಾರ್ರೆ, ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹಾಗಾದ್ರೆ. ಸೂಪರ್ ವರ್ಕ್ ಅಂತವ್ರು ಸಿಗೋ ಸರ್, ಸೂಪರ್. ಅವರೊಂದು ಅವಾರ್ಡ್ ಕೊಡ್ಬೋದು ಸರ್ ಈ ಸರಿ. ಬಡವರ ಮೇಲೆ ಹೈಕೋರ್ಟ್ ಆದೇಶಕ್ಕೆ ನಾವು ವಿರೋಧ ಇಲ್ಲ, ಆದ್ರೆ ಹೈಕೋರ್ಟ್ ಆದೇಶವನ್ನು ಯಾರ್ಯಾರ ಮೇಲೆ ಪ್ರಯೋಗಿಸಬಾರ್ದಲ್ಲ. ಹೌದು. ಈಗ ಒಬ್ಬನೇ ಸರಿ ಬಂದ ಆದೇಶವನ್ನು ಅವರ ಮನೆಯನ್ನು ಎಂತ ಮಾಡ್ಲಿ, ತಕೊಂಡೇ ಹೋಗ್ಲಿ ಬೇಕಾದ್ರೆ. ಹೌದು. ಈ ಮುದುಕರ ಮನೆಯನ್ನು ಯಾಕೆ ಇದು ಮಾಡಿದ್ದು ಅಂತ ಹೇಳೋ ಪ್ರಶ್ನೆ ಇರೋದಿಲ್ಲ. ಅದರಿಂದ ಇದು ನಿಜವಾಗಿಯೂ ತಹಸೀಲ್ದಾರರ ಮೇಲೆ ಅವರು 436 IPC ಮೊದಲಿದ್ದು, ಈಗಿನ ಯಾವ ಸೆಕ್ಷನ್ ನೋಡ್ಬೇಕೀಗ, ಮಾಡಲೇಬೇಕಾಗ್ತದೆ. ಮಾಡಲಿ ಅಂದರೆ ಸಬ್ ಇನ್ಸ್ಪೆಕ್ಟರ್ದು ಕೂಡ ತಪ್ಪಾಗ್ತದೆ. ಬೆಳಿಗ್ಗೆ ಹೋಗೋಣ. ಆಂಬುಲೆನ್ಸ್ ಎಲ್ಲ ಕರ್ತಿದಾರಲ್ಲ, ಯಾವ ವಿಚಾರಕ್ಕೆ? ಹೌದು, ಆಂಬುಲೆನ್ಸ್ ಬಂದಿದ್ದೆ. ಆಂಬುಲೆನ್ಸ್ ಬಂದಿದೆ ಅವರ ಸೇಫ್ಟಿಗೆ ಬಿಟ್ಟಾದ್ರೆ ಅವರಿಗೆ ಪಾಪ ಮುದುಕಿ ಬಿಟ್ಟಾರೆ. ಸರ್, ತಹಸೀಲ್ದಾರ್ ನಂಬರ್ ನಮಸ್ಕಾರ, BM ಭಟ್ರು.